ತರಬೇತಿ ಹಾಗೂ ಉದ್ಯಮಶೀಲ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಆಗಮಿಸಿರುವ ಎಲ್ಲ ಅತಿಥಿ ಅಭ್ಯಾಗತರನ್ನು ಈ ಒಂದು ಸುಂದರ ವೇದಿಕೆಗೆ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ವೇದಿಕೆಗೆ IPP ನಮ್ಮ ನಿಕಟಪೂರ್ವ ಅಧ್ಯಕ್ಷರಾಗಿರುವ ಕಮಲಾಕ್ಷ ಶೆಟ್ಟಿಗಾರರು ವೇದಿಕೆಗೆ ಆಗಮಿಸಬೇಕು ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ JC ಮಂಗಳ ಗಂಗೋತ್ರಿ ಕೊಣಾಜೆ ಇವರ ಅಧ್ಯಕ್ಷರು ಡಾಕ್ಟರ್ ನರಸಿಂಹಯ್ಯ ಅವರನ್ನು ಸಹ ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಹಾಗೆ ನಮ್ಮ ಸ್ಥಾಪಕ ಅಧ್ಯಕ್ಷರು ಶ್ರೀ ತ್ಯಾಗಂ ಹರೇಕಳ ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. JC ಮಂಗಳ ಗಂಗೋತ್ರಿ ಇದರ ಗೌರವ ಸಲಹೆಗಾರರಾಗಿರುವ JC ಆನಂದ ಸೈಗೋಳಿ ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಹಾಗೆ JC ರವೀಂದ್ರ ರೈ ಕಲ್ಲಿಮಾರು ಅವರನ್ನು ಕೂಡ ಈ ಒಂದು ಸುಂದರ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಹಾಗೆ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಶ್ರೀ ಪ್ರೊಫೆಸರ್ ಮೋಹನ್ ಸಿಂಗೆ, ಅಧ್ಯಕ್ಷರು ಸಾಮಾಜಿಕ ಕಾರ್ಯ ವಿಭಾಗ, ಮಂಗಳೂರು ವಿಶ್ವವಿದ್ಯಾಲಯ, ಮಂಗಳ ಗಂಗೋತ್ರಿ ಕೊಣಾಜೆ ಇವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಹರೇಕಳ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶ್ರೀ ಬದ್ರುದ್ದೀನ್ ಫರೀದ್ ನಗರ ಇವರನ್ನು ಕೂಡ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಎಲ್ಲರಿಗೂ ಮತ್ತೊಮ್ಮೆ ಬಹಳ ಆತ್ಮೀಯವಾಗಿ ಸ್ವಾಗತವನ್ನು ಬಯಸುತ್ತಾ ಈಗ JC ವಾಣಿ JC ಜಯಲಕ್ಷ್ಮಿ ಅವರಿಂದ. ದೇವರಲ್ಲಿ ವಿಶ್ವಾಸವು ಮಾನವ ಜೀವನಕ್ಕೆ ಅರ್ಥವನ್ನು ಉದ್ದೇಶವನ್ನು ನೀಡುತ್ತದೆ. ಮಾನವ ಸಹೋದರತೆಯು ರಾಷ್ಟ್ರಗಳ ಸಾರ್ವಭೌಮತೆಯನ್ನು ಮೀರಿದೆ. ಸ್ವತಂತ್ರ ಜನರು ಸ್ವತಂತ್ರ ಉದ್ಯಮದಿಂದ ಆರ್ಥಿಕ ನ್ಯಾಯವನ್ನು ಉತ್ತಮವಾಗಿ ಸಾಧಿಸಬಲ್ಲರು. ಸರಕಾರವು ಕಾನೂನು ಆಧಾರಿತವಾಗಿರಬೇಕೇ ಹೊರತು ವ್ಯಕ್ತಿಗಳ ಆಧಾರಿತವಾಗಿರಬಾರದು. ಜಗತ್ತಿನ ಶ್ರೇಷ್ಠ ಸಂಪತ್ತು ಮಾನವನ ವ್ಯಕ್ತಿತ್ವದಲ್ಲಿ ಅಡಗಿದೆ ಮತ್ತು ಮಾನವ ಕುಲದ ಸೇವೆಯೇ ಜೀವನದ ಅತ್ಯುತ್ತಮ ಕಾರ್ಯ, ಹೀಗೆಂದು ನಾವು ನಂಬುತ್ತೇವೆ. ಸರ್ವರನ್ನು ಮತ್ತೊಮ್ಮೆ JC ವತಿಯಿಂದ ಸ್ವಾಗತವನ್ನು ಬಯಸುವಂಥ ಸಮಯ. ನಾನು JFD ಡಾಕ್ಟರ್ ನರಸಿಂಹಯ್ಯ, ಅಧ್ಯಕ್ಷರು ಮಂಗಳ ಗಂಗೋತ್ರಿ ಕೊಣಾಜೆ JC ಘಟಕ. ಮೊದಲಿಗೆ ನಮ್ಮ JC ಸಂಪ್ರದಾಯದ ಪ್ರಕಾರ ನಮ್ಮ ಪೂರ್ವಾಧ್ಯಕ್ಷರು ಆದಂಥ IPP ಕಮಲಾಕ್ಷ ಶೆಟ್ಟಿಗಾರ್ ಅವರನ್ನು ಈ ಸಭೆಗೆ ಬಹಳ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಸ್ಥಾಪಕ ಅಧ್ಯಕ್ಷರಾದಂಥ JC ತ್ಯಾಗಂ ಅವರನ್ನು ಸಹ ಬಹಳ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ನಮ್ಮ JCಯ ಗೌರವ ಸಲಹೆಗಾರರಾದಂಥ ಆನಂದ್ ಮಾಸ್ಟರ್ ಅವರನ್ನು ಸಹ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಮತ್ತೋರ್ವ ಗೌರವ ಸಲಹೆಗಾರರಾದಂಥ ರವೀಂದ್ರ ರೈ ಮಾಸ್ಟರ್ ಅವರನ್ನು ಸಹ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ಪ್ರೊಫೆಸರ್ ಮೋಹನ್ ಸಿಂಗೆ ಅವರು ಸಮಾಜ ಕಾರ್ಯ ವಿಭಾಗ ಅಧ್ಯಕ್ಷರು ಮಂಗಳೂರು ವಿಶ್ವವಿದ್ಯಾಲಯ ಅವರನ್ನು ಸಹ ಬಹಳ ಆತ್ಮೀಯವಾಗಿ ಸ್ವಾಗತ ವಹಿಸುತ್ತೇನೆ. ಮತ್ತೋರ್ವ ಮುಖ್ಯ ಅತಿಥಿಗಳು ಮತ್ತು ಹರೇಕಳ ಗ್ರಾಮ ಪಂಚಾಯತಿನ ಅಧ್ಯಕ್ಷರು ಮತ್ತು ಸಮಾಜ ಸೇವಕರು ಆಗಿರುವಂತಹ ನಮ್ಮ ವಿಶೇಷ ಅತಿಥಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರಿಗೆ ಬಹಳ ಪ್ರೀತಿಪೂರ್ವಕವಾಗಿ JC ಮಂಗಳ ಗಂಗೋತ್ರಿಯಿಂದ ಶ್ರೀ ಬದ್ರುದ್ದೀನ್ ಅವರನ್ನ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಥ್ಯಾಂಕ್ ಯು ಸರ್. ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಆಗಮಿಸಿದ್ದಾರೆ. ಎಲ್ಲ ಪದಾಧಿಕಾರಿ ಮೊದಲಿಗೆ ವಸಂತ ರೈ ಅವರನ್ನ ನಾನು ಆತ್ಮೀಯವಾಗಿ ಗುರುತಿಸ್ತಾ ಇದ್ದೇನೆ. ಸರ್ ವೆಲ್ಕಮ್ ಯು ಸರ್. ಅದೇ ರೀತಿ ಪೂರ್ವ ಕಾರ್ಯದರ್ಶಿಗಳಾದ JC ಹೆಬ್ಬಾರ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ಸಹ ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಥ್ಯಾಂಕ್ ಯು. ವಿಶೇಷವಾಗಿ ನಮ್ಮ ಕಾರ್ಯದರ್ಶಿಯವರು ಮರ್ತಿದ್ದೇವೆ, ವೇದಿಕೆಗೆ ದಯವಿಟ್ಟು ಆಗಮಿಸಬೇಕು, ಬಂದು ವೇದಿಕೆಯಲ್ಲಿ ಉಪಸ್ಥಿತರಿರಬೇಕು. ಬನ್ನಿ ಬನ್ನಿ ಬನ್ನಿ. ಅದೇ ರೀತಿ ಮತ್ತೋರ್ವ ಪೂರ್ವ ಕಾರ್ಯದರ್ಶಿ ಆದಂತಹ JC ಜಯಲಕ್ಷ್ಮಿ ಮೇಡಮ್ ಅವರು, ಅವರನ್ನು ಸಹ ಈ ಸಭೆಯಲ್ಲಿ ಗುರುತಿಸ್ತಾ ಇದ್ದೀವಿ ಒಟ್ಟಿಗೆ. ವೆಲ್ಕಮ್. ಅದೇ ರೀತಿ ನಮ್ಮ JC ಸದಸ್ಯರಾದಂತಹ ಚೆನ್ನಿಯಪ್ಪ ಅವರಿದ್ದಾರೆ, ಅವರನ್ನು ಸಹ ನಾನು ಕಾರ್ಯಕ್ರಮದಲ್ಲಿ ಗುರುತಿಸ್ತೇನೆ. ಈ ಕಾರ್ಯಕ್ರಮದ
ನಿರ್ದೇಶಕರಾಗಿರುವಂತಹ JC ಬಾಬು ಸರ್ ಅವರನ್ನು ಸಹ ಈ ಸಭೆಯಲ್ಲಿ ಅವರನ್ನು ಸ್ವಾಗತಿಸ್ತಾ ಮತ್ತೆ ಗುರುತಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಅದೇ ರೀತಿ ನಮ್ಮ ಹೊಸ ಸದಸ್ಯರಾದಂತಹ ಉದ್ಯಮಶೀಲ ತರಬೇತಿಯನ್ನ ಪಡೀಲಿಕ್ಕೆ ಬಹಳ ವಿಶೇಷ ಆಹ್ವಾನಿತರಾಗಿ ಬಂದಿರುವಂತಹ ನಮ್ಮ JC ಲೋಕೇಶ್ ಮೂರ್ತಿ ಅವರು, ಸಂಶೋಧನಾ ವಿದ್ಯಾರ್ಥಿ, ಮಂಗಳೂರು ವಿಶ್ವವಿದ್ಯಾಲಯ, ಅವರನ್ನು ಸಹ ನಾನು ಸ್ವಾಗತ. ಅತಿ ವಿಶೇಷವಾಗಿ ಈ ಕಾರ್ಯಕ್ರಮ ಉದ್ಯಮಶೀಲದ ತರಬೇತಿಗೆ ನೀಡಲಿಕ್ಕೆ ಮತ್ತು ಉದ್ಯಮಶೀಲತೆಯ ಒಂದು ಉದ್ಯಮವನ್ನ ವಿಶೇಷವಾಗಿ ಒಂದು ತಮ್ಮದೇ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿರುವಂತಹ ನಮ್ಮ ವಿದ್ಯಾಧರ್ ಶೆಟ್ಟಿ ಅವರು, ಹೊಸಕುರಲ್ ಸುದ್ದಿವಾಹಿನಿಯ ನಿರ್ದೇಶಕರು, ಅವರನ್ನು ಸಹ ಈ ಸಭೆಯಲ್ಲಿ ಬಹಳ ಆತ್ಮೀಯವಾಗಿ ಸ್ವಾಗತವನ್ನ ಬಯಸ್ತೇನೆ. ಹಾಗೆ ವೇದಿಕೆಗೆ ಸಹ ಅವರನ್ನ ಸ್ವಾಗತಿಸ್ತಾ ಇದ್ದೇನೆ. ಸರ್, ಉದ್ಯಮಶೀಲತಾ ತರಬೇತಿಯನ್ನ ಪಡಲಿಕ್ಕೆ ಬಂದಿರುವಂತಹ ಅನೇಕ ನಮ್ಮ ಚೆನ್ನಿಯಪ್ಪರನ್ನು ಗುರುಸಿದ ನಾನು, ಆಯ್ತಾ, ಸಾರಿ. ಸೊ ಹಾಗೆ ಮತ್ತೆ ಈ ಮತ್ತೋರ್ವ JC ಸದಸ್ಯರು, ಹೊಸ ಸದಸ್ಯರು, ನಾನು ಹೆಸರು ಮರ್ತಿದ್ದೇನೆ, ದಯಮಾಡಿ ಬಂದು ಅವರನ್ನು ಸಹ ಈ ಸಭೆಯಲ್ಲಿ ಗುರುತಿಸ್ತಾ ಇದ್ದೇನೆ. ಮತ್ತೆ ಎಲ್ಲ ವಿದ್ಯಾರ್ಥಿಗಳು, ಯುವಕರು ಬಂದಿದ್ದಾರೆ, ಅವರನ್ನು ಸಹ JC ಈ ತರಬೇತಿಗೆ ಬಹಳ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಬಂದ್ರ ನಾನು ಈ ಸಭೆಯಲ್ಲಿ ಅವರಿಗೆ ಸ್ವಾಗತವನ್ನು ಗುರುತಿಸ್ತಾ ಇದ್ದೇನೆ. ದಯಮಾಡಿ ವೇದಿಕೆಗೆ ಬಂದು, ಥ್ಯಾಂಕ್ ಯು, ವೆಲ್ಕಮ್. ಅವರನ್ನು ಸಹ ನಾನು ಈ ಸಭೆಯಲ್ಲಿ ಅವರನ್ನ ಗುರುತಿಸ್ತಾ ಇದ್ದೇನೆ, ವೇದಿಕೆಗೆ ಬಂದು. ಓಕೆ, ಈಗ ಈ ಸಭೆಯನ್ನ ಕುರಿತು ಪ್ರಸ್ತಾವನೆಯನ್ನ ಕೋರಲಿದ್ದಾರೆ, ಅವರನ್ನ ಮನವಿ ಮಾಡ್ತಾ ಇದ್ದೇನೆ. JC ತ್ಯಾಗಮ್ ಅವರು, ಸ್ಥಾಪಕ ಅಧ್ಯಕ್ಷರು. ಈ ಒಂದು ಅರ್ಥಬದ್ಧ ಕಾರ್ಯಕ್ರಮದ ಸಭಾಧ್ಯಕ್ಷರು, ನನ್ನ ಆತ್ಮೀಯ ಮಿತ್ರರು ಆಗಿರುವಂತಹ ಡಾಕ್ಟರ್ ನರಸಿಂಹಯ್ಯ ಅವರೇ, ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಅಂತೇಳಿ ಬಹಳ ಪ್ರೀತಿಯಿಂದ ವಿನಂತಿ ಮಾಡಿಕೊಂಡಾಗ ನಿನ್ನೆ ಫೋನ್ ಮಾಡಿ ಹೇಳಿದ್ದು, ಈಗಾಗಲೇ ಹರೇಕಳ ಗ್ರಾಮವನ್ನು ಒಂದು ಮಾದರಿ ಗ್ರಾಮವನ್ನಾಗಿ ಮಾಡೋದ ಮುಖೇನ ಇವತ್ತು ಇಡೀ ರಾಜ್ಯದಲ್ಲಿ ಗುರುತಿಸಲ್ಪಟ್ಟಂಥ ಒಬ್ಬ ಜನಮೆಚ್ಚದ ನಾಯಕ ಅಂತ ಹೇಳ್ಬೋದು. ವಿಶೇಷವಾಗಿ ನಮ್ಮ ರಾಮಕೃಷ್ಣ ಪ್ರೌಢಶಾಲೆಯ ಹಳೆ ವಿದ್ಯಾರ್ಥಿಯೂ ಆಗಿರುವಂತಹ ಹರೇಕಳ ಗ್ರಾಮ ಪಂಚಾಯತ್ನ ಅಧ್ಯಕ್ಷರೂ ಆಗಿರುವಂತಹ ಶ್ರೀಯುತ ಬದ್ರುದ್ದೀನ್ ಫರೀದ್ ನಗರ ಅವರೇ, ಹಾಗೆ ನಮ್ಮ ಸಮಾಜ ಕಾರ್ಯ ವಿಭಾಗ ನಮಗೂ JCಗೂ ಒಂದು ಉತ್ತಮ ನಂಟು ಬೆಳೆದಿದೆ. ಈಗ ಇದು 2ನೇ ಬಾರಿ ನಮ್ಮ ಮೋಹನ್ ಸಿಂಗೆ ಅವರು, ಪ್ರೊಫೆಸರ್ ಮೋಹನ್ ಸಿಂಗೆ ಅವರನ್ನು ಇಲ್ಲಿಗೆ ಆಹ್ವಾನಿಸಿದ್ದಾರೆ. ಬಹಳ ಪ್ರೀತಿ ಇಟ್ಟು ಕಾರ್ಯಕ್ರಮ ಬಂದಿದ್ದಾರೆ. ಅದ್ಭುತವಾದಂಥ ವಾಗ್ಮಿಗಳು ಅವರು, ಮೋಹನ್ ಸಿಂಗೆ ಅವರು. 2 ಕಾರ್ಯಕ್ರಮ ಮೊನ್ನೆ ವಿದ್ಯಾಧರ್ ಶೆಟ್ಟಿ ಅವರು ಕೂಡ ಬಹಳ ಹೊಗಳ್ತಾ ಇದ್ರು. ಮೊನ್ನೆ ರಕ್ತದಾನ ಶಿಬಿರದಲ್ಲಿ ಉತ್ತಮವಾಗಿ ಮಾತನಾಡಿದರು ಸರ್ ಅಂತೇಳಿ. ಅಂತ ಒಬ್ಬ ವಾಗ್ಮಿಗಳಾದ ಮೋಹನ್ ಸಿಂಗೆ ಅವರೇ, ಹಾಗೂ ನಮ್ಮ ನಿಕಟಪೂರ್ವ ಅಧ್ಯಕ್ಷರು, ನಮ್ಮ ಘಟಕವನ್ನು ಉತ್ತಮ ರೀತಿಯಲ್ಲಿ ಮುನ್ನಡೆಸಿರುವಂತಹ ಕಮಲಾಕ್ಷ ಶೆಟ್ಟಿಗಾರ್ ಅವರು ನಮಗೆ ಅತ್ಯುತ್ತಮವಾದ ಒಂದು ಸಭಾಂಗಣವನ್ನು ನೀಡುವುದರೊಂದಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸರಾಗವಾಗಿ ಸಪೋರ್ಟ್ ಮಾಡ್ತಾ ಇರುವಂಥ ಕಮಲಾಕ್ಷ ಶೆಟ್ಟಿಗಾರ್ ಅವರೇ, ನಮ್ಮ ಆತ್ಮೀಯ ಯಾವಾಗಲೂ ಗುರುಗಳು ಅಂತ ಹೇಳಿಕೊಂಡು ಇಬ್ಬರು ನಮ್ಮ ಮಾರ್ಗದರ್ಶಕರು. ಇವರ ಪ್ರೇರಣೆಯಿಂದ ಈ ಘಟಕ ಅದ್ಭುತವಾಗಿ ನೆರವೇರ್ತಾ ಇದೆ. ವಿಶೇಷವಾಗಿ ನನ್ನ ಆತ್ಮೀಯರು ಆಗಿರುವಂತಹ ನಮ್ಮ ನಿವೃತ್ತ ಮುಖ್ಯ ಗುರುಗಳು ಆಗಿರುವಂಥ ಶ್ರೀಯುತ ರವೀಂದ್ರ ಕಲ್ಲಿಮಾರ್ ಅವರೇ, ಹಾಗೂ ಆನಂದ ಕೆ ಸೇಗೋಳಿ ಅವರೇ, ಒಬ್ಬ ಅದ್ಭುತವಾದಂಥ ಒಬ್ಬ ಕಾರ್ಯದರ್ಶಿ, ತುಂಬ ಈಗಾಗಲೇ ವರದಿಗಾರರು ಅಂತ ಹೇಳಿದ್ರೆ ಬಹಳ ಬ್ಯುಸಿ ಇರ್ತಾರೆ, ಆದರೂ ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಆರಿಫ್ ಕಲ್ಕಟ್ಟ ಅವರೇ, ಇವತ್ತು ಉದ್ಯಮಶೀಲ ಏನು ಪ್ರಶಸ್ತಿಯನ್ನು ಸ್ವೀಕಾರ ಮಾಡಲಿಕ್ಕೆ ಉದ್ಯಮಶೀಲ ರತ್ನ ಪ್ರಶಸ್ತಿ ಅಂತೇಳಿ ಇದು ವಲಯದಲ್ಲಿ ಕೊಡಬೇಕು ಎನ್ನುವಂಥದ್ದು ಇದೆ. ಪ್ರತಿ ಘಟಕದಲ್ಲಿ ಒಬ್ಬೊಬ್ಬರನ್ನ ಗುರುತಿಸಿ ಉದ್ಯಮಶೀಲ ರತ್ನ ಪ್ರಶಸ್ತಿ ನೀಡಿ ಗೌರವಿಸಬೇಕು ಅಂತೇಳಿ ಆವಾಗ ನಾವು ಬಹಳ ಆಲೋಚನೆ ಮಾಡಿದ್ದು, ಬೇರೆ ಬೇರೆ ರೀತಿಯಲ್ಲಿ ಆಲೋಚನೆ ಮಾಡಿದ್ದೆವು ಯಾರಿಗೆ ಕೊಡೋಣ ಅಂತ. ಒಟ್ಟಾರೆಯಾಗಿ ಒಂದು ಒಳ್ಳೆ ರೀತಿಯಲ್ಲಿ ಸಮಾಜದಲ್ಲಿ ಗುರುತಿಸಲ್ಪಟ್ಟಂತಹ, ಇವತ್ತು ಮಾಧ್ಯಮದ ಮುಖೇನ ಕಡು ಬಡವರನ್ನು ಕೂಡ ಒಂದು ಉನ್ನತ ವಾಹಿನಿಗೆ ತರಬಲ್ಲಂತ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇರುವಂತಹ ಶ್ರೀಯುತ ವಿದ್ಯಾಧರ್ ಶೆಟ್ಟಿ ಅವರು ಇದಕ್ಕೆ ಸೂಕ್ತ ವ್ಯಕ್ತಿ ಅಂತೇಳಿ ಭಾವಿಸಿ ಅವರಿಗೆ ಈ ಉದ್ಯಮಶೀಲ ರತ್ನ ಪ್ರಶಸ್ತಿಯನ್ನು ನೀಡಬೇಕು ಅಂತೇಳಿ ಪ್ರೀತಿಯಿಂದ ವಿನಂತಿ ಮಾಡಿ ಅವರಿಗೆ ಕೂಡ ಫೋನ್ ಮಾಡಿ ಹೇಳಿದಾಗ ಅವರು ನಮಗೆಂತಕ್ಕೆ ಮಾಸ್ಟರ್ ಅಂತ ಹೇಳಿದರು. ಆದರೂ ಕೂಡ ನೀವು ಅದಕ್ಕೆ ಅರ್ಹರಾದ ವ್ಯಕ್ತಿ ಅಂತೇಳಿ ಹೇಳಿ ಇವತ್ತು ಅವರನ್ನು ಕರೆಸಿದಾಗ ಬಹಳ ಪ್ರೀತಿ ಇಟ್ಟು ಆಗಮಿಸಿದಂಥ ಸನ್ಮಾನ್ಯ ನಮ್ಮ ವಿದ್ಯಾಧರಣ್ಣ ಅವರೇ, ಹಾಗೂ ನಮ್ಮ ಎಲ್ಲ JC ಬಂಧುಗಳೇ, ಸಮಾಜ ಕಾರ್ಯ ವಿಭಾಗದ ವಿದ್ಯಾರ್ಥಿಗಳೇ, ನಮ್ಮ ಹೊಸಕೊರಲು ಮತ್ತು ನಮ್ಮ ಚಾನೆಲ್ನ ಎಲ್ಲ ನಮ್ಮ ಮಿತ್ರರೇ, ಇವತ್ತು ಒಂದು 2 ಮಾತು ಪ್ರತಿ ಬಾರಿ ನನಗೆ ಪ್ರಸ್ತಾವನೆಯನ್ನು ಕೊಡ್ತಾರೆ. ವಿಷಯ ಏನಪ್ಪಾ ಅಂದ್ರೆ ನಮ್ಮ ಸಂಘ ಸಂಸ್ಥೆ ಬೆಳೆದು ಬಂದ ರೀತಿ ನೀತಿಯ ಬಗ್ಗೆ ಹೇಳಲಿಕ್ಕೆ ಮತ್ತು ಇವತ್ತಿನ ವಿಚಾರವನ್ನ ಸ್ವಲ್ಪ ಸ್ಪಷ್ಟಪಡಿಸಲಿಕ್ಕೆ ಒಂದು ಪ್ರಸ್ತಾವನೆ. ವಿಶೇಷವಾಗಿ ತಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಸಂಸ್ಥೆ ಸುಮಾರು ಒಂದು 20-25 ವರ್ಷಗಳ ಇತಿಹಾಸ. ಈ ಸಂಸ್ಥೆಗೆ ಒಂದು 11 ವರ್ಷದ ಇತಿಹಾಸ.
ಬೇರೆ ಬೇರೆ ಸಮಾಜಮುಖಿ ಕಾರ್ಯಕ್ರಮವನ್ನು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಬಂದಿದೆ. ತಮಗೆಲ್ಲ ಇವತ್ತು ನಮ್ಮ ಉಳ್ಳಾಲ ಪರಿಸರದಲ್ಲಿ JCI ಅಂತ ಒಂದು ಒಳ್ಳೆಯ ಹೆಸರು ಇದೆ. ಯಾಕೆ ಅಂತ ಹೇಳಿದರೆ ಇವತ್ತು ಮೋಜು ಮಸ್ತಿ ಮಾಡುವ ಸಂಸ್ಥೆ ಅಲ್ಲ, ಇದು ಒಳ್ಳೆ ರೀತಿಯಲ್ಲಿ ತರಬೇತಿಯನ್ನು ನೀಡುವುದರೊಂದಿಗೆ ಸಮಾಜದಲ್ಲಿ ತುಂಬ ಮಂದಿ ಕೆಲಸ ಮಾಡ್ತಾರೆ, ಎಲ್ಲಿ ಗುರುತಿಸಲ್ಪಡುವುದಿಲ್ಲ, ತೆರೆ ಹಿಂದೆ ಕೆಲಸ ಮಾಡ್ತಾರೆ. ಈಗ ತಾನೇ ಸ್ವಲ್ಪ ದಿನಗಳ ಹಿಂದೆ ಸ್ವಚ್ಛತಾ ಸಿಬ್ಬಂದಿಗಳನ್ನು ತರಿಸಿ ಇಲ್ಲಿ ಸನ್ಮಾನ ಮಾಡಿದ್ದು. ಹೀಗೆ ಒಂದು ತರಬೇತಿ, ಒಂದು ಸೇವೆ, ಒಂದು ಸಮಾಜದಲ್ಲಿ ಕಡು ಬಡವರು ಇರ್ತಾರೆ ಅವರನ್ನು ಗುರುತಿಸುವಂಥದ್ದು, ಮತ್ತು ಯಾರು ನಿರ್ಗತಿಕಿದ್ದಾರೆ, ಬಡವರಿದ್ದಾರೆ, ಅವರಿಗೆ ನಮ್ಮಿಂದಾದ ಸಹಾಯವನ್ನು ಮಾಡುವಂಥ ಕೆಲಸವನ್ನು ಬಹಳ ನಿಷ್ಠೆಯಿಂದ ಮಾಡ್ತಾ ಬರ್ತಾ ಇದೆ ಹಲವಾರು ವರ್ಷಗಳಿಂದ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಪಡ್ತೇನೆ, ಖುಷಿ ಪಡ್ತೇನೆ. ವಿಶೇಷವಾಗಿ ಇವತ್ತು ನಡೆಯತಕ್ಕಂಥ ಈ ಊರಿನಲ್ಲಿ ಯಾವುದೇ ಕಾರ್ಯಕ್ರಮ ನಡೀಲಿ, ಸಮಾಜಮುಖ ಕಾರ್ಯಕ್ರಮಗಳು, ಎಲ್ಲ ಕಾರ್ಯಕ್ರಮ ನಿರ್ವಹಣೆ ಮಾಡೋದು ಯಾರು ಅಂತ ಹೇಳಿದರೆ ಈ JCI ಬಂಧುಗಳೇ. ಎಲ್ಲ ನೋಡಿರ್ಬೋದು, ಇವತ್ತು ಮೋಹನ್ ಶಿಲಾಲ ಆಗಿರ್ಬೋದು, ಪ್ರಭಾಕರ್ ಆಗಿರ್ಬೋದು, ಇವತ್ತು ವಸಂತರು ಇದ್ದಾರೆ, ಬಾಬು ಸರ್ ಇದ್ದಾರೆ, ಪ್ರತಿಮಾ ಹೆಬ್ಬಾರವರಾಗಿರ್ಬೋದು, ಜಯಲಕ್ಷ್ಮಿ ಅವರಾಗಿರ್ಬೋದು, ಕವಿತಾ ಅವರಾಗಿರ್ಬೋದು, ಈ ಕಡೆಯಲ್ಲಿ ಕುಳಿತವರು ಎಲ್ಲ JCIಯಿಂದ ಬಂದವರೇ, JCI ಪೂರ್ವಾಧ್ಯಕ್ಷರೇ. ಎಲ್ಲ ಧಾರ್ಮಿಕ ಆಗಿರ್ಬೋದು, ಸಾಮಾಜಿಕ ಆಗಿರ್ಬೋದು, ಶೈಕ್ಷಣಿಕ ಆಗಿರ್ಬೋದು, ಎಲ್ಲ ಕಾರ್ಯಕ್ರಮ ಮಿಂಚುವವರು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತಂದರೆ, ಒಂದು ಒಳ್ಳೆಯ ತರಬೇತಿ ಇದರಲ್ಲಿ ಸಿಗ್ತದೆ ಒಬ್ಬ ಅಧ್ಯಕ್ಷನಾದ ಮೇಲೆ. ಇವತ್ತು ಫಸ್ಟ್ ಅಧ್ಯಕ್ಷ ಆಗುವಾಗ ಇವರಿಗೆ ಫಾರ್ಮಾಲಿಟೀಸ್ ಗೊತ್ತಿರಲಿಲ್ಲ ನಮ್ಮ ನರಸಿಂಹಯ್ಯರಿಗೆ. ಯಾವಾಗ PA ಪ್ರೆಸಿಡೆನ್ಸಿಯಲ್ ಅಕಾಡೆಮಿಗೆ ಹೋಗಿ ಬಂದರು, ತದನಂತರ ಅವರಿಗೆ JCI ಅಂದರೆ ಏನು ಅಂತ ಗೊತ್ತಾಯಿತು, ಇದರ ಪ್ರೊಸೀಜರ್ ಗೊತ್ತಾಯಿತು, ಯಾವ ರೀತಿ ಕಾರ್ಯಕ್ರಮ ಮಾಡೋದು ಅಂತ ಗೊತ್ತಾಯಿತು, ಯಾವ ರೀತಿ ಮೊದಲೇ ಒಳ್ಳೆಯ ವಾಗ್ಮಿಗಳು, ಈಗಂತೂ ಮೈಕ್ ಕೊಟ್ಟರೆ ಒಂದು ದಿನನೂ ಮಾತಾಡ್ತಾರೆ. ಅಷ್ಟೊಂದು ಜ್ಞಾನವನ್ನು ಕಲಿತಂಥ ಒಬ್ಬ ವಿಷಯ ಜ್ಞಾನ ಉಳ್ಳಂಥ ಒಬ್ಬ ಅಧ್ಯಕ್ಷರು ಶ್ರೀಯುತ ನರಸಿಂಹಯ್ಯರು. ಅವರ ಒಂದು ಮುಂದಾಳತ್ವದಲ್ಲಿ ಈ ವರ್ಷ ಒಳ್ಳೆ ಕೆಲಸಗಳನ್ನು ಮಾಡಿದೆ. ಹಾಗಾಗಿ ಒಮ್ಮೆ ಚಪ್ಪಾಳೆ ತಟ್ಟಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ. ಒಳ್ಳೆಯ ಸಣ್ಣ ಕಾರ್ಯಕ್ರಮ ಆದರೂ ಕೂಡ ಜನ ಮೆಚ್ಚುವಂಥ ಕಾರ್ಯಕ್ರಮ, ದೇವರು ಮೆಚ್ಚುವ ಕೆಲಸವನ್ನು ನಮ್ಮ ನರಸಿಂಹಯ್ಯರು ಮಾಡಿದ್ದಾರೆ ಅಂತ ಹೇಳುವುದಕ್ಕೆ ಬಹಳ ಹೆಮ್ಮೆ ಪಡ್ತೇನೆ. ಹಾಗೆಯೇ ವಲಯದಲ್ಲಿ ಕೂಡ ಒಳ್ಳೆಯ ಪ್ರಶಸ್ತಿಗಳು ನಮಗೆ ಲಭಿಸಿದೆ. ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮ ಉದ್ಯಮಶೀಲ ಪ್ರೇರಣಾ ತರಬೇತಿ. ಒಂದು ಉದ್ಯಮದಲ್ಲಿ 0ದಿಂದ 100 ಆಗೋದು ಹೇಗೆ, 0 ಹಣ ಇಟ್ಕೊಂಡು ಕಷ್ಟ ಸಾಧ್ಯ, ಆದರೂ ಕೂಡ ಒಂದು ಒಳ್ಳೆಯ ತಾಳ್ಮೆ ಉದ್ಯಮದಲ್ಲಿ ಮೇಯ್ನ್ ಇಂಪಾರ್ಟೆಂಟ್ ಬೇಕಾಗಿರುವಂಥದ್ದು. ಈಗ ಏನು ಅಂತ ಹೇಳಿದ್ರೆ, ಇವತ್ತು ಹಾಕಿದ ಹಣ ನಾಳೆನೇ ಬರಬೇಕು ಅಂತೇಳಿ ಆಸೆ ಪಡ್ತಾರೆ. ಬಟ್ ಕೆಲವರು ಏನು ಅಂತ ಹೇಳಿದರೆ, ಇವತ್ತು ನಾನು ಏನು ಒಂದು 100 ರೂಪಾಯಿ ಹಾಕಿ ಉದ್ಯಮಕ್ಕೆ ಬರ್ತೇನೋ, ಒಂದು 5 ವರ್ಷದಲ್ಲಿ ದೊಡ್ಡ ಉದ್ಯಮಶೀಲರಾಗಬೇಕು ಅಂತ ಕನಸು. ದೊಡ್ಡ ಹಿರಿಯರನ್ನು ನೀವು ಗಮನಿಸ್ಬೋದು, ಅದೆಷ್ಟೋ ಸಾಧಕರನ್ನು ನೋಡಿ, ಅವರೆಲ್ಲ 0ದಿಂದ ಬಂದವರೇ. ಹಾಗಾಗಿ ಅದರಲ್ಲಿ ಕೂಡ ಒಂದು ಸಾಧನೆಯನ್ನು ಮಾಡಬಹುದು ಹೇಗೆ ಎಂಬುದರ ಬಗ್ಗೆ ಒಂದು 10 ನಿಮಿಷ ತರಬೇತಿಯನ್ನು ಕೊಡಬೇಕು ಅಂತೇಳಿ ವಿನಂತಿ ಮಾಡಿಕೊಂಡಾಗ ವಿದ್ಯಾಧರ್ ಶೆಟ್ಟಿ ಅವರು ಬಹಳ ಪ್ರೀತಿಯಿಂದ ಒಪ್ಪಿಕೊಂಡಿದ್ದಾರೆ. ಯಾಕಂದರೆ ಅವರ ಒಂದು ಜೀವನವೇ ನಮಗೆ ಪರಿಪಾಠ. ಅವರು ಬೆಳೆದು ಬಂದ ರೀತಿ, ಆ ಪೊಸಕರನ ಚಾನೆಲ್ನ ನಡೆಸುವಂಥ ವಿಧಾನ, ಯಾವ ರೀತಿ ಸಮಾಜಮುಖಿಯಾಗಿ ಚಿಂತನೆ ಮಾಡ್ತಾ, ಕೇವಲ ಪಕ್ಷಪಾತವಾಗಿ ಇಲ್ಲದೆ ಎಲ್ಲ ಸಮಯದಲ್ಲಿ ಇದ್ದವ್ರನ್ನ ಒಟ್ಟಿಗೆ ಸೇರಿಸಿಕೊಂಡು ಒಂದೇ ರಥದಲ್ಲಿ ಕೊಂಡೊಯ್ಯುವಂಥ ಒಂದು ಶಕ್ತಿ ಅದು ವಿದ್ಯಾಧರ್ ಶೆಟ್ಟಿ ಅವರಿಗೆ ಇದೆ. ಯಾಕೆಂದರೆ ಅವರ ಚಾನೆಲ್ಗೆ ಇದೆ. ಆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಕೇವಲ ಹಣವನ್ನು ಸಂಪಾದನೆ ಮಾಡೋದು ಮಾತ್ರ ಅವರ ಉದ್ದೇಶ ಅಲ್ಲ, ಅದು ಸೆಕೆಂಡರಿ. ಬಟ್ ಸಮಾಜಕ್ಕೆ ಒಳ್ಳೆಯ ಕೆಲಸಗಳನ್ನು ಮಾಡಿ ತೋರಿಸಬೇಕು ಎನ್ನುವಂಥದ್ದು ಕಟ್ಟಕಡೆಯ ನಮ್ಮ ಶಾಲೆಯಲ್ಲಿ ಇವತ್ತು ರಾಮಕೃಷ್ಣ ಪ್ರೌಢಶಾಲೆ ಹರೇಕಳ ಅಂತೇಳಿ ಇವತ್ತು ರಾಜ್ಯ ರಾಷ್ಟ್ರ ಮಟ್ಟಿಗೆ ತಿಳಿಬೇಕು ಅಂತಂದರೆ ಎಲ್ಲ ಕಾರ್ಯಕ್ರಮಗಳು ಈ ವಾಹಿನಿಯ ಮುಖೇನ ಬಂದದ್ದು. ಅದು ಕೂಡ ಒಂದು ಪ್ರೇರಣಾ ಶಕ್ತಿ. ಮಕ್ಕಳು ಬೆಳೀಲಿಕ್ಕೆ ಕಾರಣ ಆಯಿತು, ಹಲವು ಮಕ್ಕಳು ಸಾಧನೆ ಮಾಡಲಿಕ್ಕೆ ಕಾರಣ ಆಯಿತು. ಒಂದು ಮಗುವಿಗೆ ಒಂದು ಕರೆಸಿ ಒಂದು ಪೆನ್ನು ಕೊಡ್ತೇವೆ, ಆ ಮಗು ಮುಂದೆ ದೊಡ್ಡ ಸಾಧನೆ ಮಾಡಿ ಮೈಕಲ್ಲಿ ಹೇಳಿಕೊಳ್ತೇವೆ, ನೋಡಿ ನನಗೆ ಸಣ್ಣ 8ನೇ ಕ್ಲಾಸಲ್ಲಿ ನನಗಿಂದು ಸಿಕ್ಕಿದೆ, ಹಾಗಾಗಿ ನನಗೆ ಅದೊಂದು ಖುಷಿ ಆಯಿತು, ನನಗೆ ಮುಂದಕ್ಕೆ ದೊಡ್ಡ ಸಾಧನೆ ಮಾಡಬೇಕು ಅಂತೇಳಿ. ಹಾಗೆ ಈ ಸಣ್ಣ ಸಣ್ಣ ವಿಚಾರಗಳು ಕೂಡ ಮಕ್ಕಳು ಕಲೀಲಿಕ್ಕೆ, ದೊಡ್ಡವರು ಕಲೀಲಿಕ್ಕೆ ಒಂದು ವೇದಿಕೆ, ಪ್ಲಾಟ್ಫಾರ್ಮ್ ಅನ್ನು ಒದಗಿಸಿಕೊಡ್ತೇವೆ. ಆ ನಿಟ್ಟಿನಲ್ಲಿ ನಮ್ಮ ವಿದ್ಯಾಧರ್ ಶೆಟ್ಟಿ ಅವರ ಜೀವನವೇ ಒಂದು ಉದ್ಯಮದಲ್ಲಿ ಒಂದು ಸಾಧನೆ ಮಾಡಿದಂಥ ವ್ಯಕ್ತಿತ್ವ. ಅವರು ಇವತ್ತು ತರಬೇತಿಯನ್ನು ಕೊಡಲಿಕ್ಕೆ ಇದ್ದಾರೆ. ಅದರೊಂದಿಗೆ ಅವರಿಗೆ ಒಂದು ಒಳ್ಳೆಯ ಪ್ರಶಸ್ತಿಯನ್ನು ಕೂಡ ದೊಡ್ಡ ನಾವು ಒಂದು ಸನ್ಮಾನ ಪತ್ರ, ಒಂದು ಶಾಲೆ ಹಾಕೋದು. ಆದರೆ ಇದನ್ನು ನೋಡಿ ಮತ್ತೊಬ್ಬರಿಗೆ ಕೂಡ ನಾನು ಹೇಳಿದಾಗೆ ಪ್ರತಿ ಬಾರಿ ಹೇಳ್ತೇನೆ, ನಾನು ಸನ್ಮಾನ ಮಾಡುವಂಥದ್ದು ಕೇವಲ ಅವರನ್ನು ಮೇಲೆ ಎತ್ತುವುದಲ್ಲ, ಅವರು ಮಾಡಿದಂಥ ಸಾಧನೆಯನ್ನು ಇನ್ನೊಬ್ಬರು ಕೂಡ ಕಲಿಬೇಕು. ಅದು ಮಾತ್ರ ಅಲ್ಲದೆ ಸಮಾಜದಲ್ಲಿ ನಾನು ಕೂಡ ಒಂದು ಒಳ್ಳೆಯ ಕೆಲಸ ಮಾಡಿದರೆ ನನ್ನನ್ನು ಕೂಡ ಸಮಾಜ ಗೌರವಿಸ್ತದೆ ಎನ್ನುವಂಥ ಒಂದು ಒಳ್ಳೆಯ ಉಕ್ತಿ ಇದರಿಂದ ಬರ್ತದೆ. ಈ ದೃಷ್ಟಿಯಲ್ಲಿ ಇವತ್ತು ಒಂದು ಸನ್ಮಾನವನ್ನು ಇಟ್ಟುಕೊಂಡಿದ್ದೇವೆ. ಅದನ್ನು ಕೂಡ ಸ್ವೀಕಾರ ಮಾಡಲಿಕ್ಕೆ ವಿದ್ಯಾಧರ್ ಶೆಟ್ಟಿ ಅವರು ಕೂಡ ಸಮಯಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಈ ಸಂದರ್ಭದಲ್ಲಿ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ಮೂಡಿ ಬರಲಿ. ಪ್ರತಿಯೊಬ್ಬರು ಕೂಡ ಈಗಾಗಲೇ ಆಗಮಿಸಿ ನಿಮಗೆಲ್ಲರಿಗೂ ಶುಭಾಶಯಗಳನ್ನು ಸಲ್ಲಿಸುತ್ತಾ ನನ್ನ ಒಂದೆರಡು ಮಾತುಗಳನ್ನ ಕೊನೆಗೊಳಿಸ್ತೇನೆ. ಪ್ರಮುಖ ಕೇಂದ್ರ ಬಿಂದು ಈಗ ತಾನೇ ನಮ್ಮ ತ್ಯಾಗಂ ಮಾಸ್ಟರು ಹೇಳಿದ್ದಾರೆ. ತರಬೇತಿ ಸಂದರ್ಭದಲ್ಲಿ ಗಣ್ಯ ಅತಿಥಿಗಳ ಸಮ್ಮುಖದಲ್ಲಿ ಉದ್ಯಮ ಕ್ಷೇತ್ರದಲ್ಲಿ ಗಣನೀಯ ಸಾಧನೆ ಮಾಡಿರುವ ಶ್ರೀ ವಿದ್ಯಾಧರ್ ಶೆಟ್ಟಿ, ನಿರ್ದೇಶಕರು, ಹೊಸಕುರಲ್ ವಾಹಿನಿ, ತೊಕ್ಕೊಟ್ಟು, ಇವರಿಗೆ ಅರ್ಪಿಸಿದ ಉದ್ಯಮಶೀಲ ರತ್ನ ಪ್ರಶಸ್ತಿ. ಸಾಧಕರೇ, ಧನಾತ್ಮಕ ಮನಸ್ಸು ಎಲ್ಲದರಲ್ಲೂ ಅವಕಾಶವನ್ನು ಕಂಡುಕೊಳ್ಳುತ್ತದೆ ಎನ್ನುವ ಸೂಕ್ತಿಯಂತೆ ಸದಾ ಹಸನ್ಮುಖಿಯಾಗಿ ತಾವು ಯಾವುದೇ ಕೆಲಸವನ್ನು, ಸೇವೆಯನ್ನು ಜನ ಮೆಚ್ಚುವ ರೀತಿಯಲ್ಲಿ ಮಾಡಿಕೊಂಡು ಬಂದವರು.
ಹೊಸಕುರಲ್ ವಾಹಿನಿಯಲ್ಲಿ ಸುಮಾರು 20 ವರ್ಷಗಳಿಂದ ಕಲೆ, ಧಾರ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕ, ಸಾರ್ವಜನಿಕ ಕಾರ್ಯಕ್ರಮಗಳ ಪ್ರಸಾರದಲ್ಲಿ ಖ್ಯಾತಿ ಪಡೆದ ತಾವು ಯಕ್ಷಗಾನ ಕಲಾವಿದರಾಗಿ, ತಾಳಮದ್ದಳೆ ಅರ್ಥಧಾರಿಯಾಗಿ, ನಾಟಕ ಕಲಾವಿದರಾಗಿ, ಕಾರ್ಯಕ್ರಮ ನಿರೂಪಣೆ, ಸಂಘಟನೆಯಲ್ಲಿ ಅದ್ವಿತೀಯ ಸಾಧನೆಯನ್ನು ಮಾಡಿರುವಿರಿ. ಹಲವಾರು ಸಂಘ ಸಂಸ್ಥೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡ ತಾವು ಕಿನ್ಯ ಶ್ರೀ ದುರ್ಗಾಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲದ ಸಕ್ರಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಯಕ್ಷಗಾನ ಯುವಕ ಮಂಡಲದ ಸರ್ವತೋಮುಖ ಬೆಳವಣಿಗೆಯಲ್ಲಿ ಮಹತ್ವದ ಪಾತ್ರಧಾರಿಯಾಗಿ ಬೀರಿ ಸಾರ್ವಜನಿಕ ಶ್ರೀ ಗಣೇಶ ಸೇವಾ ಸಮಿತಿಯ ಹಿರಿಯ ಸದಸ್ಯರಾಗಿಯೂ ಸೇವೆ ಸಲ್ಲಿಸಿದ್ದೀರಿ. ಹೊಸಕುರಲ್ ಬಳಗದ ಮೂಲಕ 10 ವರ್ಷಗಳಿಂದ ರಂಜಾನ್, ದೀಪಾವಳಿ, ಕ್ರಿಸ್ಮಸ್ ಸೌಹಾರ್ದ ಕೂಟದ ಮೂಲಕ ಸೌಹಾರ್ದತೆಗೆ ಆದ್ಯತೆ ನೀಡಿ ಉಳ್ಳಾಲ ಸದ್ಭಾವನಾ ವೇದಿಕೆಯ ಸದಸ್ಯರಾಗಿ ಮಾದಕ ವ್ಯಸನ ವಿರುದ್ಧ ಜಾಗೃತಿ, ಮತದಾನ ಜಾಗೃತಿ ಹಾಗೂ ಕೊರೋನಾ ಜಾಗೃತಿ, ಕೊರೋನಾಸುರ ಯಕ್ಷಗಾನ ಕಾರ್ಯಕ್ರಮ, ಪೆರ್ಮನೂರು ಸಂತ ಸೆಬೆಸ್ಟಿಯನ್ ಧರ್ಮ ಕೇಂದ್ರದ ಶತಮಾನೋತ್ಸವ ಸಂದರ್ಭದಲ್ಲಿ ನಡೆದ ಸೌಹಾರ್ದ ಸಂಗಮದ ಗೌರವ ಸಲಹೆಗಾರರಾಗಿ, ಛೋಟಾ ಮಂಗಳೂರು ಲಯನ್ಸ್ ಕ್ಲಬ್ ಇದರ ಸಕ್ರಿಯ ಸದಸ್ಯರು, ಅಧ್ಯಕ್ಷನಾಗಿ 18 ವರ್ಷಗಳಿಂದ ಸೇವೆ, ಪರಿಸರದ ಸಂಘ ಸಂಸ್ಥೆಗಳಲ್ಲಿ, ಧಾರ್ಮಿಕ ಕೇಂದ್ರಗಳಲ್ಲಿ ಸದಸ್ಯರಾಗಿ, ಗೌರವ ಸಲಹೆಗಾರರಾಗಿ ಸೇವೆ ಸಲ್ಲಿಸಿರುವಿರಿ. ನಿಮ್ಮ ಈ ಎಲ್ಲ ಸಾಧನೆ ಸೇವೆಗಳಿಗೆ ಪೂರಕವಾಗಿ ಅದೆಷ್ಟೋ ಸನ್ಮಾನ ಮನ್ನಣೆಗಳು ಒದಗಿ ಬಂದಿವೆ. 2021-22ನೇ ಸಾಲಿನ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಶೃಂಗೇರಿ ಶ್ರೀ ಶಾರದಾ ಪೀಠ ಕೋಟೆಕ್ಕಾರು ಶಾಖೆ, ಜ್ಞಾನಾಮೃತ ಮಂಗಳೂರು, ತುಳುನಾಡು ರಕ್ಷಣಾ ವೇದಿಕೆ ಹೀಗೆ 10 ಹಲವು ಸಂಘ ಸಂಸ್ಥೆಗಳಿಂದ ಸನ್ಮಾನವನ್ನು ಸ್ವೀಕರಿಸಿದ್ದೀರಿ. ಇಂದು ನಮ್ಮ JCI ಸಂಸ್ಥೆಯು ತಮ್ಮ ಉದ್ಯಮ ಕ್ಷೇತ್ರದ ಸಾಧನೆಯನ್ನು ಗುರುತಿಸಿ ಉದ್ಯಮಶೀಲ ರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಅಭಿನಂದನೆಗಳು. ನಿಮ್ಮ ಮುಂದಿನ ಯಶಸ್ವಿ ಪಯಣಕ್ಕೆ ನಮ್ಮ ಹೃದಯಪೂರ್ವಕ ಶುಭ ಹಾರೈಕೆಗಳು. JFD ಡಾಕ್ಟರ್ ನರಸಿಂಹಯ್ಯ ಎನ್, ಅಧ್ಯಕ್ಷರು, JCI ಮಂಗಳಗಂಗೋತ್ರಿ, ಕೋಣಾಜಿ. ನಿಜವಾಗಿಯೂ JC ಸಂಸ್ಥೆಗೆ ಅಭಿನಂದನೆಯನ್ನು ಸಲ್ಲಿಸಬೇಕು. ಯಾಕೆ ಅಂತ ಹೇಳಿದರೆ, ಬಹಳ ಒಳ್ಳೆಯ ವ್ಯಕ್ತಿಯನ್ನು ನೀವು ಏನು ಮಾಡಿದ್ದೀರಿ, ಈ ಒಂದು ಪ್ರಶಸ್ತಿಗೆ ಆಯ್ಕೆ ಮಾಡಿರುವಂಥದ್ದು ಬಹಳ ಖುಷಿ ಕೊಟ್ಟಂಥ ಒಂದು ವಿಚಾರ. ಆದ ಕಾರಣ ನಾನು ಅಧ್ಯಕ್ಷರನ್ನು ಮತ್ತು ಎಲ್ಲ ಈ ಸಂಸ್ಥೆಯ ಪದಾಧಿಕಾರಿಗಳನ್ನು ಪ್ರಥಮವಾಗಿ ಅಭಿನಂದಿಸ್ತಾ ಇದ್ದೇನೆ. ಯಾಕೆ ಅಂತ ನೀವು ಪ್ರಶ್ನೆ ಮಾಡ್ಬೋದು. ಯಾಕೆ ಅಂತಂದರೆ, ಇದು ಈ ವಿದ್ಯಾಧರ್ ಶೆಟ್ಟಿ ಎನ್ನುವರಿದ್ದಾರಲ್ಲ, ಅವರು ಒಳ್ಳೆಯ ಸಂಘಟನಾಕಾರರು. ಮುಖ್ಯವಾಗಿ ಒಂದು ಸಂಘಟನೆ ಮಾಡಬೇಕಾಗಿದ್ರೆ, ಒಂದು ಜನಗಳನ್ನು ಒಂದು ಕಾರ್ಯಕ್ರಮಕ್ಕೆ ಸೇರಿಸುವುದು ಅಷ್ಟು ಸುಲಭದ ಕೆಲಸ ಅಲ್ಲ. ಅಂಥ ಕಾಲದಲ್ಲಿ ಇವರು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಎಲ್ಲ ಯಾವುದೇ ಜಾತಿ, ಧರ್ಮ, ವರ್ಗ ಭೇದ ಇಲ್ಲದೆ ಎಲ್ಲರೂ ಕೂಡ ಒಂದು ಕಾರ್ಯಕ್ರಮಕ್ಕೆ ಒಂದು ಸದ್ಭಾವನಾ ವೇದಿಕೆ ಅಂತ ಇದೆ. ಅದೇ ರೀತಿ ಆ ವೇದಿಕೆಯನ್ನು ಹಿಡ್ಕೊಂಡು ಹೊಸಕುರಲ್ ಚಾನೆಲ್ನ ಮೂಲಕ ಏನು ಮಾಡ್ತಾ ಇದ್ದಾರೆ ಅಂದರೆ, ಎಲ್ಲ ಧರ್ಮದ ಹಬ್ಬಗಳನ್ನು, 3 ಬಹಳ ಪ್ರಾಮುಖ್ಯವಾದ ಹಬ್ಬಗಳು, ಅದರಲ್ಲಿ ಬಹಳ ಒಳ್ಳೆ ಅಚ್ಚುಕಟ್ಟಾಗಿ ಬಹಳ ಚಂದವಾಗಿ ಆ ಕಾರ್ಯಕ್ರಮ ಮಾಡ್ತಾರೆ. ಮಾತನಾಡುವಂಥ ವ್ಯಕ್ತಿಗಳನ್ನು ನಾನು ಕೂಡ ಅವರ ಕಾರ್ಯಕ್ರಮಕ್ಕೆ ಅದಕ್ಕೆ ಅನೇಕ ಸಲ ಹೋಗಿದ್ದೆ. ಮಾತನಾಡುವಂಥ ವ್ಯಕ್ತಿಗಳನ್ನು ಕೂಡ ಅವರು ಕರೆಯುವಾಗ ಬಹಳ ಜಾಗರೂಕತೆಯಿಂದ ಕರೀತಾರೆ. ಯಾಕೆಂದರೆ ಮಾತನಾಡುವವರು ಮಾತನಾಡುವ ರೀತಿಯಲ್ಲಿ ಮಾತನಾಡಬೇಕು. ಅದನ್ನು ಅವರು ಮಾತನಾಡುವಂತಹ ಆ ವಿಚಾರಗಳು ನಮ್ಮ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡುವಂತಾಗಬೇಕು. ಅಂತಹ ಒಂದು ಒಳ್ಳೆಯ ಕೆಲಸ ವಿದ್ಯಾಧರ್ ಶೆಟ್ಟಿ ಅವರು ಮಾಡ್ತಾ ಇದ್ದಾರೆ. ಮತ್ತು ಅವರು ಒಳ್ಳೆಯ ಯಕ್ಷಗಾನ ಅರ್ಥಧಾರಿಯೂ ಮಾತ್ರ ಅಲ್ಲ, ಅವರು ರಂಗ ಕಲಾವಿದರು ಕೂಡ. ಒಳ್ಳೆಯ ಮಾತುಗಾರರು, ಚಿಂತಕರು, ವಿಮರ್ಶಕರು, ಒಳ್ಳೆಯ ಎಂಥದ್ದು ಅನುಭವ ಇದ್ದಂಥ ಒಬ್ಬ ವ್ಯಕ್ತಿ. ಈಗ ಉದ್ಯಮಶೀಲದಲ್ಲಿ ಈ ಒಂದು ಚಾನೆಲ್ ಯಾವುದು ಹೊಸಕುರಲ್ ಚಾನೆಲ್ ಒಂದದು ಉಳ್ಳಾಳ ಈ ಭಾಗದಲ್ಲಿ ಅದು ಏನಾಗಿದೆ ಅಂದರೆ, ಒಂದು ಹೊಸಕುರಲ್ ಆ ಒಂದು ಹೆಸರೇ ಒಂದು ಅದ್ಭುತವಾದಂಥದ್ದು. ಹೊಸಕುರಲ್ ಎನ್ನುವಂಥದ್ದೇ ಅದ್ಭುತವಾದಂಥದ್ದು. ಅದನ್ನು ಪ್ರಾರಂಭಿಸುವಾಗಲೇ ನಾನು ಇದಕ್ಕೆ ಹೋಗಿದ್ದೆ.
ಅದಕ್ಕೆ ಆವಾಗಲೇ ನಾನು ಆ ಕಾಲದಲ್ಲಿಯೇ ನಾನು ಏನು ಗ್ರಹಿಸಿದ್ದೆ ಅಂತಂದರೆ ಇದಕ್ಕೆ ಒಳ್ಳೆ ಭವಿಷ್ಯ ಉಂಟು ಅಂತ. ಯಾಕೆ ಅಂತಂದರೆ ಅದರ ಹೆಸರು ಅಂಥದ್ದು. ಆ ಹೆಸರಿನ ರೀತಿಯಲ್ಲಿ ಅದನ್ನು ಅವರು ಬೆಳೆಸಿದರು. ಒಂದು ಕಾಲದಲ್ಲಿ, ಈಗ ತ್ಯಾಗಮ್ಮ ಮಾಸ್ಟರ್ ಹೇಳಿದಾಗೆ, ಒಂದು ಕಾಲದಲ್ಲಿ ನಾವು ಅನೇಕ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಾ ಇದ್ದೆವು. ಈ ರಾಮಕೃಷ್ಣ ಪ್ರೌಢಶಾಲೆಯಲ್ಲಿ ಎಷ್ಟೆಷ್ಟೋ ಜನಗಳನ್ನು ನಾವು ತಂದು ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಎಷ್ಟೆಷ್ಟೋ ಇದನ್ನು ಕಾರ್ಯಕ್ರಮಗಳನ್ನು ಮಾಡೋದ್ರ ಜೊತೆಗೆ ಸೇವೆಯನ್ನು ಮಾಡಿದ್ದೇವೆ. ಆದರೆ ಅದು ಏನು ಮಾಡಿದ್ದೇವೆ, ಎಲ್ಲಿಗೆ, ಅದು ಯಾರಿಗೆ ಗೊತ್ತಿದೆ ಅನ್ನೋದು ಈಗ ಆ ಕಾಲದಲ್ಲಿ ಗೊತ್ತೇ ಆಗುತ್ತಾ ಇರಲಿಲ್ಲ. ಆದರೆ ಈಗ ಹಾಗಲ್ಲ. ಈ ಚಾನೆಲ್ ಬಂದ ಮೇಲೆ, ಅದು ಹೊಸಕೊರಲ್ ಚಾನೆಲ್ ಇರ್ಬೋದು, ಅಬ್ಬಕ್ಕ ಚಾನೆಲ್ ಇರ್ಬೋದು, ಅಥವಾ V4 ಎಂಥದ್ದು, ಇದೆಲ್ಲ ಈ ಚಾನೆಲ್ಗಳು. ಅದರಲ್ಲಿ ಕೂಡ ನಮ್ಮ ಹೊಸಕೊರಲ್ ಚಾನೆಲ್ ಅಂತಂದರೆ ಅದು ನಮ್ಮ ಒಂದು ಕುಟುಂಬದ ಒಂದು ಚಾನೆಲ್ನಾಗಿ, ನಮ್ಮ ಮನೆಯ ಒಂದು ಚಾನೆಲ್ನಾಗಿ ಅವರು ಯಾವ ಹೊತ್ತಿಗೂ ಅವರನ್ನು ಕರೆದರೂ ಕೂಡ ಅವರು ನಮ್ಮಲ್ಲಿಗೆ ಬರ್ತಾರೆ. ಅವರು ಒಂದು ಹಣಕ್ಕಾಗಿ ಅಪೇಕ್ಷೆ ಪಡೆದಂಥ ವ್ಯಕ್ತಿಯಲ್ಲ. ನಾನು ಹಣ ಮಾಡಬೇಕು, ನನ್ನ ಚಾನೆಲ್ನ ಮೂಲಕ ನಾನು ಹಣ ಸಂಪಾದನೆ ಮಾಡಬೇಕು ಎನ್ನುವಂಥ ಭಾವನೆಯನ್ನು ಇಟ್ಟುಕೊಂಡಂಥ ಒಬ್ಬ ವ್ಯಕ್ತಿಯೇ ಅವರಲ್ಲ. ಎಷ್ಟು ಕೊಡ್ತಾರೆ ಅಷ್ಟನ್ನು ತಗೊಂಡು ಹೋಗುವಂಥ ಒಬ್ಬ ವ್ಯಕ್ತಿ. ಅಂಥ ಒಂದು ಚಾನೆಲ್ ಏನು ಮಾಡ್ತಾ ಉಂಟು ಅಂತಂದರೆ, ಇದೀಗ ನಮ್ಮ ಮನೆಗಳಿಗೆ ಸುದ್ದಿಯನ್ನು ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಎಷ್ಟು ಪ್ರಭಾವ ಆಗಿದೆ ಅಂತ ಹೇಳಿದರೆ, ನಾವೊಂದು ಕಾರ್ಯಕ್ರಮದಲ್ಲಿ ಮಾತಾಡಿ ವೇದಿಕೆಯಿಂದ ಕೆಳಗೆ ಇಳಿತಾ ಇರುವಾಗಲೇ ನಮ್ಮ ವಿದೇಶದಿಂದ ನಮ್ಮ ಓಲ್ಡ್ ಸ್ಟೂಡೆಂಟ್ಸ್ಗಳ ಫೋನ್ ಬರ್ತಾ ಇರ್ತದೆ. ಎಂತಂದರೆ, ನೀವು ಒಳ್ಳೆ ಮಾತಾಡಿದ್ರಿ ಸರ್, ಒಂದು ಒಳ್ಳೆ ವಿಷಯ ಹೇಳಿದ್ರಿ ಅಂತ. ಯಾಕೆಂದರೆ ಅಷ್ಟು ಈಗ ಈ ಮಾಧ್ಯಮ ಎಲ್ಲ ಪ್ರಭಾವಶಾಲಿಯಾಗಿ ಉಂಟು. ಅಂತಹ ಒಂದು ಒಳ್ಳೆಯ ಕೆಲಸವನ್ನು ವಿದ್ಯಾಧರ್ ಶೆಟ್ಟರು ಈ ಕಾಲದಲ್ಲಿ ಮಾಡ್ತಾ ಇದ್ದಾರೆ. ಆದ ಕಾರಣ ಅವರನ್ನು ವಿಶೇಷವಾಗಿ, ಒಂದು ಉದ್ಯಮ ಬೆಳೆಯುವ ಅಷ್ಟು ಸುಲಭದ ಕೆಲಸ ಅಲ್ಲ. ಒಂದು 10 ಮಂದಿಗೆ ಸಂಬಳ ಕೊಟ್ಟು ಅವರನ್ನು ಈ ಚಾನಲನ್ನು ನಡೆಸುವಂಥದ್ದು ಅಷ್ಟು ಸುಲಭದ ಕೆಲಸ ಖಂಡಿತ ಅಲ್ಲ. ಆದ ಕಾರಣ ಅಂತಹ ಒಂದು 15 ಜನಗಳಿಗೆ ಅವರು ಏನು ಕೊಡ್ತಾರೆ ಅಂದರೆ, ಜೀವನಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ, ಒಂದು ಉದ್ಯೋಗ ಮಾಡಿಕೊಟ್ಟಿದ್ದಾರೆ. ಆದ ಕಾರಣ ಅಂತಹ ಒಂದು ಉದ್ಯಮಶೀಲತೆ, ಆ ಉದ್ಯಮಶೀಲತೆ ಇಲ್ಲಿ ಉದ್ಯಮ ಅಂತ ಹೇಳುವಾಗ ಅದು ಏನಾಗ್ತದೆ ಅಂತಂದರೆ, ಮುಖ್ಯವಾಗಿ ಅಲ್ಲಿ ಏನು ಬೇಕು, ಉದ್ಯಮ ತನ್ನಷ್ಟಕ್ಕೆ ಬೆಳೆಯುವುದಿಲ್ಲ. ಬೆಳೆಯಬೇಕಾಗಿದ್ರೆ ಈಗ ತಾನೇ ಹೇಳಿದಾಗೆ ತಾಳ್ಮೆ ಬೇಕು, ಸಹನೆ ಬೇಕು, ಅದರಲ್ಲಿ ಪ್ರಯತ್ನ ಬೇಕು, ಶ್ರಮಶೀಲತೆ ಬೇಕು. ಶ್ರಮಶೀಲತೆಗಳಿಲ್ಲದೆ ಇದ್ದರೆ ಆಗುವುದಿಲ್ಲ. ನಿರಂತರ ದುಡಿಮೆ ಅದರಲ್ಲಿ ಬೇಕೇ ಬೇಕು. ನಿರಂತರ ದುಡಿಮೆ ಇಲ್ಲದಿದ್ದರೆ, ಆ ಶ್ರಮಶೀಲತೆ ಎನ್ನುವಂಥದ್ದು ಇಲ್ಲದಿದ್ದರೆ, ಆ ತಾಳ್ಮೆ ಎನ್ನುವಂಥ ಗುಣ ಅದರಲ್ಲಿ ಇಲ್ಲದೇ ಇದ್ದರೆ ಉದ್ಯಮ ಬೆಳೆಯುವುದಿಲ್ಲ. ಅಂಥ ಎಲ್ಲ ಗುಣಗಳು ಯಾರಲ್ಲಿದೆ ಅಂದರೆ ವಿದ್ಯಾಧರ್ ಶೆಟ್ಟಿ ಅವರಲ್ಲಿ ಇದೆ. ಆದ ಕಾರಣ ಇಂದು ಹೊಸಕೊರಲ್ ಚಾನೆಲ್ ಅದು ಮನೆಗಳಿಗೆ ಮಾತ್ರ ಅಲ್ಲ, ಮನವನ್ನು ಬೆಸೆಯುವಂತಹ ಕೆಲಸವನ್ನು ಇದೀಗ ಅದು ಮಾಡ್ತಾ ಇದೆ. ಆದ್ದರಿಂದ ಈಗ JC ಸಂಸ್ಥೆ ಏನು ಅವರನ್ನು ಪ್ರಶಸ್ತಿ ಕೊಟ್ಟು ಅವರನ್ನು ನಾವು ಗೌರವಿಸ್ತೇವೋ ಅದು ನಿಜವಾಗಿಯೂ ಅರ್ಥಪೂರ್ಣವಾದದ್ದು ಅಂತ ನಾನು ಹೇಳ್ತೇನೆ. ಯಾವಾಗಲೂ ಒಂದಷ್ಟು ಸಾವಿರ ಜನಗಳನ್ನು ಸೇರಿಸಿ ಏನೋ ಪ್ರಶಸ್ತಿ ಕೊಡಬೇಕಾಗಿ ಇಲ್ಲ. ಪ್ರಶಸ್ತಿ ಕೊಡುವುದು ಯಾರು, ಪಡೆಯುವುದು ಯಾರು ಎನ್ನುವುದು ಬಹಳ ಇಲ್ಲಿ ಮುಖ್ಯ. ಯಾಕೆಂದರೆ ಒಂದು JC ಸಂಸ್ಥೆ ಅಂತಂದರೆ ಅದು ಅಷ್ಟು ಸಾಸಾರ ಮಾಡುವಂಥ ಸಂಸ್ಥೆ ಅದು ಅಲ್ಲ. ಯಾಕೆಂದರೆ ಅದು ವ್ಯಕ್ತಿತ್ವ ವಿಕಸನ ಸಂಸ್ಥೆ, ಅದು ಇಂಡಿವಿಜುವಲ್ ಡೆವಲಪ್ಮೆಂಟ್ ಸಂಸ್ಥೆ. ಅದು ನಮ್ಮ ರಾಷ್ಟ್ರದಲ್ಲಿ ಮಾತ್ರ ಅಲ್ಲ, ಇಡೀ ಜಗತ್ತಿನಲ್ಲಿ ವ್ಯಕ್ತಿಯನ್ನು ನಿರ್ಮಿಸುವಂಥ ಒಂದು ಸಂಸ್ಥೆ ಅದು. ಮಾನವ ಅದರ ಸ್ಲೋಗನೇ ಹಾಗೆ ಏನು ಅಂತಂದರೆ, ಈ ಜಗತ್ತಿನ ಶ್ರೇಷ್ಠ ಸಂಪತ್ತು ಮಾನವನ ವ್ಯಕ್ತಿತ್ವದಲ್ಲಿ ಅಡಗಿದೆ ಅಂತ. ಆ ವ್ಯಕ್ತಿತ್ವವನ್ನು ಬೆಳೆಸುವಂತಹ ಸಂಸ್ಥೆ ಅಂತಂದರೆ ಅದು ಬಹಳ ದೊಡ್ಡ ಸಂಸ್ಥೆ, ಬಹಳ ಪ್ರಾಮುಖ್ಯವಾದಂತಹ ಸಂಸ್ಥೆ. ಎಷ್ಟೋ ಲಕ್ಷ ಯುವಕರಿಗೆ ದಾರಿ ಮಾಡಿಕೊಟ್ಟಂಥ ಸಂಸ್ಥೆ ಅದು. ಎಷ್ಟೋ ಲಕ್ಷಾಂತರ ಯುವಕರನ್ನು ಅದು ವ್ಯಕ್ತಿಗಳನ್ನಾಗಿಸಿದಂಥ ಒಂದು ಸಂಸ್ಥೆ ಅದು. ಆದ ಕಾರಣ ರಾಜ್ಯ ದೇಶಗಳಲ್ಲಿ ಮಾತ್ರ ಅಲ್ಲ, ಜಗತ್ತಿನಾದ್ಯಂತ JC ಸಂಸ್ಥೆಯಲ್ಲಿ ಸದಸ್ಯರಾಗಿ ಬೆಳೆದಂತಹ ವ್ಯಕ್ತಿಗಳು ಇಂದು ಏನಾಗಿದ್ದಾರೆ ಅಂದರೆ ಅವರು ಜಗತ್ತಿನ ಮಹಾನ್ ವ್ಯಕ್ತಿಗಳಾಗಿ ರೂಪುಗೊಂಡಿದ್ದಾರೆ. ಅಂತಹ ಒಂದು ಒಳ್ಳೆಯ ಸಂಸ್ಥೆ ಇಂದು ನಮ್ಮ ಯಾರಿಗೆ ವಿದ್ಯಾಧರ್ ಶೆಟ್ಟಿ ಅವರಿಗೆ ಒಂದು ಶ್ರೀ ರತ್ನ ಪ್ರಶಸ್ತಿಯ ಉದ್ಯಮಶೀಲ ರತ್ನ ಪ್ರಶಸ್ತಿಯನ್ನು ಕೊಡ್ತದೆ ಅಂತ ಹೇಳಿದರೆ ಅದು ಬಹಳ ದೊಡ್ಡ ಪ್ರಶಸ್ತಿ. ಅದು ಕೇವಲ ಒಂದು ಕೊಡುವಂಥ ಹಣ್ಣು ಹಂಪಲು ಅಥವಾ ಶಾಲು ಅಥವಾ ಹಾರ ಅಥವಾ ಒಂದು ಅಭಿನಂದನಾ ಪತ್ರ ಅದು ದೊಡ್ಡ ವಿಷಯ ಅಲ್ಲ.
ಆ ಸಂಸ್ಥೆ ಕೊಟ್ಟಂತಹ ಆ ಪ್ರಶಸ್ತಿ ಅದು ಬಹಳ ದೊಡ್ಡ ಪ್ರಶಸ್ತಿ. ಆದ ಕಾರಣ ಅದು ಯಾವಾಗಲೂ ವಿದ್ಯಾಧರ್ ಶೆಟ್ಟಿ ತಮ್ಮ ಬದುಕಿನಲ್ಲಿ ಮರೆಯುವಂಥದ್ದಲ್ಲ, ಅದು ಯಾವಾಗಲೂ ಅವರು ನೆನಪಿಸುವಂತಹ ಒಂದು ಪ್ರಶಸ್ತಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ, ಅವರಿಗೆ ಮತ್ತಷ್ಟು ಈ ರೀತಿಯ ಒಂದು ಪ್ರಶಸ್ತಿಯನ್ನು ಪಡೆಯತಕ್ಕಂತಹ ಒಂದು ಸೌಭಾಗ್ಯ ಅವರಿಗೆ ಸಿಗಲಿ. ಏನು ಅವರು ಒಳ್ಳೆಯ ಗುಣಗಳನ್ನು ಈ ತನ್ನ ಬದುಕಿನಲ್ಲಿ ಬೆಳೆಸಿಕೊಂಡು ಬಂದಿದ್ದಾರ, ಯಾವುದು ಒಳ್ಳೆಯ ಗುಣಗಳಂದರೆ ತಾಳ್ಮೆ, ಸಹಕಾರ, ಪ್ರೀತಿ, ನಂಬಿಕೆ, ವಿಶ್ವಾಸ, ಶ್ರಮಶೀಲತೆ, ಇಂತಹ ಒಳ್ಳೆಯ ಗುಣಗಳು ಯಾರಲ್ಲಿದೆ ಅಂದರೆ ವಿದ್ಯಾಧರ್ ಶೆಟ್ಟಿಯವರಲ್ಲಿ ಇದೆ. ಆದ್ದರಿಂದ ಅದೇ ಅವರನ್ನು ಬೆಳೆಸಿಕೊಂಡು ಬಂದಿದೆ. ಇನ್ನಷ್ಟು ಅವರು ಬೆಳೆಯಲಿ. ಅವರಿಗೆ ನಾವು ಆರಾಧಿಸಿಕೊಂಡು ಬಂದಂತಹ ಯಾವ ದೇವರುಗಳೆಲ್ಲ ಇದ್ದಾರೆ ಅವರೆಲ್ಲರೂ ಕೂಡ ಆ ಕಾಣದ ಶಕ್ತಿ ಅವರಿಗೆ ಆಯುಷ್ಯ, ಆರೋಗ್ಯಾದಿ ಭಾಗ್ಯವನ್ನು ಅನುಗ್ರಹಿಸಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ನಮಸ್ಕಾರ. ಅರ್ಥಪೂರ್ಣವಾಗಿ ಪ್ರಸ್ತುತಪಡಿಸಿದ್ದೀರಿ. ಈಗ ಈ ಸಭೆಯನ್ನು ಕುರಿತು, ಹಾಗಾಗಿ ಅಧ್ಯಕ್ಷರು ಸಮಾಜ ಕಾರ್ಯ ವಿಭಾಗ ಮಂಗಳೂರು ವಿಶ್ವವಿದ್ಯಾಲಯ ಸಭೆಯನ್ನು ಕುರಿತು 2 ಮಾತು. ಇವತ್ತಿನ ಕಾರ್ಯಕ್ರಮ ಉದ್ಯಮಶೀಲತೆಯ ಪ್ರೇರಣೆ ಒಂದು ಕಾರ್ಯಕ್ರಮ. ಪ್ರೇರಣೆ ಬಹುಶಃ ಎಲ್ಲಿಂದ ಸಿಗ್ತದೆ ಅಂತ ಅನ್ನೋದು ನಾವು ಯೋಚನೆ ಮಾಡ್ತಾ ಹೋದರೆ, ಪ್ರೇರಣೆ ಹೊರಗಡೆಯಿಂದ ಸಿಕ್ಕರೂ ಸಹ ಅದಕ್ಕೆ ಬೇಕಾದಂಥ ಒಂದು ಸೋರ್ಸು, ಮೂಲ ಆ ವ್ಯಕ್ತಿಯ ವ್ಯಕ್ತಿತ್ವದಲ್ಲಿ ಅಡಗಿರ್ತದೆ ಅಂತ ನನ್ನ ಅನಿಸಿಕೆ. ಬಹುಶಃ JCIನ ಒಂದು ಅದು ಸಹ ಅದೇ ಇದೆಯಲ್ಲ, ಲಾಂಛನ, ಅದು ಲೋಗೋನು ಸಹ ಅದೇ ಹೇಳ್ತದೆ, ಅದರದ್ದು ಒಂದು ಪ್ರಣಾಳಿಕೆ ಸಹ ಅದೇ ಇರ್ಬೋದು. ವ್ಯಕ್ತಿನಲ್ಲಿ ನಂಬಿಕೆ ಇಡ್ತಕ್ಕಂಥದ್ದು, ವ್ಯಕ್ತಿತ್ವ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು, ಆ ವ್ಯಕ್ತಿನಲ್ಲಿ ಎಲ್ಲ ಶಕ್ತಿಯೂ ಅಡಗಿರ್ತದೆ ಅನ್ನೋದು ನನ್ನ ನಂಬಿಕೆ. ವಿವೇಕಾನಂದ ಅವರು ಒಂದು ಸಂದರ್ಭದಲ್ಲಿ ಹಾಗೆ ಹೇಳುವಾಗ ಏನಂದ್ರೆ, Stand up, be bold, be strong, take whole responsibilities on your own shoulder and know that you are the creator of your own destiny. All this strength and succor want is within yourself ಅಂತ. ನೀನು ಮುನ್ನುಗ್ಗು, ಎಲ್ಲ ಒಂದು ಗುರಿ ರೀಚ್ ಆಗ್ಲಿಕ್ಕೆ ಬೇಕಾದಂತ ಒಂದು ಶಕ್ತಿ, ಧೈರ್ಯ ಏನೆಲ್ಲ ಇದೆ ಅದು ಹೊರಗಡೆಯಿಂದ ಅಲ್ಲ, ನಿನ್ನಲ್ಲೇ ಅಡಗಿದೆ ಅಂತ ಅನ್ನೋದು ಮಾತನ್ನ ಹೇಳ್ತಾರೆ. ಬಹುಶಃ ಉದ್ಯಮಶೀಲತೆಯಲ್ಲಿಯೂ ಸಹ ಆ ಮಾತು ಸೂಕ್ತ ಅಂತ ನನಗನಿಸ್ತದೆ. ಅಭಿಪ್ರೇರಣೆ ನಾವು ಕೊಡಬಹುದೇನೋ, ಪ್ರೇರಣೆ ನಾವು ಕೊಡಬಹುದೇನೋ, ಆದ್ರೆ ಅದಕ್ಕೆ ಮುಂದೆ ಬರ್ಬೇಕಾದ್ರೆ ಆ ವ್ಯಕ್ತಿಯ ವ್ಯಕ್ತಿತ್ವದಲ್ಲಿ ಆ ಒಂದು ಮುಂದೆ ಹೋಗ್ಬೇಕು. ನಾನು ಛಲ, ಹಠ, ಅಂಥದ್ದು ಕೆಲವೆಲ್ಲ ಕ್ವಾಲಿಟೀಸ್ ಏನು ಹೇಳಿದ್ರು ನೋಡಿ, ಆ ವ್ಯಕ್ತಿನಲ್ಲಿ ಇರಬೇಕಾಗ್ತದೆ. ಬಹುಶಃ ವಿದ್ಯಾಧರ್ ಶೆಟ್ಟಿ ಅವರನ್ನ ಈ ದಿವಸ ನೀವು ಒಂದು ಸನ್ಮಾನಕ್ಕೆ ಸೆಲೆಕ್ಟ್ ಮಾಡಿರ್ತಕ್ಕಂಥದ್ದು ತುಂಬಾ ಸೂಕ್ತ ವ್ಯಕ್ತಿ. ಯಾಕಂದ್ರೆ ನಾನು ಅನ್ಕೊಳ್ಳೋದು, ಈ ಉದ್ಯಮಶೀಲತೆಯಲ್ಲಿ ವ್ಯಕ್ತಿ ಈಗೆಲ್ಲ ಕ್ವಾಲಿಟೀಸ್ ಹೇಳಿದ್ರಲ್ಲ, ಅದ್ರೊಟ್ಟಿಗೆ ನಾನು ಅನ್ಕೊಳ್ಳೋದು ಇನ್ನೂ ಕೆಲ ಕ್ವಾಲಿಟೀಸ್ ಎಲ್ಲ ಇದೆ. ಬಹುಶಃ ಅಂಥ ಕ್ವಾಲಿಟೀಸ್ ನಮ್ಮ ವಿದ್ಯಾಧರ್ ಶೆಟ್ಟಿ ಅವರಲ್ಲಿ ಇರೋದ್ರಿಂದಲೇ ನೀವು ಸೆಲೆಕ್ಟ್ ಮಾಡಿದ್ರಿ ಅಂತ ಅನ್ಕೊಳ್ತೀನಿ. ಅದರಲ್ಲಿ ಒಂದು ಪ್ರಮುಖವಾಗಿ ನಾನು ಗುರುತಿಸ್ತಕ್ಕಂಥದ್ದು ಏನ್ ಹೇಳಿದ್ರೆ, ಒಂದು ಕ್ರಿಯೇಟಿವಿಟಿ ಇರಬೇಕು. ಕ್ರಿಯೇಟಿವಿಟಿ, ಸೊ ಥಿಂಕ್ ಡಿಫ್ರೆಂಟ್ಲಿ, ಬೇರೆಯವ್ರಿಗಿಂತಲೂ ವಿಶಿಷ್ಟವಾಗಿ ನಾವು ಯೋಚನೆ ಮಾಡ್ತಕ್ಕಂಥದ್ದು. ನಾನು ಏನಾದರೂ ಉದ್ಯಮಿಗೆ ಕೈ ಹಾಕ್ತೀನಿ ಅಂತಂದಾಗ ನನಗಿಂತಲೂ ಡಿಫ್ರೆಂಟ್ ಆಗಿ ಥಿಂಕ್ ಮಾಡಿ ಅದೇ ಉದ್ಯಮದಲ್ಲಿ ಇನ್ನೊಬ್ಬರು ಸ್ಟಾರ್ಟ್ ಮಾಡ್ಲಿಕ್ಕೆ ಇರ್ತಾರೆ, ನನ್ನ ಪಕ್ಕದಲ್ಲೇ ಇರ್ತಾರೆ. ಅವ್ರಿಗಿಂತಲೂ ನಾ ಡಿಫ್ರೆಂಟ್ ಆಗಿ ಉದ್ಯಮದಲ್ಲಿ ಯಶಸ್ವಿ ಹೊಂದಬೇಕಾದ್ರೆ ಅವ್ರಿಗಿಂತಲೂ ಡಿಫ್ರೆಂಟ್ ಆಗಿ ನಾನು ಹೇಗೆ ಮಾಡಬೇಕು ಅನ್ನೋದು ಆ ಒಂದು ಕ್ರಿಯೇಟಿವಿಟಿ ನನ್ನಲ್ಲಿ ಇರಬೇಕಾಗ್ತದೆ. ಇದಕ್ಕೆ ಉದಾಹರಣೆಗೆ ನಿಮಗೆ ಬೆಸ್ಟ್ ಎಕ್ಸಾಂಪಲ್, ನಾನು ಒಂದು ಪುಸ್ತಕ ಓದುವಾಗ ಶಿವಖೇರ ಅನ್ನೋ ಒಬ್ಬ ಅಂತಾರಾಷ್ಟ್ರೀಯ ವಾಗ್ಮಿ, ಶಿವಖೇರ ಅನ್ನುವ ಅವರು ಸುಮಾರು ಪುಸ್ತಕ ಬರೆದಿದ್ದಾರೆ. ಅದರಲ್ಲಿ ಪ್ರಮುಖ ಪುಸ್ತಕಗಳು ನಾನು ಗೊತ್ತಿರೋ ಮಟ್ಟಿಗೆ ಯು ಕ್ಯಾನ್ ವಿನ್ ಅನ್ನೋ ಪುಸ್ತಕ ಇರ್ಬೋದು, ಲಿವಿಂಗ್ ವಿತ್ ಆನರ್ಸ್ ಅನ್ನೋ ಪುಸ್ತಕ ಇರ್ಬೋದು, ಫ್ರೀಡಮ್ ಈಸ್ ನಾಟ್ ಫ್ರೀ ಅನ್ನೋ ಕೆಲವು ಪುಸ್ತಕ ಇದೆ. ಅದರಲ್ಲಿ ಯು ಕ್ಯಾನ್ ವಿನ್ ಪುಸ್ತಕನಲ್ಲಿ ಶಿವಖೇರ ಅವರು ಒಂದು ಉದಾಹರಣೆಯನ್ನು ಕೊಡ್ತಾರೆ ಉದ್ಯಮಶೀಲತೆಗೆ. ಬಹುಶಃ ಒಬ್ಬ ಡೈರೆಕ್ಟರ್, ಇಂಟರ್ನ್ಯಾಷನಲ್, ನಿಮಗೆ ನೈಕ್ ಶೂ ನೋಡಿರಬಹುದು, ಕೇಳಿರಬಹುದು, ನೈಕ್ ಶೂ. ಓಕೆ, ನಮ್ಮ ಇಂಡಿಯಾದಲ್ಲಿ ಬಹುಶಃ ಲಿಬರ್ಟಿ ಇಂಥದ್ದೆಲ್ಲ ತುಂಬಾ ಫೇಮಸ್ ಇದ್ರೆ, ನೈಕ್ ಶೂ ಆಫ್ರಿಕನ್ ಕಂಟ್ರಿ, ಬಹುತೇಕ ಕಂಟ್ರಿಗಳಲ್ಲಿ ನೈಕ್ ಶೂ ತುಂಬಾ ಪಾಪ್ಯುಲರ್ ಆಗಿದೆ. ಪ್ರತಿಯೊಬ್ಬರ ಕಾಲಿನಲ್ಲಿ ಸಹ ನೈಕ್ ಶೂ ಕಾಣ್ತದೆ. ಅದರ ಉದ್ಯಮದ ಹಿಂದ್ಗಡೆ ಇರುವ ಒಂದು ಸ್ಟೋರಿಯನ್ನ ನಾನು ಆ ಪುಸ್ತಕದಲ್ಲಿ ಓದುವಾಗ ಬಹುಶಃ ಅದು ಈ ಸಂದರ್ಭದಲ್ಲಿ ಸೂಕ್ತ ಅನಿಸ್ತದೆ ಹೇಳಲಿಕ್ಕೆ. ಏನಂದ್ರೆ, ಆ ನೈಕ್ ಶೂದು ಡೈರೆಕ್ಟ್ರು
ಒಂದು ಉದ್ಯಮ ಸ್ಟಾರ್ಟ್ ಮಾಡಬೇಕಾದ್ರೆ ಅದಕ್ಕೆ ಪೂರಕ ಮಾರ್ಕೆಟ್ ಆಗ್ತದೆಯೋ ಇಲ್ಲೋ, ಸೇಲ್ ಆಗ್ತದೆಯೋ ಇಲ್ಲ ಆ ಪ್ರಾಡಕ್ಟ್ ಅನ್ನೋದ್ರ ಬಗ್ಗೆ ಒಂದು ಸಂಶೋಧನೆ ಮಾಡಲಿಕ್ಕೆ ರಿಸರ್ಚ್ ಟೀಮನ್ನು ಕಳಿಸ್ತಾರೆ. ಎಲ್ಲಿ? ಆಫ್ರಿಕಾದ ಕಂಟ್ರಿಗಳಲ್ಲಿ ಕಳಿಸ್ತಾರೆ. ಆಫ್ರಿಕಾ ತಮಗೆಲ್ಲ ಗೊತ್ತಿರೋ ಹಾಗೆ ಅತಿ ಹಿಂದುಳಿದ ಕಂಟ್ರಿಗಳು ಆಫ್ರಿಕಾನಲ್ಲಿ ಸಿಗ್ತದೆ ನಮಗೆ. ಅಲ್ಲಿ ನೋಡ್ತಾರೆ, ಯಾರು ರಿಸರ್ಚ್ ಟೀಮ್ನವ್ರು ಹೋಗಿ ನೋಡ್ತಾರೆ. ನೋಡುವಾಗ ಅಲ್ಲಿ ಜನ ಬರಿಗಾಲಿನಲ್ಲಿ ಅಡ್ಡಾಡ್ತಾ ಇದ್ದಾರೆ, ಚಪ್ಪಲ್ ಸಹ ಹಾಕೋದಿಲ್ಲ. ಸೊ ಅವರು ರಿಸರ್ಚ್ ರಿಪೋರ್ಟ್ ಕೊಡ್ತಾರೆ. ಏನಂದ್ರೆ ಇಲ್ಲಿ ಜನರಿಗೆ ಟ್ರೈಬ್ ಪೀಪಲ್ಸ್ ಹೆಚ್ಚು ಜನ ಆದರೆ, ಆದಿವಾಸಿಗಳೆಲ್ಲ ಹೆಚ್ಚು ಜನ ಆದರೆ, ಅವರಲ್ಲಿ ಚಪ್ಪಲೆ ಹಾಕ್ಲಿಕ್ಕೆ ಅವರಿಗೆ ಗೊತ್ತಿಲ್ಲ. ಅಂದಾಗ ನೀವು ನೈಕ್ ಶೂ ತಯಾರಿ ಮಾಡಿ ಅವರಿಗೆ ಅಲ್ಲಿ ಮಾರ್ಕೆಟ್ ಮಾಡಿದಾದ್ರೆ ನೀವು ಅಟರ್ಲಿ ಉದ್ಯಮದಲ್ಲಿ ಫೇಲ್ ಆಗ್ತೀರ ಅಂತ ರಿಸರ್ಚ್ ರಿಪೋರ್ಟ್ ಕೊಡ್ತಾರೆ. ಸೊ ಉದ್ಯಮಶೀಲತೆ ಹೊಂದಿರತಕ್ಕಂಥ ವ್ಯಕ್ತಿ ಒಂದು ಒಪಿನಿಯನ್ ಅನ್ನು ಯಾವತ್ತೂ ಕನ್ಸಿಡರ್ ಮಾಡಬಾರ್ದು. ಆ ಡೈರೆಕ್ಟರ್ ಮತ್ತು ಅವರು ಟೀಮ್ ಮ್ಯಾನೇಜ್ಮೆಂಟ್ನವ್ರು ಏನ್ ಮಾಡ್ತಾರೆ, ಇನ್ನೊಂದು ರಿಸರ್ಚ್ ಟೀಮ್ ಅನ್ನು ಕಳಿಸ್ತಾರೆ. ಇನ್ನೊಂದು ರಿಸರ್ಚ್ ಟೀಮ್ ಹೋಗಿ ಅಲ್ಲೇ ಸರ್ವೆ ಎಲ್ಲ ಮಾಡಿದ ಮೇಲೆ ಅಲ್ಲಿ ಒಂದು ಅಂಶ ಏನ್ ಗೊತ್ತಾಗ್ತದೆ, ನಾನು ಹೇಳ್ದಲ್ಲ ಆಗ, ಥಿಂಕ್ ಡಿಫರೆಂಟ್ಲಿ, ಕ್ರಿಯೇಟಿವ್ ಆಗಿ ಥಿಂಕ್ ಮಾಡ್ಬೇಕಂತ. ಅವರೆಲ್ಲ ಸಂಶೋಧನೆ ಮಾಡಿದ ಮೇಲೆ ಒಪಿನಿಯನ್ ಎಲ್ಲ ತೆಗೆದುಕೊಂಡ ಮೇಲೆ ಗೊತ್ತಾಗ್ತದೆ. ಸೊ ದಿಸ್ ಈಸ್ ದ ರೈಟ್ ಪ್ಲೇಸ್ ಟು ಮಾರ್ಕೆಟ್ ದಿ ನೈಕ್ ಶೂ ಅಂತ ರಿಪೋರ್ಟ್ ಕೊಡ್ತಾರೆ. ಹೇಗೆ ನೋಡಿ, ನೀವು ಯಾವುದೇ ಒಂದು ವಸ್ತುಗಳನ್ನ ಫಸ್ಟಿಗೆ ಮಾರ್ಕೆಟ್ನಲ್ಲಿ ಲಾಂಚ್ ಮಾಡುವಾಗ, ಇವು ಟೇಕ್ ಎಕ್ಸಾಂಪಲ್ ಯಾವುದು, ಜಿಯೋದ ಸಿಮ್ನವರು ಫಸ್ಟಿಗೆ ಏನು ಮಾಡಿದ್ರು, ಫಸ್ಟಿಗೆ ಫ್ರೀ ಆಗಿ ಕೊಡ್ತಕ್ಕಂಥದ್ದು, ಕಡಿಮೆ ರೇಟ್ ನಲ್ಲಿ ಕೊಡ್ತಕ್ಕಂಥದ್ದು. ಆಮೇಲೆ ಕೋವಿಡ್ ನಂತ ಸಂದರ್ಭದಲ್ಲಿ ಇಡೀ ಮಾರ್ಕೆಟ್ ಅನ್ನ, ಟೆಲಿಕಾಂ ಮಾರ್ಕೆಟ್ ಅನ್ನ ಎನ್ಕ್ರೋಚ್ ಮಾಡಿರ್ತಕ್ಕಂಥದ್ದು. ಯಾಕೆ? ಸ್ಟ್ರಾಟಜಿ ಇದೆ, ಬಿಸಿನೆಸ್ ಸ್ಟ್ರಾಟಜಿ ಇದೆ, ಉದ್ಯಮಶೀಲದ ಕೆಲ ಸ್ಟ್ರಾಟಜಿ ಇದೆ. ಅದೇ ಸ್ಟ್ರಾಟಜಿಯ ಒಂದು ರಿಪೋರ್ಟ್ ಅನ್ನ ಆ ಸೆಕೆಂಡ್ ಟೀಮ್ನವರು, ರಿಸರ್ಚ್ ಟೀಮ್ನವರು ಈ ನೈಕ್ ಶೂ ಕಂಪನಿಯ ಮಾಲೀಕರಿಗೆ, ಮ್ಯಾನೇಜ್ಮೆಂಟ್ನವರಿಗೆ ಕೊಟ್ಟದ್ದು. ಏನು? ರೈಟ್ ಪ್ಲೇಸ್ ಅದೇ ಆಫ್ರಿಕಾನಲ್ಲಿ ಅಂತ. ಹೇಗೆ ಹೇಳಿದ್ರು, ಅಲ್ಲಿ ಫಸ್ಟ್ ಏನ್ ಮಾಡಿ, ನೀವು ಆ ಜನಕ್ಕೆ ಚಪ್ಪಲ್ ಹಾಕೋದು ಗೊತ್ತಿಲ್ಲ, ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ ಚಪ್ಪಲು ಇರ್ತದೆ ಹಾಕ್ಬೇಕು ಅನ್ನೋದು ಗೊತ್ತಿಲ್ಲ. ಅಡವಿ ಕಾಡುಗಳಲ್ಲಿ ಕಲ್ಲು ಮುಳ್ಳುಗಳಲ್ಲಿ ಅಡ್ಡಾಡ್ಲಿಕ್ಕೆ ಚಪ್ಪಲ್ ಅವಶ್ಯಕತೆ ಇದೆ, ಪ್ರೊಟೆಕ್ಷನ್ಗೋಸ್ಕರ, ರಕ್ಷಣೆಗೋಸ್ಕರ. ಅದು ಅವ್ರಿಗೆ ಗೊತ್ತಿಲ್ಲ. ಅದರದ ಅವಶ್ಯಕತೆಯನ್ನ ಫಸ್ಟ್ ಕ್ರಿಯೇಟ್ ಮಾಡಿ ಅಂತ ರಿಪೋರ್ಟ್ ನಲ್ಲಿ ಹೇಳ್ತಾರೆ. ಅದರ ಅವಶ್ಯಕತೆಯನ್ನ ಫಸ್ಟ್ ಕ್ರಿಯೇಟ್ ಮಾಡಿ, ಫಸ್ಟ್ ಜನರಿಗೆ ನೈಕ್ ಶೂಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಿ, ತಯಾರು ಮಾಡಿ, ಕಡಿಮೆ ರೇಟ್ ನಲ್ಲಿ ಅದನ್ನ ಮಾರಾಟ ಮಾಡಿ ಅಲ್ಲಿ ಉಪಯೋಗ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ, ಜನ ಅದಕ್ಕೆ ಓರಿಯೆಂಟ್ ಆದ್ಮೇಲೆ, ಹ್ಯಾಬಿಚುವಲ್ ಆದ್ಮೇಲೆ ನಿಮ್ಮ ಪ್ರಾಡಕ್ಟ್ ಅಲ್ಲಿ ಹೆಚ್ಚು ಸೇಲ್ ಆಗ್ತದೆ. ಬೇರೆ ಕಡೆ ಆಲ್ರೆಡಿ ಉಪಯೋಗ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಶೂಗಳು, ಅಲ್ಲಿ ನೀವು ಮಾರಾಟ ಮಾಡಿದೆ ಆದ್ರೆ ನಿಮಗೆ ಮಾರ್ಕೆಟಿಂಗ್ ಹೆಚ್ಚಾಗುದಿಲ್ಲ. ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಇಲ್ಲಿ ಸೇಲ್ ಮಾಡಿದಾದ್ರೆ ಹೆಚ್ಚು ಸೇಲ್ ಆಗ್ತದೆ, ಹೆಚ್ಚು ನಿಮಗೆ ಪ್ರಾಫಿಟ್ ಆಗ್ತದೆ ಅನ್ನೋ ರಿಪೋರ್ಟ್ ಅನ್ನ ಅವರು ಕೊಡ್ತಾರೆ. ಬಹುಶಃ ಈ ಎರಡನೇ ರಿಪೋರ್ಟ್ ಅನ್ನ ಕೈಗೆತ್ತಿಕೊಂಡು ಅಲ್ಲಿ ಮಾರ್ಕೆಟ್ ಮಾಡ್ಲಿಕ್ಕೆ ಅಲ್ಲಿ ಕಂಪನಿಯನ್ನ ಸ್ಟಾರ್ಟ್ ಮಾಡಿದ್ರು. ಈಗ ಆಗ ಕೊಟ್ಟಂತ ರಿಪೋರ್ಟ್ ನೋಡಿ, ಮುಂದಾಲೋಚನೆ ಇರ್ತದೆ ಯಾವತ್ತು ಉದ್ಯಮಶೀಲತೆ ಇರೋರಿಗೆ. ಮುಂದಾಲೋಚನೆಯಿಂದ ಅಲ್ಲಿ ಸ್ಟಾರ್ಟ್ ಮಾಡಿರ್ತಕ್ಕಂಥ ಕಂಪನಿ ಈಗ ಆಫ್ರಿಕಾ ಕಂಟ್ರಿನಲ್ಲಿ ಹೋಗಿ ನೋಡಿದ್ದಾದ್ರೆ ಪ್ರತಿಯೊಬ್ಬ ವ್ಯಕ್ತಿಯ ಕಾಲಿನಲ್ಲಿ ಸಹ ಶೂ, ಸ್ಪೋರ್ಟ್ಸ್ ಮೆನ್ ಹಿಡ್ಕೊಂಡು ಕಾಮನ್ ಆರ್ಡಿನರಿ ಪರ್ಸನ್ ಸಹ ನೈಕ್ ಶೂ ಹಾಕ್ತಾರೆ. ನೋಡಿ, ಆಗ ಕೊಟ್ಟಂತ ರಿಪೋರ್ಟ್. ಸಪೋಸ್ ನಾನು ಹೇಳೋದು, ಉದ್ಯಮಶೀಲತೆ ಆ ವ್ಯಕ್ತಿ ನೈಕ್ ಶೂ ಕಂಪನಿಯ ಮಾಲೀಕ ಇರಬಹುದು, ಅಲ್ಲಿನ ಮ್ಯಾನೇಜರ್ಸ್ ಇರಬಹುದು, ಅಥವಾ ಕಂಪನಿಯ ಒಂದು ಮ್ಯಾನೇಜಿಂಗ್ ಟೀಮ್ನವರು ಫಸ್ಟ್ ರಿಪೋರ್ಟ್ ಅನ್ನ ಕನ್ಸಿಡರ್ ಮಾಡಿದ್ದೇ ಆಗಿದ್ರೆ ಬಹುಶಃ ಅವರು ಅಲ್ಲಿ ಅಷ್ಟು ಪ್ರಾಫಿಟ್ ಮಾಡ್ಲಿಕ್ಕೆ ಆಗ್ತಿತ್ತೋ ಗೊತ್ತಿಲ್ಲ. ಥಿಂಕ್ ಡಿಫರೆಂಟ್ಲಿ, ಆಕ್ಟ್ ಡಿಫರೆಂಟ್ಲಿ. ಯಾಕೆ ಈ ವಿಷಯ ಹೇಳ್ತಾ ಇದ್ದೇನೆಂದ್ರೆ, ನಮ್ಮ ವಿದ್ಯಾಧರ್ ಶೆಟ್ಟಿ ಅವರು ಬೇರೆಲ್ಲ ಸಾಕಷ್ಟು ಚಾನೆಲ್ಗಳು ಮಾರ್ಕೆಟ್ನಲ್ಲಿದೆ, ಡಿಫರೆಂಟ್ ಆಗಿ ಆಕ್ಟ್ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ನಾ ಕೆಲವು ಪ್ರೋಗ್ರಾಮ್ ಎಲ್ಲ ಅಟೆಂಡ್ ಮಾಡಿದೆ, ಸೌಹಾರ್ದಯುತವಾಗಿ. ಅದು ಹಿ ಹ್ಯಾಸ್ ರೈಟ್ಲಿ ಐಡೆಂಟಿಫೈಡ್ ದಿ ಥಿಂಗ್ಸ್ ಇನ್ ಅ ರೈಟ್ ಪ್ಲೇಸ್. ಯಾಕೆ ಹೇಳಿದ್ರೆ, ಬೇರೆ ಕಡೆ ನೀವು ಸೌಹಾರ್ದತೆ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ, ಇಲ್ಲಿ ಅವಶ್ಯಕತೆ ಇದೆ. ನಮ್ಮ ನ್ಯಾಷನಲ್ ರಿಪೋರ್ಟ್ ಹೇಳ್ತದೆ ಹೆಚ್ಚು ಕಮ್ಯುನಲ್ ವೈಲೆನ್ಸ್ ಎಲ್ಲಿ ಆಗೋದು ಅಂತ ಹೇಳಿದ್ರೆ ಮ್ಯಾಂಗ್ಳೂರ್ ಈ ಏರಿಯಾನಲ್ಲಿ ಕಮ್ಯುನಲ್ ಪ್ರೋನ್ ಏರಿಯಾ ಇದೆ. ಇಲ್ಲಿ ನೀವು ಸೌಹಾರ್ದತೆ ಬಗ್ಗೆ ನೀವು ತೆಗೆದುಕೊಂಡು ಕೆಲಸ ಮಾಡಿದ್ದೆ ಆದರೆ, ನಿಮ್ಮ ಚಾನಲ್ ಅನ್ನು ಅದರ ಮೇಲೆ ಫೋರ್ಕಾಸ್ಟ್ ಮಾಡಿದ್ದೆ ಆದ್ರೆ ಖಂಡಿತವಾಗಿಯೂ ಸಹ ಇದಕ್ಕೆ ಒಂದು ಫ್ಯೂಚರ್ ಇದೆ. ನೀವು ಹೇಳಿರೋ ಹಾಗೆ, ಸತ್ಯನ್ ಹೇಳಿರೋ ಹಾಗೆ, ನಿಮ್ಮ ಚಾನಲ್ಗೆ ಬಹುಶಃ ತುಂಬಾ 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 ಪ್ರಜ್ವಲವಾದಂತ ಭವಿಷ್ಯ ಇದೆ. ಅಂಥ ಒಂದು ಏನು ಡಿಫ್ರೆಂಟ್ ಆಗಿ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡ್ತಕ್ಕಂಥ ವ್ಯಕ್ತಿಯನ್ನ ನೀವು ಇವತ್ತು ಏನು ಈ ಒಂದು ಪ್ರಶಸ್ತಿಗೆ ಆಯ್ಕೆ ಮಾಡಿದ್ರಿ. ನಿಜವಾಗ್ಲೂ JCI ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದೆ. ಸೊ ಇನ್ನು ಗುರುತಿಸ್ಕೊಳ್ಬೇಕು. ಇನ್ನೊಂದು ನನಗೆ ಇಲ್ಲಿ ನೆನಪಾಗ್ತದೆ. ಸೊ ಇನ್ನೊಂದು ಏನು, ಉದ್ಯಮಶೀಲತೆಯಲ್ಲಿ ಇರ್ತಕ್ಕಂಥವರಿಗೆ ಒಂದು ಆನೆಸ್ಟಿ ಇರಬೇಕು, ಪ್ರಾಮಾಣಿಕತೆ ಇರಬೇಕು. ಅದು ಬಹುಶಃ ಎಲ್ಲಾ ಉದ್ಯಮಗಳಲ್ಲಿ ಕಡಿಮೆ ಆಗ್ತಾ ಇದೆ. ಇತ್ತೀಚೆಗೆ MBA ಸ್ಟೂಡೆಂಟ್ಸ್ಗೆ, BBA ಸ್ಟೂಡೆಂಟ್ಸ್ಗೆ ಒಂದು ಸಿಲೆಬಸ್ ನಲ್ಲಿ ಪಾಠ ಆಗೇ ಇಟ್ಟಿದ್ದಾರೆ, ಬಿಸ್ನೆಸ್ ಎಥಿಕ್ಸ್ ಅಂತ ಹೇಳ್ಬಿಟ್ಟು. ಬಿಸ್ನೆಸ್ ಎಥಿಕ್ಸ್ ಯಾಕೆ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ಪ್ರಾಫಿಟ್ ಮಾಡುವ ಒಂದು ವೇಗದಲ್ಲಿ ನಾವು ಅನ್ಯ ಮಾರ್ಗವನ್ನು ಹಿಡಿತೀವಿ, ವಾಮ ಮಾರ್ಗವನ್ನು ಹಿಡಿತೀವಿ, ಏನೆಲ್ಲ ಮೋಸ ಮಾಡ್ತೀವಿ ಕಸ್ಟಮರಿಗೆ. ಸೊ ಅದು ಆಗಬಾರ್ದು.
ಬಹುಶಃ ಅದಕ್ಕೆ ಲೈಫ್ ತುಂಬಾ ಕಡಿಮೆ ಇದೆ, ಅದರ ಒಂದು ಜೀವಿತಾವಧಿ ತುಂಬಾ ಕಡಿಮೆ. ಅಂತ ಒಂದು ಉದ್ಯಮಶೀಲತೆಗೆ ಅಟರ್ಲಿ ಫೇಲ್ಯೂರ್ ಆಗ್ತಾರೆ ಅವರು. ಆದ್ರೆ ಪ್ರಾಮಾಣಿಕತೆಯಿಂದ ಉದ್ಯಮಶೀಲತೆಯನ್ನ ಸ್ಟಾರ್ಟ್ ಮಾಡಿದಾದ್ರೆ, ನಾವು ಮಾಡುವ ಉದ್ಯೋಗದಲ್ಲಿ, ನಾವು ಮಾಡುವ ಒಂದು ಬಿಸ್ನೆಸ್ ನಲ್ಲಿ, ನಮ್ಮ ಉದ್ಯಮಶೀಲತೆಯಲ್ಲಿ ಪ್ರಾಮಾಣಿಕತೆ ಇದ್ದದ್ದೇ ಆದ್ರೆ ಅದು ಒಂದು ಕ್ವಾಲಿಟಿ. ಪ್ರಾಮಾಣಿಕತೆ ಬೇಕು. ಅದಕ್ಕೆ ಇನ್ನೊಂದು ಸಣ್ಣ ಉದಾಹರಣೆ ದೃಷ್ಟಾಂತನ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ಒಂದು ಸಲ ಇತ್ತೀಚೆಗೆ ರಿಯಲ್ ಎಸ್ಟೇಟ್ ಅಂತದೆಲ್ಲ ತುಂಬಾ ಪಾಪ್ಯುಲಾರಿಟಿಯನ್ನು ಪಡಿತಾ ಇದೆ. ರಿಯಲ್ ಎಸ್ಟೇಟ್, ಓಕೆ. ಒಬ್ಬ ರಿಯಲ್ ಎಸ್ಟೇಟ್ನ ದೊಡ್ಡ ಉದ್ಯಮದಾರ, ರಿಯಲ್ ಎಸ್ಟೇಟ್ನ ಉದ್ಯಮಿದಾರ, ಒಂದು ಕೆಲಸ ಏನಂದ್ರೆ, ಒಂದು ಜಾಗವನ್ನ ಐಡೆಂಟಿಫೈ ಮಾಡಿ, ಖಾಲಿ ಸ್ಥಳಗಳನ್ನು ಐಡೆಂಟಿಫೈ ಮಾಡಿ, ಅಲ್ಲಿ ಸೈಟ್ಗಳನ್ನು ಹಾಕಿ ಕನ್ಸ್ಟ್ರಕ್ಷನ್ ಅನ್ನ ಮಾಡಿ, ಮನೆಗಳನ್ನ ಕನ್ಸ್ಟ್ರಕ್ಟ್ ಮಾಡಿ ಸೇಲ್ ಮಾಡ್ತಕ್ಕಂಥದ್ದು, ಅದು ಉದ್ಯಮ. ಹೌದು, ರಿಯಲ್ ಎಸ್ಟೇಟ್ ಅಂತ ಏನು ಹೇಳ್ತೀವಿ. ಸೊ ಅದೆಲ್ಲ ಕೆಲಸ ಮಾಡುವಾಗ ಅವನಿಗೆ ಒಬ್ಬ ಕೀ ಪರ್ಸನ್, ಮೇಸ್ತ್ರಿ ಅಂತ ಏನು ಹೇಳ್ತೀವಿ, ಮೇಸ್ತ್ರಿ, ಅವನ ಅಸಿಸ್ಟೆಂಟು ಒಬ್ಬ ಇದ್ದ. ಸೊ ತುಂಬಾ ದಿವಸದಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದ ಆತ. ಒಳ್ಳೆ ರೀತಿಯ ಪ್ರಾಮಾಣಿಕವಾಗಿ ತನಗೆ ಗೊತ್ತಿದ್ದ ಹಾಗೆ ಪ್ರಾಮಾಣಿಕವಾಗಿ ಆತ ಕೆಲಸ ಮಾಡ್ತಾ ಇದ್ದ. ಆದ್ರೆ ಸೊ ಇನ್ನು ಒಂದು 2 ವರ್ಷ ರಿಟೈರ್ಮೆಂಟ್ ಆಗ್ಬೇಕು ಆ ಮೇಸ್ತ್ರಿ. ಸೊ ಆ ಮಾಲೀಕ ಏನು ರಿಯಲ್ ಎಸ್ಟೇಟ್ ನ ಮಾಲೀಕ, ಸೊ ಏನ್ ಹೇಳ್ತಾನೆ, ಸುಮಾರು ಒಂದು 15 ವರ್ಷ ಅವನಲ್ಲಿ ಸರ್ವಿಸ್ ಮಾಡಿರ್ತಾರೆ ಅವರು. ನನಗೆ ಒಂದು ಏನು ಫಾರಿನ್ ಒಂದು ಅಸೈನ್ಮೆಂಟ್ ಬಂದಿದೆ, ಬೇರೆ ವಿದೇಶಕ್ಕೆ ಹೋಗ್ಲಿಕ್ಕಿದೆ, ಒಂದು 3 ವರ್ಷ ಆಗ್ತದೆ ನನಗೆ ವಿದೇಶದಿಂದ ಮರಳಿ ಬರುವಾಗ. ಸೊ ಒಂದು ನನಗೆ ಅದೇ ಟೈಮ್ನಲ್ಲಿ ಒಂದು ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಬಂದಿದೆ, ಒಂದು ದೊಡ್ಡ ಮನೆ ಕಟ್ಟಲಿಕ್ಕಿದೆ. ಸೊ ಅದರದ್ದು ಒಂದು ಕಾಸ್ಟ್ ಹೇಳ್ತೀನಿ ನಾನು. ಬಜೆಟ್ ಒಂದು 3 ಕೋಟಿ ಬಜೆಟ್ ಇದೆ. ಅದರದ್ದು ಒಂದು ಮನೆ ಕನ್ಸ್ಟ್ರಕ್ಷನ್ ಕೆಲಸ ನಿನಗೆ ವಹಿಸಿ ಹೋಗ್ತೀನಿ. ಕಂಪ್ಲೀಟ್ ಮೇಲುಸ್ತುವಾರಿ ಆ ಮನೆಯ ಕನ್ಸ್ಟ್ರಕ್ಷನ್ ನೀನ್ ಜವಾಬ್ದಾರಿ ತಗೊಳ್ಬೇಕು. ಆ ಮನೆ ನಿನ್ನದೇ ಹಾಗೆ ನೋಡ್ಕೊಂಡು ಕನ್ಸ್ಟ್ರಕ್ಷನ್ ಜವಾಬ್ದಾರಿ ತಗೊಂಡು ಮುತುವರ್ಜಿ ವಹಿಸಬೇಕು ನನ್ನ ಒಂದು ಅನುಪಸ್ಥಿತಿಯಲ್ಲಿ. ನಾನು ವಿದೇಶಕ್ಕೆ ಒಂದು 3 ವರ್ಷಕ್ಕೆ ಹೋಗ್ಲಿಕ್ಕಿದೆ ಅಂತ ಹೇಳಿ ಅದಕ್ಕೆ ಬೇಕಾದಂತ ಬಜೆಟ್ ಎಲ್ಲವನ್ನ ಸಹ ಕೊಟ್ಟು ಸ್ಯಾಂಕ್ಷನ್ ಮಾಡಿಸಿ ಅವರಲ್ಲಿ ಕೊಟ್ಟು ಹೋಗ್ಬಿಡ್ತಾನೆ. ಬೇಕಾದ ಚೆಕ್ಗಳಿಗೆಲ್ಲ ಸೈನ್ ಮಾಡಿ ವಿದೇಶಕ್ಕೆ ಹೋಗ್ತಾನೆ. ಸೊ 3 ವರ್ಷ ಆಗ್ತದೆ. ಇವನು ನೋಡಿ, ನಮ್ಮ ನಿಯತ್ತು, ಪ್ರಾಮಾಣಿಕತೆ ಎಂಥ ಸಂದರ್ಭದಲ್ಲಿ ಸಹ ಅದು ನನ್ನ ವ್ಯಕ್ತಿತ್ವದಲ್ಲಿದ್ದದೇ ಆದರೆ ಪ್ರತಿಬಿಂಬಿಸ್ತಿರ್ತದೆ. ಸೊ ನನ್ನ ಮಾಲೀಕನಿಗೆ ನಾನು ಖುಷಿ ಪಡಿಸ್ಲಿಕ್ಕೆ ನಾನು ಪ್ರಾಮಾಣಿಕನಾಗಿರ್ತಕ್ಕಂಥದ್ದಲ್ಲ, ನನಗೆ ಖುಷಿ ಪಡಿಸ್ಲಿಕ್ಕೆ, ನನಗೆ ಖುಷಿ ಆಗ್ಬೇಕು ನಾನು ಪ್ರಾಮಾಣಿಕನಾಗಿದ್ದದ್ದಕ್ಕೆ. ಸೆಲ್ಫ್ ಟೆಸ್ಟಿಮೋನಿ ಅಂತ ಹೇಳ್ತೀವಿ ನಾವು. ನನಗೆ ಯಾರು ಸರ್ಟಿಫಿಕೇಟ್ ಕೊಡ್ಬೇಕಾಗಿಲ್ಲ ನೀನು ಪ್ರಾಮಾಣಿಕ ಇದ್ದಿ ಅಂತ ಅನ್ನೋದು. ನನಗೆ ನಾನೇ ಸರ್ಟಿಫಿಕೇಟ್, ನನ್ನ ಮನಸ್ಸು ನನಗೆ ಸರ್ಟಿಫಿಕೇಟ್ ಕೊಡಬೇಕು. ಆ ವ್ಯಕ್ತಿ ಏನು ಮಾಡ್ತಾನೆ, ಆ ಮಾಲೀಕ ಇರದೇ ಇದ್ದಂತ ಒಂದು ಅವಕಾಶವನ್ನ ಸದುಪಯೋಗ ಪಡಿಸ್ಕೊಂಡು, ಸೊ ಹೇಗಿದ್ರು ಮಾಲೀಕ ಇಲ್ಲ, ಒಂದು 3 ಕೋಟಿ ಬಜೆಟ್ ಇದೆ, ಅದರಲ್ಲಿ 1 ಕೋಟಿ ನಾನು ತೆಕ್ಕೊಳ್ಬಹುದು, 2 ಕೋಟಿನಲ್ಲಿ ಕಡಿಮೆ ಕ್ವಾಲಿಟಿ ಇರ್ತಕ್ಕಂಥ ಸಿಮೆಂಟು, ಕಡಿಮೆ ಇದಿರ್ತಕ್ಕಂಥ ಹೊಯ್ಗೆ, ಸಲೈನ್ ಇರ್ತಕ್ಕಂಥ ಒಂದು ಸಮುದ್ರ ದಡದಲ್ಲಿ ಸಿಗ್ತಕ್ಕಂಥ ಕ್ವಾಲಿಟಿಯ ಒಂದು ಹೊಯ್ಗೆ ಇದೆಯಲ್ಲ, ಅದು ಚೆನ್ನಾಗಿರೋದಲ್ಲ, ಅಂಥ ಹೊಯ್ಗೆನೆಲ್ಲ ಹಾಕಿ, ಓಕೆ. ಸೊ ಕಡಿಮೆ ಕ್ವಾಲಿಟಿ ಇರ್ತಕ್ಕಂಥ ಎಲ್ಲಾ ವಸ್ತುಗಳನ್ನ ಬಳಸಿ ಮನೆ ಕಟ್ತಾನೆ. ನೋಡ್ಲಿಕ್ಕೆ ಮಾತ್ರ ತುಂಬಾ ಡೆಕೋರೇಟಿವ್ ಆಗಿ ಮಾಡ್ತಾನೆ, ಚಂದ. ಹೊರಗಡೆ ನೋಡಿದ್ರೆ ತುಂಬಾ ಚಂದ ಮನೆ, ಬಟ್ ಒಳಗಡೆ ಕ್ವಾಲಿಟಿ ಮಾತ್ರ ಸರಿ ಇಲ್ಲ. ಸರಿ, 3 ವರ್ಷ ಆಗ್ತಾ ಬಂತು, ಮನೆನೂ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಯ್ತು. ಸೊ ಅವನು ಮಾಲೀಕ ಬರ್ತಾನೆ. ಬಂದ್ಮೇಲೆ ಇವನು ಕೀ ಎಲ್ಲ ರೆಡಿ ಮಾಡಿ ಕೀ ಅವನಿಗೆ ಹ್ಯಾಂಡ್ ಓವರ್ ಮಾಡ್ತಾನೆ. ಸರ್, ನೀವು ಹೇಳಿದ್ರಲ್ಲ ನನಗೆ ಒಂದು ಅಸೈನ್ಮೆಂಟ್ ಕೊಟ್ಟು ಹೋಗಿದ್ರಿ, ಈ ಒಂದು 3 ಕೋಟಿ ಮನೆ ನಾನು ಕಟ್ಟಿದ್ದೀನಿ ಅಂತ. ಅದರಲ್ಲಿ 1 ಕೋಟಿ ಇವನು ಜೇಬಿಗೆ ಹಾಕಿದ್ದಾನೆ, ಅದು ಅವರಿಗೆ ಗೊತ್ತಿಲ್ಲ ಮಾಲೀಕನಿಗೆ. ಸೊ ಒಳ್ಳೆ ಮನೆ ಕಟ್ಟಿದ್ದಾನೆ, ನೋಡ್ಲಿಕ್ಕೆ ತುಂಬಾ ಚಂದ ಇದೆ, ಸುಂದರವಾಗಿದೆ. ಆ ಕೀಯನ್ನ ತೆಗೆದುಕೊಳ್ತಾನೆ ಮಾಲೀಕ. ತೆಗೆದುಕೊಂಡು ಏನ್ ಹೇಳ್ತಾನೆ, ಮೇಸ್ತ್ರಿ, ಅವನ ಹೆಸರು ಏನಂತ ಗೊತ್ತಿಲ್ಲ, ಮೇಸ್ತ್ರಿ, ನನಗೆ ಸುಮಾರು ವರ್ಷದಿಂದ ತುಂಬಾ ಪ್ರಾಮಾಣಿಕವಾಗಿ ನೀನು ಸುಮಾರು 15 ವರ್ಷಗಳಿಂದ ಪ್ರಾಮಾಣಿಕವಾಗಿ ನನ್ನಲ್ಲಿ ಸೇವೆ ಸಲ್ಲಿಸಿದಿ, ನನಗೆ ಏನಾದ್ರೂ ಕೊಡ್ಬೇಕಂತ ಅನಿಸ್ತು, ಇನ್ನೊಂದು 2 ವರ್ಷದಲ್ಲಿ ರಿಟೈರ್ಮೆಂಟ್ ಆಗ್ತೀಯಾ, ಅದಕ್ಕೆ ನಿನಗೆ ಈ ಮನೆಯನ್ನ ಗಿಫ್ಟ್ ಆಗಿ ಕೊಡ್ತಾ ಇದ್ದೀನಿ, ಈ ಕೀ ನೀನ್ ಇಟ್ಕೋ ಅಂತ ಹೇಳಿದ. ಆ ಪ್ಲೇಸ್ ನಲ್ಲಿ ನಾವು ಇದ್ದದ್ದೇ ಆದ್ರೆ ನಮ್ಮ ಪರಿಸ್ಥಿತಿ ಅಥವಾ ನಮ್ಮ ಮನಸ್ಸಿಗೆ ಏನೆಲ್ಲ ತೋರಿಸ್ತಿತ್ತು, ನಾನು ಪ್ರಾಮಾಣಿಕವಾಗಿರ್ಬೇಕಿತ್ತು, ನನ್ನನ್ನೇ ನಾನು ಮೋಸ ಮಾಡ್ಕೊಂಡೆ, ಕಡಿಮೆ ಕ್ವಾಲಿಟಿ ಇರ್ತಕ್ಕಂಥ ಮನೆ ನಾನು ಕಟ್ಟಿದೆ, ಯಾರಿಗೋಸ್ಕರ, ಯಾರಿಗೂ ಅಂತ ತಿಳ್ಕೊಂಡೆ ನಾನು. ಕೊನೆಗೆ ನನಗೆ ಸಿಕ್ಕದ್ದು ಎಷ್ಟು ಅವನಿಗೆ ಮನಸ್ಸಿಗೆ ಹಿಂಸೆ ಆಗ್ತದೆ ಗೊತ್ತಾ. ಸೊ ಅದಕ್ಕೆ ನಮಗೆ ಯಾಕೆ ವಿಷಯ ಹೇಳ್ತಾ ಇದ್ದೇನೆ ಅಂದ್ರೆ, ನಮ್ಮ ಬಿಸ್ನೆಸ್ ನಲ್ಲಿ, ನಮ್ಮ ಉದ್ಯಮಶೀಲತೆಯಲ್ಲಿ ಪ್ರಾಮಾಣಿಕತೆ ಇರಬೇಕು. ಅಂದ್ರೆ ಮಾತ್ರ ಅದು ನಮಗೆ ತುಂಬಾ ಎತ್ತರಕ್ಕೆ, ತುಂಬಾ ದೂರಕ್ಕೆ, ತುಂಬಾ ಶ್ರೇಷ್ಠರ ಸಾಲಿಗೆ ಉದ್ಯಮಶೀಲತೆಯಲ್ಲಿ ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಇಂಥ ಸಾಕಷ್ಟು ಕ್ವಾಲಿಟೀಸ್ಗಳು ನಮ್ಮಲ್ಲಿ ಬೇಕಾಗ್ತದೆ ಉದ್ಯಮಶೀಲತೆಯಲ್ಲಿ. ಸೊ ಅಂತಹ ವ್ಯಕ್ತಿತ್ವ ನಮ್ಮ ವಿದ್ಯಾಧರ್ ಶೆಟ್ಟಿ ಅವರಲ್ಲಿ ಇದೆ.
ಬಹುಶಃ ಫ್ಯೂಚರ್ನಲ್ಲಿ ಅದಕ್ಕೆ ತುಂಬ ಪ್ರಜ್ವಲ ಭವಿಷ್ಯ ಇದೆ ಅಂತ ಹೇಳ್ತಾ, ಸೊ ನನಗೆ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನ ಅನಿಸಿಕೆಯನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. 2ನೇ ಸಲ ನಾನು ಇಲ್ಲಿ ಬರ್ತಾ ಇರ್ತಕ್ಕಂಥದ್ದು ಈ ಒಂದು JCI ಆಗಿ. ಸೊ ತುಂಬ ಹೃದಯದ ಧನ್ಯವಾದ ಎಲ್ಲ ವೇದಿಕೆಗೆ, JCI ಪದಾಧಿಕಾರಿಗಳಿಗೆ ಸಲ್ಲಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಇವತ್ತು ಉದ್ಯಮಶೀಲ ರತ್ನ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದಂಥ ವಿದ್ಯಾಧರ ಶೆಟ್ಟರ ಬಗ್ಗೆ ಒಂದೆರಡು ಮಾತು. ಕಳೆದ 20 ವರ್ಷಗಳ ಹಿಂದೆ ಈ ಉಳ್ಳಾಳ ಭಾಗದಲ್ಲಿ ಒಂದು ಚಾನಲನ್ನು ಸ್ಥಾಪನೆ ಮಾಡಬೇಕು, ಆ ಮೂಲಕ ಬೇರೆ ಬೇರೆ ಭಾಗಗಳಿಗೆ ಸಂದೇಶ ಹೋಗಬೇಕು ಅನ್ನೋ ದೃಷ್ಟಿಯಿಂದ ಅದಕ್ಕೆ ಹೊಸ ಕುರಲ್ ಅನ್ನೋ ಒಂದು ಶಿರೋನಾಮೆಯಿಂದ ಆರಂಭ ಮಾಡಿದರು. ಆವತ್ತು ಸ್ಥಾಪನೆ ಮಾಡಿದಂಥ ಹೊಸ ಕುರಲ್ ಇವತ್ತು ಹೊಸ ಕುರಲಾಗೇ ಇದೆ. ಅದು ಇನ್ನೂ ಹಳತಾಗಲಿಲ್ಲ, ಹಳತಾಗುವುದು ಕೂಡ ಇಲ್ಲ. ಹೊಸ ಕುರಲ್ ಅಂದರೆ ಏನು? ಹೊಸ ತೆನೆ ಅಂತ ಅಂದುಕೊಂಡಿದ್ದೇನೆ. ಅದು ಹೊಸ ತೆನೆಯಾಗೇ ಇರಬೇಕು, ಇನ್ನು ಮುಂದೆಯೂ ಹಾಗೆ ಇರಬೇಕು. ಯಾಕೆ ಅಂತ ಹೇಳಿದ್ರೆ 20 ವರ್ಷಗಳ ಈ ವಿಂಶತಿ ಕಾರ್ಯಕ್ರಮದ ಈ ಸಂದರ್ಭದಲ್ಲಿ ಅವರನ್ನು ಅಭಿನಂದಿಸುವಂಥ ಒಂದು ಅವಕಾಶ ಕೂಡ ಸಿಕ್ಕಿದ್ದು ನಮ್ಮ JC ಸಂಸ್ಥೆಗೆ. ಅದು ನಮ್ಮ ಪುಣ್ಯ ಅಂತ ನಾನು ಅಂದುಕೊಂಡಿದ್ದೇನೆ. ಇವತ್ತು ವಿದ್ಯಾಧರ ಶೆಟ್ಟರು ಸಾವಿರಾರು ಮನಸ್ಸುಗಳನ್ನು ಒಟ್ಟು ಸೇರಿಸಿಕೊಂಡು ಸಾವಿರಾರು ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕ ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ನಾನೊಬ್ಬ ನಾಯಕ ಅನ್ನುವ ದೃಷ್ಟಿಯಲ್ಲಿ ಎಲ್ಲರನ್ನ ಬಹಳ ಪ್ರೀತಿ ಗೌರವದಿಂದ ಎಲ್ಲ ಧರ್ಮದವರನ್ನು ಎಲ್ಲ ಭಾಷೆಗರನ್ನು ಒಟ್ಟು ಸೇರಿಸಿಕೊಳ್ಳುವುದರ ಮೂಲಕ ತನ್ನ ಚಾನಲಿಗೆ ಒಂದು ಶಕ್ತಿ, ಒಂದು ಸ್ಫೂರ್ತಿಯನ್ನು ತಂದಂಥ ವ್ಯಕ್ತಿ ವಿದ್ಯಾಧರ ಶೆಟ್ಟರು. ಇವತ್ತು ಹೊಸ ಕುರಲನ್ನು ದೂಷಣೆ ಮಾಡತಕ್ಕಂಥ ಯಾವುದೇ ವರ್ಗ ಇಲ್ಲ, ನಮಗೆ ಗೊತ್ತಿದೆ. ಅದು ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತರು ಎಲ್ಲ, ಯಾಕಂದರೆ ಎಲ್ಲರನ್ನೂ ಅವರು ಸೇರಿಸಿಕೊಂಡು ಮಾಡುವಂಥ ಒಂದು ಕಾರ್ಯಕ್ರಮಗಳಿರ್ಬೋದು. ಅದು ಸದ್ಭವನ ವೇದಿಕೆಯ ರೂಪದಲ್ಲಿರ್ಬೋದು ಅಥವಾ ಅವರ ವಿಂಶತಿ ಕಾರ್ಯಕ್ರಮದ ರೂಪದಲ್ಲಿರ್ಬೋದು. ಎಲ್ಲರನ್ನ ಯಾರನ್ನೂ ಬಿಡದೆ ಪ್ರತಿಯೊಬ್ಬರನ್ನು ಕೂಡ ತಾನು ಮಾಡುವಂಥ ಕಾರ್ಯಕ್ರಮಕ್ಕೆ ಅವರು ಆಹ್ವಾನಿಸುವಂಥದ್ದು, ಸ್ವಾಗತಿಸುವಂಥದ್ದು. ಇನ್ನು ಏನಾದರೂ ನಾವು ಕಾರ್ಯಕ್ರಮ ಚಾನಲ್ನಲ್ಲಿ ಕೊಡಬೇಕಂತ ಹೇಳಿದ್ರು ಕೂಡ ಅದಕ್ಕೂ ಕೂಡ ಅವರು ಅವಕಾಶ ಮಾಡಿಕೊಡ್ತಾರೆ. ನಿಮ್ಮ ಚಾನಲ್ ಇನ್ನಷ್ಟು ಕಾಲ ಅದು ಬಹಳ ಸುಸೂತ್ರವಾಗಿ ಆ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ನಡೆಯಲಿ. ನೀವು ಎಲ್ಲ ರಂಗದಲ್ಲಿ ಕೂಡ ನೀವು ಗುರುತಿಸಿಕೊಂಡಿದ್ದೀರಿ. ಈಗ ತಾನೇ ಹೇಳಿದಾಗೆ ಅದು ಯಕ್ಷಗಾನ ಇರ್ಬೋದು, ಅದು ಹಿಮ್ಮೇಳ ಇರ್ಬೋದು, ಮುಮ್ಮೇಳ ಇರ್ಬೋದು. ಅದೇ ರೀತಿ ಒಬ್ಬ ಉತ್ತಮ ನಿರೂಪಕರಾಗಿ ಕೆಲಸ ಮಾಡಿದವರಾಗಿರ್ಬೋದು. ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ನಾನು ಕೂಡ ಒಬ್ಬ ಅಂತ ಹೇಳಿಕೊಂಡು ಅವರೊಂದಿಗೆ ಸಮರ್ಪಕವಾಗಿ ನಿಮ್ಮನ್ನು ಉಪಯೋಗಿಸಿಕೊಂಡಿರ್ಬೋದು. ಎಲ್ಲ ಕಾರಣಗಳಿಗೋಸ್ಕರ ನಿಮಗೆ ಇನ್ನಷ್ಟು ದೇವರು ಶಕ್ತಿಯನ್ನು ಕೊಡಲಿ, ನಿಮ್ಮ ಚಾನಲ್ ಇನ್ನಷ್ಟು ಜಿಲ್ಲೆಯನ್ನು ಆವರಿಸಲಿ, ಪಸರಿಸಲಿ ಅಂತ ಹೇಳುತ್ತಾ ಮತ್ತೊಮ್ಮೆ ನಿಮಗೆ ಶುಭಾಶಯವನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ತೋರ್ವ ಅತಿಥಿ ಶ್ರೀ ಬದ್ರುದ್ದೀನ್ ಫರೀದ್ ನಗರ, ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಹರೇಕಳ, ಇವರಿಂದ ಈ ಸಭೆಯನ್ನು ಕುರಿತು 2 ಮಾತನ್ನು ಮಾತಾಡಲಿಕ್ಕೆ ಕೋರ್ತಾ ಇದ್ದೀನಿ. ಹೊಸ ಕುರಲ್ ವಿದ್ಯಾಧರ ಶೆಟ್ಟಿಯ ಬಗ್ಗೆ 2 ಮಾತು ಹೇಳಲೇಬೇಕಾಗ್ತದೆ. ಯಾಕೆಂದರೆ ಇಲ್ಲಿ ಆರಿಫ್ ಕಲ್ಕಾಟ್ರ್ ಇದ್ದಾರೆ, ಆಶೀಫ್ರವರು ಇದ್ದಾರೆ, ಎಲ್ಲರೂ ಇದ್ದಾರೆ. ನಾವೊಂದು ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡುವ ಸಂದರ್ಭದಲ್ಲಿ ನಾವು ಮೊದಲಿಗೆ ಕರೆ ಮಾಡುವುದು ಅದು ಹೊಸ ಕುರಲ್ಗೆ ಆಗಿರ್ತದೆ. ಯಾಕೆಂದರೆ ನಮ್ಮ ಈ ಹರೇಕಳ ಗ್ರಾಮದ ಇಷ್ಟೊಂದು ಮಟ್ಟದಲ್ಲಿ ಪ್ರಚಾರ ಪಡಿಸಲು ಅದಕ್ಕೆ ವಿದ್ಯಾಧರ ಶೆಟ್ಟಿಯವರ ಒಂದು ಕೊಡುಗೆ ಇದೆ ಅಂತ ಹೇಳಕ್ಕೆ ನಾನು ಈ ಸಂದರ್ಭದಲ್ಲಿ ಹೆಮ್ಮೆ ಪಡ್ತಾ ಇದ್ದೇನೆ. ಯಾವುದೇ ಸಂದರ್ಭದಲ್ಲಿ ತನ್ನ ಈ ಒಂದು ಚಾನಲನ್ನು ವಾಣಿಜ್ಯ ರೀತಿಯಲ್ಲಿ ನೋಡದೆ ಜನರಿಗೆ, ಅದು ಶಾಲೆಯಾಗಿರ್ಬೋದು, ಇನ್ನಿತರ ಕಾರ್ಯಕ್ರಮದಲ್ಲಿಗೆ ಯಾವುದೇ ಸಂದರ್ಭದಲ್ಲಿ ಕರೆದರೂ ಕೂಡ ನಾನು ಕೆಲವು ಸಂದರ್ಭದಲ್ಲಿ ನೋಡಿದ್ದೇನೆ. ತೊಕ್ಕೋಟ್ನಿಂದ ಕಾರಲ್ಲಿ ಬರ್ತಾರೆ ಅವರು. ಆ ಸಂದರ್ಭದಲ್ಲಿ ಅದನ್ನು ಕ್ಯಾಲ್ಕುಲೇಷನ್ ಹಾಕಿದರೆ ಆ ಕಾರ್ಯಕ್ರಮ ಅವರಿಗೆ ಅದರಲ್ಲಿ ಲಾಭದ ಅಂಶ ಸ್ವಲ್ಪ ಕಡಿಮೆ ಇರ್ತಾರೆ. ಆದರೂ ಯಾವುದನ್ನು ಲೆಕ್ಕ ಮಾಡದೆ ಆ ಕಾರ್ಯಕ್ರಮ ಮುಗಿದ ನಂತರ ಕಾರ್ಯಕ್ರಮದಿಂದ ನಿರ್ಗಮಿಸ್ತಾರೆ. ಯಾವುದೇ ಮಾತು ಕೂಡ ಹೇಳುವುದಿಲ್ಲ. ಕಾರ್ಯಕ್ರಮ ಪ್ರಚಾರ ಆಗ್ತದೆ. ಆ ನಂತರದ ಸಂದರ್ಭದಲ್ಲಿ ಈ ಮಾತು ಹೇಳುವುದೇನೆಂದರೆ, ಈ ಚಾನಲನ್ನು ಅವರ ಬಿಸ್ನೆಸ್ ಥರ ನೋಡಲಿಲ್ಲ, ಇಲ್ಲಿ ಒಂದು ಇದಕ್ಕೆ ಏನಾದರೂ ಒಂದು ಮಾಡಬೇಕಂತ ಹೇಳಿದ್ದಾರೆ. ಅದರೊಟ್ಟಿಗೆ ನಾನು ವಿದ್ಯಾಧರ ಶೆಟ್ಟಿಯವರೇ ಹೇಳುವುದು, ಮುಂದಿನ ದಿನಗಳಲ್ಲಿ ತಮ್ಮ ಈ ಹೊಸ ಕುರಲ್ ಚಾನಲ್ ಉನ್ನತ ಮಟ್ಟಕ್ಕೆ ಏರಲಿ ಅಂತ ಆಶಿಸುತ್ತಾ, ಈ ಒಂದು JCI ಸಂಸ್ಥೆಯ ಬಗ್ಗೆ ನಮಗೆ ಬಹಳ ಹೆಮ್ಮೆ ಇದೆ.
ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಂಥ ಈ ಒಂದು JC ಸಂಸ್ಥೆಯಾಗಿದೆ. ನಾನು ಎಲ್ಲ JC ಸಂಸ್ಥೆಯವರಲ್ಲಿ ಒಂದು ಮನವಿ ಮಾಡುವುದೇನೆಂದರೆ, ನಾವು ನಮ್ಮ ಹರೇಕಳ ಗ್ರಾಮದವನ್ನು ಒಂದು ಸ್ವಚ್ಛ ಗ್ರಾಮ ಮಾಡಬೇಕಂತ ನಾವೊಂದು ಸಂಕಲ್ಪವನ್ನು ಕೈಗೊಂಡಿದ್ದೇವೆ. ಇದರಲ್ಲಿ ನಮ್ಮ ಒಂಬಸ್ಮೆನ್ ಶೀನಶೆಟ್ಟಿ ಅವರು, ಅದೇ ರೀತಿ ನಮ್ಮ ತ್ಯಾಗಂ ಸರ್ ಎಲ್ಲರೂ ಇದ್ದಾರೆ. ತಮ್ಮ ಈ ಸಂಸ್ಥೆಯ ಸಹಾಯ ಸಹಕಾರ ಕೂಡ ನಮಗೆ ಬೇಕು ಅಂತ ಆಶಿಸುತ್ತಾ ನಾನು ಈ ಸಂದರ್ಭದಲ್ಲಿ ನಮ್ಮ ಗ್ರಾಮವನ್ನು ಅಭಿವೃದ್ಧಿ ಮಾಡಬೇಕಾದ್ರೆ ನನ್ನ ಗುರುಗಳಾದಂಥ ರವೀಂದ್ರ ಮಾಸ್ಟರ್ ಅವತ್ತು ಸಮಾಜ ನಮಗೆ ಮಾಸ್ಟರ್ ಆಗಿದ್ದರು. ಆ ಸಂದರ್ಭದಲ್ಲಿ ಪುಸ್ತಕದಲ್ಲಿರುವುದನ್ನು ಕಲಿಸುವುದರ ಜೊತೆಗೆ ನಾವು ಸಮಾಜದಲ್ಲಿ ಯಾವ ವ್ಯಕ್ತಿಗಳು ಯಾವ ರೀತಿ ನಾವು ರೂಪುಗೊಳ್ಬೇಕಂತ ಆ ಸಂದರ್ಭದಲ್ಲಿ ನಮಗೆ ನೀಡಿದಂಥ ವಿದ್ಯೆಯ ಫಲವಾಗಿ ನಮ್ಮ ಗ್ರಾಮಕ್ಕೆ ಒಂದು ಅಳಿಲು ಸೇವೆಯನ್ನು ಕೊಡಲಿಕ್ಕೂ ಕೂಡ ನಮಗೆ ಕಾರಣಕರ್ತರು. ಈ ಸಂದರ್ಭದಲ್ಲಿ ನಾನು ಹೇಳಬೇಕಾಗ್ತದೆ, ಇವರೊಟ್ಟಿಗೆ ಕೂತ್ಕೊಳ್ಳಲಿಕ್ಕೆ ನಾನು ಇಷ್ಟು ಸಮಯ ಕೂತ್ಕೊಂಡ್ರು ನನ್ನ ಮನಸ್ಸಿನೊಳಗೊಂದು ಅವತ್ತಿನ ಭಯ ಈಗ ಕೂಡ ಉಂಟು. ಅಂದರೆ ಈ ವೇದಿಕೆಯಲ್ಲಿ ಇವರೊಟ್ಟಿಗೆ ಕೂತ್ಕೊಳ್ಳುವಂಥ ದೊಡ್ಡ ವ್ಯಕ್ತಿಗಳು ನಾವು ಆಗಲಿಲ್ಲ. ಆದರೂ ಅನಿವಾರ್ಯ ಕಾರಣಗಳಿಂದ ಈ ಸಂದರ್ಭದಲ್ಲಿ ಇಲ್ಲಿ ಕೂತ್ಕೊಳ್ಬೇಕಾಗ್ತದೆ. ಮತ್ತು ಈ ಒಂದು JCA ಸಂಸ್ಥೆಯವರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ, ಇಂತಹ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ನಮ್ಮಂಥ ಸಣ್ಣ ವ್ಯಕ್ತಿಗಳನ್ನು ಕರೆದುಕೊಂಡು ಮುಖ್ಯ ಅತಿಥಿಗಳಾಗಿ ನೀವೊಂದು ಇದು ಮಾಡಿ ಒಂದು ಕರೆದಕ್ಕೆ ನಾನು ಎಲ್ರಿಗೂ ನನ್ನ ಗ್ರಾಮದ ಪರವಾಗಿ ನಾನು ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ತನ್ನ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತೀನಿ. ವಿದ್ಯಾಧರ್ ಶೆಟ್ಟಿ ಅವರ ಒಂದು ಸಾಧನೆಯನ್ನ ಬಹಳ ಅರ್ಥಪೂರ್ಣವಾಗಿ ಮತ್ತು ಸಾಂದರ್ಭಿಕವಾಗಿ ವಿವರಿಸಿದ್ದಾರೆ. ಮತ್ತೆ ತಮ್ಮ ಶಿಕ್ಷಕರನ್ನ ಸಹ ನೆನೆಸ್ಕೊಂಡು ಈ ಸಂದರ್ಭದಲ್ಲಿ ಅವರ ಒಂದು ಭಯವನ್ನ ಸಹ ತಿಳಿಸಿದ್ದೀರಿ. ನೀವೇನು ಈಗ ಪ್ರೌಢರಾಗಿದ್ದಾರೆ. ಶಿಕ್ಷಕರ ಬಗ್ಗೆ ಗೌರವ ಇರಬೇಕು, ಮತ್ತೆ ಭಯ ಇರಬಾರ್ದು. ಯಾಕೆಂದ್ರೆ ಗೌರವ ಮತ್ತು ಪ್ರೀತಿ ಇದ್ರೆ ಸಾಕು. ಈಗ ಧನ್ಯವಾದಗಳು ಸರ್. ಈಗ ಹೇಳುವಾಗ ನೆನಪಾಯಿತು, ಮೊನ್ನೆ ಶುಕ್ರವಾರ 9 ಗಂಟೆಗೆ ಒಂದು ಫೋನ್ ಬಂತು. ಎಂತ ಫೋನ್ ರಿಸೀವ್ ಮಾಡಿದೆ, ಸರ್ ನಾನು ವಿದ್ಯಾಕುಮಾರಿ ಉಡುಪಿ ಜಿಲ್ಲೆಯ ಜಿಲ್ಲಾಧಿಕಾರಿ ಆಗ್ತಾ ಇದ್ದೇನೆ, ನನಗೆ 11 ಗಂಟೆ ಚಾರ್ಜ್ ತಗೊಳ್ತಾ ಇದ್ದೇನೆ, ನನಗೆ ಆಶೀರ್ವಾದ ಮಾಡಬೇಕು ಅಂತ. ಹೊತ್ತಿಗೆ ನಮಗೆ ಗುರುಗಳಾದವರಿಗೆ ಎಲ್ಲ ಹೊತ್ತಿಗೆ ಆಗೋದು ಒಂದು ಸಂತೋಷ ಉಂಟಲ್ಲ, ಅದು ಹೇಳುವಂಥದ್ದು. ಆ ರೀತಿಯಲ್ಲಿ ವಿದ್ಯಾರ್ಥಿಗಳು ಯಾವಾಗಲೂ ಈ ರೀತಿ ನೋಡಿ ಬದ್ರುದ್ದೀನ್ ಹೇಗೆ ಬೆಳೀತಾ ಇದ್ದಾನೆ. ಮೊದಲು ಜನ್ಮ ಕೊಟ್ಟಂಥ ತಂದೆ ತಾಯಿಗಳು ಖುಷಿ ಪಡುವುದು, ಆಮೇಲೆ ವಿದ್ಯೆ ಕೊಟ್ಟಂಥ ಅಧ್ಯಾಪಕರು. ಸೊ ಈಗ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆದಂಥ ಶ್ರೀ ವಿದ್ಯಾಧರ್ ಶೆಟ್ಟಿ ಅವರು ತಮ್ಮ ಉದ್ಯಮಶೀಲತೆಯನ್ನ ಯಾವ ರೀತಿ ಮುನ್ನಡೆಸಿದ್ದಾರೆ, ಅದರ ಅನುಭವದ ಒಟ್ಟಿಗೆ ನಮ್ಮೆಲ್ಲರಿಗೂ ಸಹ ಪ್ರೇರಣೆಯನ್ನು ನೀಡಿ ಅವರ 2 ಮಾತನ್ನ ಈ ಕಾರ್ಯಕ್ರಮದಲ್ಲಿ ಆಡಬೇಕಂತ ತಮ್ಮನ್ನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಉದ್ಯಮಶೀಲತಾ ಪ್ರಶಸ್ತಿಯನ್ನು ಕೊಟ್ಟು ಇವತ್ತು JCA ಅವರು ನನ್ನನ್ನು ಗೌರವಿಸಿದ್ದಾರೆ. ಅದಕ್ಕಾಗಿ ಮೊದಲು ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಿನ್ನೆ ತ್ಯಾಗಮ್ಮಶ್ರು ಈ ವಿಷಯವನ್ನು ದೂರವಾಣಿ ಮುಖಾಂತರ ತಿಳಿಸುವಾಗ ನಾನು ಹೇಳಿದ್ದ ಹೌದು, ಯಾಕೆ ನಾನು ಕಾರ್ಯಕ್ರಮಕ್ಕೆ ಬರ್ತೇನೆ, ಯಾವಾಗಲೂ ಹಾಗೆ ಬರ್ತೇನೆ ಹೇಳಿಕೊಂಡು ಒಂದು 10 ನಿಮಿಷ ಉದ್ಯಮಶೀಲತೆಯ ಬಗ್ಗೆ ಮಾತನಾಡಬೇಕಂತ ಹೇಳುವಾಗಲೂ ಅದು ಆಗ್ಬೋದು ಅಂತ ಹೇಳಿದೆ. ಯಾಕೆಂದರೆ ಸಹಜವಾಗಿ ಅವರೆಲ್ಲ ಹೇಳಿದಾಗೆ ನಾನು ಮಾತುಗಾರ, ಸ್ವಲ್ಪ ಆರಂಭಿಸಿದರೆ ಮತ್ತೆ ನಿಲ್ಲಿಸಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಯಾಕೆಂದರೆ ತಾಳಮದ್ದಲೆಯಲ್ಲಿ ಮಾತನಾಡಿ ಅಭ್ಯಾಸ. ಆ ರೀತಿಯಾಗಿ ವಾದಕ್ಕೆ ಪ್ರತಿವಾದ. ತಾಳಮದ್ದಲೆ ಒಂದು ಲಾಭ ಏನು ಅಂತ ಹೇಳಿದರೆ ಪ್ರತ್ಯುನ್ಮತ ಮತಿತ್ವ, ಅಂದರೆ ಎದುರಾಳಿ ಹೇಳಿದಂತಹ ಮಾತುಗಳಿಗೆ ತಕ್ಷಣವಾಗಿ ಉತ್ತರ ಕೊಡುವಂತಹ ಒಂದು ಸಾಮರ್ಥ್ಯ, ಅದು ದೈವಾನುಗ್ರಹವಾಗಿ ಒಲಿದು ಬಂದಿದೆ. ಹಾಗಾಗಿ ಮಾತುಗಾರನಿಗಾಗಿ ಬೆಳೀಲಿಕ್ಕೆ ಸಾಧ್ಯ ಆಯಿತು. ಬಹುಶಃ ಹೊಸಕುರಲನ್ನು ಬೆಳೆಸಿದ್ದು ಕೂಡ ಇದೇ ಒಂದು ಅಭಿಮಾನ. ಇಲ್ಲಿ ನಾನು ಹೊಸಕುರಲ ಆರಂಭಿಸುವಾಗ ನನ್ನ ಪರಿಚಯ ಇದ್ದದ್ದು, ನಾನು ಕಾರ್ಯಕ್ರಮ ನಿರೂಪಕನಾಗಿ ಹೆಚ್ಚಿನ ದೈವ ದೇವಸ್ಥಾನಗಳಿಗೆಲ್ಲ ಹೋಗ್ತಾ ಇದ್ದೆ, ತಾಳಮದ್ದಲೆಯಲ್ಲಿ ಭಾಗವಹಿಸ್ತಾ ಇದ್ದೆ. ನಾಟಕ ಸ್ವಲ್ಪ ಮಾತ್ರ ಇತ್ತು. ಆ ಒಂದು ಪರಿಚಯ ನನಗೆ ಇಲ್ಲಿ ಆಧಾರವಾಗಿ ಸಿಕ್ಕಿತ್ತು. ಅದರ ಮೊದಲು ನಾನು 15 ವರ್ಷ ಪತ್ರಿಕೆಯಲ್ಲಿ ದುಡಿಯುವಾಗ ಅಷ್ಟಾಗಿ ಯಾರಿಗೂ ನನ್ನ ಬಗ್ಗೆ ಇಲ್ಲಿ ಗೊತ್ತಿರಲಿಲ್ಲ. ಯಾವಾಗ ಹೊಸಕುರಲ್ ಆರಂಭ ಆಯಿತು ಅಲ್ಲಿಂದ ಹೊಸಕುರಲ್ ಇವತ್ತಿಗೂ ಕೆಲವರಿಗೆ ನನ್ನ ಹೆಸರು ಗೊತ್ತಿಲ್ಲ. ಕೆಲವರು ಭಟ್ರು ಅಂತ ಕರೆಯುವವರಿದ್ದಾರೆ, ಕೆಲವರು ಹೊಸಕುರಲ್ ಅಂತ ಕರೆಯುವವರಿದ್ದಾರೆ. ನನ್ನ ಹೆಸರು ಗೊತ್ತಿಲ್ಲ, ಆದರೂ ಹೊಸಕುರಲ್ನ ಹೆಸರು ಗೊತ್ತಿದೆ. ಆ ಮಟ್ಟಕ್ಕೆ ಹೊಸಕುರಲ್ ಬೆಳೆದು ನಿಂತಿದೆ ಅಂತ ಹೇಳಿದರೆ ಅದರಲ್ಲಿ ನನ್ನ ಒಬ್ಬನ ಶ್ರಮ ಅಂತ ಹೇಳಿದರೆ ಅದು ತಪ್ಪಾದಿತ್ತು. ನಮ್ಮೆಲ್ಲ ಸಿಬ್ಬಂದಿ ಬಳಗದ ಪ್ರಾಮಾಣಿಕ ಶ್ರಮ ಇದೆ. ಅದಕ್ಕಿಂತಲೂ ಹೆಚ್ಚಾಗಿ ನನ್ನನ್ನು ಯಾರು ನನ್ನೆಲ್ಲ ಪರಿಚಯ ಇತ್ತು, ಅಭಿಮಾನಿಗಳು, ಹಿತೈಷಿಗಳು,
ಆರು ನಮ್ಮಾರು ಅಂತ ಹೇಳಿ ತಿಳಿದುಕೊಂಡು ಕರೆದು ಪ್ರೋತ್ಸಾಹಿಸಿದಂತಹ ಆರಂಭದ ಆ ಕಷ್ಟದ ದಿನಗಳು ಅದು ಈಗಲೂ ನೆನಪಾಗುತ್ತದೆ. ಆದರೂ ಆ ಆರಂಭದ ದಿನಗಳಲ್ಲಿ ನನ್ನನ್ನು ಕರೆದು ಪ್ರೋತ್ಸಾಹಿಸಿದಂತಹ ನನ್ನ ಅಭಿಮಾನಿ ಬಂಧುಗಳು ಅಂತಲೇ ಹೇಳಬೇಕು, ಹಿತೈಷಿ ಬಂಧುಗಳು, ಅವರ ಪ್ರೋತ್ಸಾಹ ತುಂಬ ಇದೆ. ಯಾಕಂತ ಹೇಳಿದರೆ ಒಂದು ಉದ್ಯಮವನ್ನು, ಅದು ಚಾನಲ್ ಆಗಲಿ ಯಾವುದಾಗಲಿ ಪ್ರಾರಂಭ ಮಾಡಲಿಕ್ಕೆ ನಮ್ಮಲ್ಲಿ ಒಮ್ಮೆಗೆ ಉತ್ಸಾಹ ಇರ್ತದೆ, ಅದಕ್ಕೆ ಸಹಕಾರ ಕೊಡಲಿಕ್ಕೆ ಒಂದಷ್ಟು ಮಂದಿ ಇರ್ತಾರೆ. ಆದರೆ ಒಮ್ಮೆ ಪ್ರಾರಂಭ ಮಾಡಿದ ನಂತರ ಅದರ ಸವಾಲುಗಳನ್ನು, ಅದರ ಕಷ್ಟಗಳನ್ನು ಎದುರಿಸಲಿಕ್ಕೆ ಆರಂಭದಲ್ಲಿ ಇದ್ದವರು ಎಲ್ಲರೂ ಎಲ್ಲ ಸಂದರ್ಭದಲ್ಲಿ ಇರ್ತಾರಂತ ಹೇಳಲಿಕ್ಕೆ ಆಗುವುದಿಲ್ಲ. ಅದನ್ನು ನಿರೀಕ್ಷೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಯಾಕಂತ ಹೇಳಿದರೆ ಆರಂಭ ಮಾಡುವಾಗ ಎಲ್ಲರ ಒಂದು ಪ್ರೋತ್ಸಾಹ, ಒಂದು ಆಶೀರ್ವಾದ ಎಲ್ಲವೂ ಇರ್ತದೆ. ಆ ನಂತರದ್ದು ಏನು ನಾನು ಹೆಚ್ಚಾಗಿ ನೋಡಿದ್ದೇನೆ. ಈಗ ನಮ್ಮ ವೃತ್ತಿ ಮಾಧ್ಯಮದಲ್ಲಿ ನೋಡಿದರೆ ಎಷ್ಟೋ ಮಂದಿ ಬರ್ತಾರೆ, ಪತ್ರಿಕೆಯನ್ನು, ದಿನ ಪತ್ರಿಕೆಯನ್ನು, ವಾರ ಪತ್ರಿಕೆಯನ್ನು, ಪಾಕ್ಷಿಕವನ್ನು ಸ್ಥಾಪಿಸಿದವರನ್ನು ನೋಡ್ತೇನೆ. ಕೆಲವು ಸಲ ಏನಾಗ್ತದೆ, ಕೆಲವು ಸಲ ಅವರೇ ಹಣ ಹಾಕಿ ಆರಂಭಿಸ್ತಾರೆ, ಒಂದಷ್ಟು ಕಾಲ ನಡೆಸಿ ಕೈ ಸುಟ್ಟುಕೊಂಡು ಬಿಡುತ್ತಾರೆ. ಇನ್ನು ಕೆಲವರು ಏನು ಮಾಡ್ತಾರೆ, ಇನ್ನೊಬ್ಬರ ಹತ್ರ ಹಣ ಹಾಕಿಸಿ ಹಾಗೆ ಹೀಗೆ ಒಂದು 6 ತಿಂಗಳಲ್ಲಿ ಇದನ್ನು ನಾವು ಇಷ್ಟು ಲಾಭ ಮಾಡಿ ತೋರಿಸಬಹುದು, ಏನೇನೋ ಆಮಿಷಗಳನ್ನು ಹೇಳಿ ಅವರಿಗೆ ಯಾರು ಹತ್ತಿರದವರಿದ್ದಾರೆ, ಯಾರು ಹಣವಂತರಿದ್ದಾರೆ ಅಂಥವರಿಗೆ ಒಂದಷ್ಟು ಆಮಿಷಗಳನ್ನು ತೋರಿಸಿ ಅವರ ಮೂಲಕ ಹಣ ಹಾಕಿ ಇವರು ಸೋತು ಹೋಗ್ತಾರೆ, ಅಥವಾ ಅವರು ಒಂದಷ್ಟು ಹಣ ಮಾಡಿಕೊಳ್ತಾರೆ, ಹಣ ಹಾಕಿದವರು ಸೋತು ಹೋಗ್ತಾರೆ. ಈ ರೀತಿಯದನ್ನು ಕಾಣ್ತೇವೆ. ಯಾಕೆ ಇದೆಲ್ಲ ಆಗುತ್ತದೆ ಅಂತ ನೋಡಿದರೆ, ಅವರಿಗೆ ಯಾವುದನ್ನು ನಾವು ಆರಂಭಿಸಬೇಕು ಅದರ ಮೇಲೆ ಪರಿಪೂರ್ಣ ಹಿಡಿತ ಇರುವುದಿಲ್ಲ, ಪರಿಪೂರ್ಣವಾದಂತಹ ಒಂದು ಚೌಕಟ್ಟು ಇರುವುದಿಲ್ಲ. ಒಂದೊಮ್ಮೆಗೆ ಇವತ್ತಿಗೆ ನಾವು ಹೇಳಿಕೊಂಡು ಕೆಲವು ಸಲ ಒಂದು ದಿನ ಕ್ಯಾಮರಾ ಹಿಡಿದವನು ಮಾರನೇ ದಿವಸ ನಾನು ಸ್ವಾತಂತ್ರ್ಯ ಕ್ಯಾಮರಾಮಾನಾಗಿ ಹೋಗುವಂಥ ಹಂಬಲ ಇರ್ತದೆ. ಒಂದು ಸ್ವಲ್ಪ ಕಲಿತರೆ ಸಾಕು, ಮಾರನೇ ದಿವ ಸ್ವತಂತ್ರ. ಅವನಿಗೆ ಅದರ ಇತಿಮಿತಿ ಏನು, ಒಂದು ಕ್ಯಾಮರಾ ತೆಗೆಯುವುದಂದರೆ ಹೇಗೆ, ಅದರ ವ್ಯಾಪ್ತಿ ಎಷ್ಟು, ಅದರ ಹಿಂದೆ ಇರುವಂತಹ ಪರಿಶ್ರಮ ಎಷ್ಟು, ಆ ತೆಗೆದಂತಹ ಕ್ಯಾಮರಾ ಎಷ್ಟು ದುಡಿಬೇಕು, ಅದರ ಹಿಂದೆ ಬಂಡವಾಳ ಬರಬೇಕಿದ್ರೆ ಗೊತ್ತಿರುವುದಿಲ್ಲ. ನಾವು ನಮ್ಮ ಕೆಲವು ಹಿತೈಷಿಗಳನ್ನು ನೋಡಿದ್ದೇವೆ, ನಮಗೆ ಬೇಕಿದ್ದವರನ್ನು 2 ಲಕ್ಷ 3 ಲಕ್ಷದ ಕ್ಯಾಮರಾಗಳನ್ನು ತೆಗಿತಾರೆ, ಫೋಟೋಗ್ರಾಫರ್ ಅಂತ ಕರೆಸಿಕೊಳ್ತಾರೆ, ಒಂದು 6 ತಿಂಗಳು 8 ತಿಂಗಳು ದುಡಿತಾರೆ. ದುಡ್ದಾಗುವಾಗ ಆ ಕ್ಯಾಮರಾ ಹಾಳಾಗುವಾಗ ಅದರ ರಿಪೇರಿ ಮಾಡಲಿಕ್ಕೆ ಅವರ ಹತ್ರ ಹಣ ಇರುವುದಿಲ್ಲ. ಯಾಕೆ ಇರುವುದಿಲ್ಲ ಅಂತ ಹೇಳಿದರೆ ಇದುವೇ ಕಾರಣಕ್ಕಾಗಿ. ಅದರ ಬಗ್ಗೆ ವಿವರಣೆ ನಾನು ಮತ್ತೆ ಕೊಡ್ತೇನೆ. ಇಂತಹ ದೂರದೃಷ್ಟಿ ಇಲ್ಲದಂತಹ ಯಾವುದೇ ಉದ್ಯಮವನ್ನು ನಾವು ಆರಂಭಿಸಿದರೂ ಆ ಪರಿಶ್ರಮ, ಅದರ ಬಗ್ಗೆ ಪರಿಣಿತಿ, ಅದರ ಬಗ್ಗೆ ಸಲಹೆಗಳು ಯಾವುದೂ ಇಲ್ಲದೆ ಆರಂಭಿಸಿದರೆ ಆ ಉದ್ಯಮ ಖಂಡಿತವಾಗಿಯೂ ಎಷ್ಟು ದಿವಸ ನಡೀತದೆ ಅಂತ ಹೇಳಲಿಕ್ಕಾಗುವುದಿಲ್ಲ. ಅದೃಷ್ಟ ಇದ್ದರೆ, ದೇವರ ಅನುಗ್ರಹ ಇದ್ದರೆ ಒಂದೋ ನಡೀಬಹುದು, ಇಲ್ಲದೇ ಇದ್ದರೆ 6 ತಿಂಗಳು 1 ವರ್ಷದಲ್ಲಿ ಅದು ಬಿದ್ದು ಹೋಗಬಹುದು. ನಾನು ಆರಂಭಿಸುವಾಗಲೂ ನಾನು ಮೊದಲು ಪತ್ರಿಕೆಯಲ್ಲಿ ಬರಹಗಾರನಾಗಿ ಸೇರಿಕೊಂಡೆ, ಆನಂತರ ಒಂದು ಪತ್ರಿಕೆಗೆ ಪಾಲುದಾರನಾಗಿ ಕೆಲಸ ಮಾಡಿದೆ. ಈ ಎಲ್ಲ ಅನುಭವ ಇತ್ತು. ಈ ಅನುಭವ ಇದ್ದ ಕಾರಣದಿಂದಾಗಿ ಒಂದು ಸ್ವತಂತ್ರವಾದಂತಹ ನನ್ನದೇ ಆದಂತಹ ಒಂದು ಚಾನಲನ್ನು ಆರಂಭಿಸುವಂತಹ ಸಂದರ್ಭದಲ್ಲಿ ನನ್ನ ಹತ್ತಿರ ಬಂಡವಾಳ ಇದ್ದದ್ದು ಕೇವಲ ಸ್ವಲ್ಪ ಮಾತ್ರ. ಆದರೆ ಆ ಬಂಡವಾಳವನ್ನು ದೊಡ್ಡದು ಮಾಡಲಿಕ್ಕೆ ಬೇಕಾದಂತಹ ನನ್ನ ಹಿತೈಷಿ ಬಂಧುಗಳು, ನಾನು ಯಾರನ್ನೆಲ್ಲ ಆಪ್ತರು ಅಂತ ತಿಳಿದುಕೊಂಡಿದ್ದನ್ನು ಅವರ ಬಗ್ಗೆ ನನಗೆ ವಿಶ್ವಾಸ ಇತ್ತು. ಅವರು ಖಂಡಿತವಾಗಿ ನನಗೆ ಸಹಾಯ ಮಾಡಿಯಾರು ಎನ್ನುವಂತಹ ವಿಶ್ವಾಸ. ಆ ವಿಶ್ವಾಸ ಖಂಡಿತವಾಗಿ ಅದು ನನ್ನನ್ನು ಬೆಳೆಸಿತು. ಯಾಕೆಂತ ಹೇಳಿದರೆ ಆರಂಭಿಸುವಾಗ ಇದ್ದಂತಹ ಇತಿಮಿತಿಯ ಬಂಡವಾಳ ಅದು ಎಷ್ಟು ಅಂತ ಹೇಳಿದರೆ ನಿಮಗೆ ಹೇಳಿದರೆ ಈಗ ನಂಬಲಿಕ್ಕಿಲ್ಲ. ನಾನು ಸ್ವಂತ ಚಾನಲನ್ನು ಆರಂಭಿಸಿದ್ದೇನೆ. ನಾನು ಆರಂಭಿಸುವಂತಹ ಒಂದು 250 ಸ್ಕ್ವೇರ್ ಫೀಟಿನ ಕೋಣೆ ಅದು ನನ್ನದಲ್ಲ. ಅದಕ್ಕೆ ನಾನು ಬೇರೆ ಒಬ್ಬರ ಹತ್ರ ಅದನ್ನು 1 ವರ್ಷದ ಕಾಲಕ್ಕೆ ಅವರು ನನಗೆ ಬಿಟ್ಟು ಕೊಟ್ಟರು. ಆಯಿತು, 1 ವರ್ಷ ನೀವು ಉಪಯೋಗಿಸಿ ಅಂತ ಹೇಳಿಕೊಂಡು. ಅದಕ್ಕೆ ಬಾಡಿಗೆ ಮಾತ್ರ, ಡೆಪಾಸಿಟ್ ಕೊಡಲಿಕ್ಕಿಲ್ಲ. ಅದು ನನಗೆ ದೊಡ್ಡ ವರದಾನ. ಡೆಪಾಸಿಟ್ ಅಂತ ಕೊಡಲಿಕ್ಕಿದ್ರೆ ನನ್ನ ಹತ್ರ ಹಣ ಇಲ್ಲ ಇತ್ತು, ನನ್ನ ಹತ್ರ ಸ್ವಂತ ಕ್ಯಾಮರಾ ಇಲ್ಲ ಇತ್ತು, ನಾನಿದ್ದ ರೂಮಿಗೆ ಕರೆಂಟ್ ಇಲ್ಲ ಇತ್ತು, ನಾನು ಒಂದು ಮೊಬೈಲ್ ಇತ್ತು. ಆ ಮೊಬೈಲ್ ಕೂಡ ನನಗೆ ನನ್ನ ಬೊಂಬಾಯಿ ಒಬ್ಬ ಶಿಷ್ಯ, ನನಗೆ ತುಂಬ ಮಂದಿ ಶಿಷ್ಯಂದರೆ ಈಗಲೂ ನೆನಪಿಟ್ಟುಕೊಂಡವರು ಇದ್ದಾರೆ. ಅವ ಬಂದಾಗ ಇದು ನಿಮಗೆ ಆಯಿತು ಅಂತ ಒಂದು ಮೊಬೈಲ್ ಕೊಟ್ಟು ಹೋಗಿದ್ದ. ಆ ಮೊಬೈಲ್ ಮಾತ್ರ ನನ್ನ ಕೈಯಲ್ಲಿ ಇತ್ತು. ಆಗ ಅದು ಅಗತ್ಯವಾಗಿತ್ತು. ಯಾಕೆಂದರೆ ಆಗಿನ ಕಾಲದಲ್ಲಿ ಒಂದು ಮೊಬೈಲ್ ತೆಗೆಯುವುದಂತ ಹೇಳಿದರೆ ತುಂಬ ಕಷ್ಟ. 8,000 10,000 ಮೊಬೈಲ್. ಅದು ಆರಂಭದ ಕಾಲದಲ್ಲಿ ಅದಕ್ಕೂ ಕೂಡ ಒಂದು ಕರೆ ಮಾಡಿದರೆ 4 ರೂಪಾಯಿ, ಮೊದಲಿಗೆ 8 ರೂಪಾಯಿ ಇತ್ತು. ಒಂದು ಕರೆ ಮಾಡಿದರೆ 4 ರೂಪಾಯಿ, ನಮಗೊಂದು ಕರೆ ಬಂದರೆ 2 ರೂಪಾಯಿ. ಈ ರೀತಿಯಾದಂತಹ ಒಂದು ಕಾಲಘಟ್ಟ ಅದು.
ಅಂತಹ ಸಮಯದಲ್ಲಿ ಹೊಸಕುರಲನ್ನು ಆರಂಭ ಮಾಡುವಾಗ ನನಗೆ ಒಂದಷ್ಟು ಮಂದಿ ಪ್ರೋತ್ಸಾಹ ಕೊಟ್ಟರು. ನನ್ನ ಹತ್ರ ಇದ್ದ ಸೀಮಿತ ಹಣಕ್ಕೆ ನಾನು ಒಂದು 10-15 ಮಂದಿಯನ್ನು ಹೋಗಿ ಭೇಟಿಯಾದೆ. ಹೀಗೆ ನಾನು ಪತ್ರಿಕೆಯನ್ನು ಬಿಟ್ಟು ಹೊಸಕುರಲ್ ಚಾನಲನ್ನು ಇಲ್ಲಿ ಆರಂಭಿಸ್ತಾ ಇದ್ದೇನೆ. ಒಬ್ಬರು ಹಿತೈಷಿ ಬಂದು ಕೋಣೆಯನ್ನು ಕೊಟ್ಟರು. ಡೆಪಾಸಿಟ್ ಇಲ್ಲ, 1 ವರ್ಷ ನಿಮಗೆ ಕೊಡ್ತೇನೆ, ಅದೀಗ ನನಗೆ ಸದ್ಯಕ್ಕೆ ಉಪಯೋಗ ಇಲ್ಲ. ಅದೊಂದು ಉಪಯೋಗಕ್ಕೆ ಬಂತು. ನನ್ನ ಹಿತೈಷಿ ಬಂತ ಹೇಳಿದವರು ಆ ಕಾಲದಲ್ಲಿ ನನಗೆ 5-10 ಸಾವಿರ ಹಾಗೆ ಕೊಟ್ಟರು. ಒಂದು 50-60 ಸಾವಿರ ರೂಪಾಯಿ ಬಂಡವಾಳದ ರೂಪದಲ್ಲಿ ಬಂತು. ಆದರೂ ಆಗ ಅದು ಏನೂ ಸಾಕಾಗೋದಿಲ್ಲ. ಒಂದು ಚಾನಲ್ ಅಂತ ಹೇಳಿದರೆ ಅದಕ್ಕೆ ತುಂಬ ಬಂಡವಾಳ ಬೇಕು. ಕ್ಯಾಮರಾ ಇಲ್ಲದೆ, ಕರೆಂಟ್ ಇಲ್ಲದ ಕೋಣೆಯಲ್ಲಿ ಗೊತ್ತು, ಮೊಬೈಲ್ ಚಾರ್ಜ್ ಮಾಡಬೇಕಿದ್ರು ಇನ್ನೊಬ್ಬರ ಕೋಣೆಗೆ ಹೋಗಿ ಚಾರ್ಜ್ ಮಾಡಿಕೊಂಡು, ಎಲ್ಲಿಯೋ ಹೋಗಿ ಚಾರ್ಜ್ ಮಾಡಿಕೊಂಡು. ಆದರೂ ಹೊಸಕುರಲ ಆರಂಭವಾಯಿತು. ಎಲ್ಲಿಯೋ ಅದು ಸಂಕಲನ ಆಗ್ತಾಯಿತ್ತು, ಇಲ್ಲಿ ಬಂದು ಪ್ರಸಾರ ಆಗ್ತಾಯಿತ್ತು. 6 ತಿಂಗಳು ಹೀಗೆ ಕಷ್ಟದಲ್ಲಿ ಹೋಯಿತು. ಅಷ್ಟು ಹೊತ್ತಿಗೆ ಒಂದು ಕ್ಯಾಮರಾ ತಗೊಳ್ಳುವಷ್ಟಕ್ಕೆ ಒಬ್ಬರು ನನಗೆ ಒಂದು ಕಡಿಮೆ ಬೆಲೆಗೆ ಒಂದು ಕ್ಯಾಮರಾವನ್ನು, ಸಣ್ಣ ಕ್ಯಾಮರಾ ಆಗಿನ ಕಾಲಕ್ಕೆ ಕೊಟ್ಟರು. ಒಂದು ಕ್ಯಾಮರಾ ಬಂತು, ಸಂಕಲನಕ್ಕೆ ಬೇಕಾದಂತಹ ಪರಿಕರಗಳು ಸಿಕ್ಕಿತು. 1 ವರ್ಷಕ್ಕಾಗುವಾಗ ಒಂದು ಬಾಡಿಗೆಯ ಒಂದು ಬೇರೆ ಆಫೀಸು ಆಯಿತು. ಹೀಗೆ 1 ವರ್ಷಕ್ಕಾಗುವಾಗ ಸಾಧಾರಣ ಒಂದು ಪರಿಸ್ಥಿತಿಗೆ. ಆದರೆ ಹೊಟ್ಟೆಗಿಲ್ಲದಂತಹ ಕಳೆದ ಆ ದಿನಗಳು ಉಂಟಲ್ಲ, ಅದು ಈಗಲೂ ನೆನಪಿಗಿದೆ. ನನ್ನ ಒಟ್ಟಿಗಿದ್ದವರಿಗೂ ಸರಿಯಾಗಿ ಸಮಯಕ್ಕೆ ಊಟಕ್ಕೆ ಕೊಡಲಿಕ್ಕೆ ಆಗ್ತಾ ಇರಲಿಲ್ಲ, ಚಹಾಕ್ಕೆ ಕೊಡಲಿಕ್ಕೆ ಆಗ್ತಾ ಇರಲಿಲ್ಲ. ಆಗಲೂ ಅವರು ಕಷ್ಟಪಟ್ಟಿದ್ದಾರೆ, ನಾನು ಕಷ್ಟಪಟ್ಟಿದ್ದೆ. ಆ ಕಷ್ಟಕ್ಕೆ ಪ್ರತಿಫಲ ದೇವರು ಒದಗಿಸಿಕೊಟ್ಟಿದ್ದಾನೆ. ಇದು ಯಾಕೆ ಹೇಳಿದೆ ಅಂತ ಹೇಳಿದರೆ, ಸ್ವಂತ ಅನುಭವವೇ ಈ ರೀತಿ ಇತ್ತು. ಆದರೆ ದೇವರು ನಂಬಿದಂತಹ ಕೈ ಬಿಡಲಿಲ್ಲ ಅಂತ ಹೇಳುವಾಗ ನಮ್ಮ ಪ್ರಾಮಾಣಿಕ ಪ್ರಯತ್ನವಿತ್ತು. ನಾವು ಯಾವುದನ್ನು ಪ್ರಾಮಾಣಿಕವಾಗಿ ನಮಗೆ ಇರುವಂತಹ ಆ ಒಂದು ಶ್ರಮವನ್ನು ನಮ್ಮ ವೃತ್ತಿಯಲ್ಲಿ ತೋರಿಸ್ತೇವೆ, ಖಂಡಿತವಾಗಿ ಯಶಸ್ಸು ಕಾಣಲಿಕ್ಕೆ ಸಾಧ್ಯ ಆಗುತ್ತದೆ ಎನ್ನುವುದನ್ನು ಆ ಸಂದರ್ಭದಲ್ಲಿ ಅದು ತೋರಿಸಿಕೊಟ್ಟಿತು. ನಾನು ಆರಂಭ ಮಾಡುವಾಗ ನನ್ನ ಒಂದು 2-3 ಗೆಳೆಯರು ಹೇಳಿದ್ದು ನನಗೆ ನೆನಪಿದೆ ಹಿಂದಿನಿಂದ. ಸೆಟ್ರ್ ಮಾತೆರೆಲ್ಲ ಮುರುಕ, ಅದು ಬಲಿಪುವೇರು ಅಂತ ಹೇಳಿಕೊಂಡು ಈಗಲೂ ಇದ್ದಾರೆ. ಅವರು ಕೂತ ಎದುರಿನ ಸಭೆಯಲ್ಲಿ ಈ ಮಾತನ್ನು ನಾನು ಹೇಳಿದ್ದೇನೆ. ಸೆಟ್ರ್ ಬಲಿಪುರ್ ಅಂತ ಹೇಳಿದವರು ಇವತ್ತು 20 ವರ್ಷ, ಇವತ್ತು ದೇವರ ದಯದಿಂದ ಎಲ್ಲಿವರೆಗೆ ಇದೆ ಅಂತ ಹೇಳಿದರೆ, ಯಾವುದೇ ದೊಡ್ಡ ಕಾರ್ಯಕ್ರಮವನ್ನು ನಿಭಾಯಿಸುವಷ್ಟು ಬೇಕಾದಂತಹ ಎಲ್ಲ ರೀತಿಯ ಪರಿಕರಗಳು, ಅದು ಕೂಡ ಉಳ್ಳಾಲದ ಈ ವ್ಯಾಪ್ತಿಯಲ್ಲಿ ಯಾರಲ್ಲೂ ಇಲ್ಲದಷ್ಟು ಪರಿಕರಗಳು ಬಹುಶಃ ಹೊಸಕುರಲಲ್ಲಿ ಇದೆ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ. ಇದು ಪರಿಶ್ರಮದ ಬೆಲೆ. ಮತ್ತು ನಾನೆಷ್ಟು ಹಣ ಮಾಡಿದ್ದೇನೆ ಅದು ಬೇರೆ ವಿಷಯ. ಆದರೆ ಇಲ್ಲಿ ಅನಗತ್ಯವಾಗಿ ಉದ್ಯಮ ಅನ್ನೋದು ಯಶಸ್ಸು ಕಾಣೋದು ಯಾವಾಗ ಅಂತ ಹೇಳಿದರೆ, ಯಾವಾಗ ನಮಗೆ ನಿರ್ದಿಷ್ಟವಾದಂತಹ ಆ ಒಂದು ವೃತ್ತಿಯ ಮೇಲೆ ನಂಬಿಕೆ ಮತ್ತು ಪರಿಶ್ರಮ ಇದೆಯೋ ಅದು ಖಂಡಿತವಾಗಿ ಯಶಸ್ಸು ಕಾಣ್ತದೆ. ಮತ್ತು ನಮ್ಮವರು ಎನಿಸಿದವರು ಅಂತಹ ಹಿತೈಷಿ ಬಂಧುಗಳು ನಾನು ಹೆಚ್ಚಿನವರು ನೋಡಿದ್ದೇನೆ. ಒಮ್ಮೆಗೆ ಅವರ ಕೈಯಲ್ಲಿ ಹೇಗಾದರೂ ಹಣವನ್ನು ತೆಗೆದುಕೊಳ್ಳೋದು ಮತ್ತು ಅವರಿಗೆ ಮೋಸ ಮಾಡೋದು, ಅಂತಹ ಎಷ್ಟೋ ಮಂದಿಯನ್ನು ನಾನು ನೋಡಿದ್ದೇನೆ. ಒಮ್ಮೆಗೆ ಅವರ ಬದುಕಿ ಸಾಗಿದರೆ ಸಾಕು, ಹಣ ಕೊಟ್ಟವ ಏನಾದರೂ ತೊಂದರೆ ಇಲ್ಲ, ಅವ ಬೊಳ್ಳೊಡು ಬೋಡ ಅಂತ ಹೇಳ್ತಾರಲ್ಲ ಗಾದೆ, ಆ ರೀತಿಯಲ್ಲಿ. ಆದರೆ ಆ ರೀತಿ ನಂಬಿಕೆಗೆ ದ್ರೋಹ ಆಗದಾಗೆ ಯಾರೆಲ್ಲ ನಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಾರೋ ಅವರ ನಂಬಿಕೆಗೆ ಒಂದಷ್ಟು ಚ್ಯುತಿ ಬರದ ಹಾಗೆ ನಡ್ಕೊಂಡ್ರೆ ದೇವರು ಖಂಡಿತವಾಗಿಯೂ ನಮಗೆ ಒಂದಲ್ಲ ಒಂದು ರೀತಿಯಿಂದ ಸಹಾಯ ಮಾಡ್ತಾನೆ ಎನ್ನುವುದಕ್ಕೆ ಈ ಹೊಸಕುರಲ್ನ ಯಶಸ್ಸು ಸಾಕ್ಷಿಯಾಗಿದೆ. ಬಹುಶಃ ನನಗೆ ಕೊಟ್ಟವರು, ನನ್ನನ್ನು ಹಾರೈಸಿದವರು ಎಲ್ಲರಿಗೂ ಇವತ್ತು ತೃಪ್ತಿ ಇದೆ ಅಂತ ನನಗೆ ಹೇಳಿಕೊಳ್ಳಿಕ್ಕೆ ಹೆಮ್ಮೆ ಇದೆ. ಈಗಲೂ ನಮ್ಮ ರವೀಂದ್ರ ಮಾಸ್ಟರು ಹೇಳಿದ ಹಾಗೆ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಒಂದು ದೂರವಾಣಿ ಕರೆ ಮಾಡಿದರೆ ಸಾಕು. ನಾವು ಸೀಮಿತ ಮಂದಿಯ ಕಾರ್ಯಕ್ರಮ, ಒಂದು 250-300 ಮಂದಿಯ ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡೋದು. ಖಂಡಿತವಾಗಿಯೂ 300 ಮಂದಿ ಅಂತ ಹೇಳಿದರೆ 350 ಮಂದಿ ಒಂದು ಕಾರ್ಯಕ್ರಮದಲ್ಲಿ ಇರ್ತಾರೆ. ಸೌಹಾರ್ದ ದೀಪಾವಳಿ ಆಗಲಿ, ಸೌಹಾರ್ದ ಈದ್ ಸಂದೇಶ ಕೂಟವಾಗಲಿ, ಸೌಹಾರ್ದ ಕ್ರಿಸ್ಮಸ್ ಆಗಲಿ, ದಶಮ ಸಂಭ್ರಮದಲ್ಲಿ ಇದನ್ನು ಆರಂಭಿಸಿ ಇವತ್ತಿನವರೆಗೆ ಅದು ನಡ್ಕೊಂಡು ಬಂದಿದೆ. ಒಂದು ಉದ್ಯಮ ಅಂತ ಹೇಳುವಾಗ ಅದು ಯಾವುದೇ ಉದ್ಯಮವಾಗಿರಲಿ, ಅದರ ಮೇಲೆ ನಮಗೆ ಸಂಪೂರ್ಣವಾಗಿ ಹಿಡಿತ ಸಿಕ್ಕುವವರೆಗೆ, ಅಲ್ಲಿ ನಮಗೆ ಸಂಪೂರ್ಣವಾಗಿ ನಾವು ಇದನ್ನು ಸ್ವತಂತ್ರವಾಗಿ ಮಾಡಬಹುದು ಎನ್ನುವಂತಹ ನಂಬಿಕೆ ಬರುವವರೆಗೆ ಆ ಉದ್ಯಮವನ್ನು ನಾವು ಸ್ವತಂತ್ರವಾಗಿ ಮಾಡಲಿಕ್ಕೆ ಹೋದರೆ ಖಂಡಿತವಾಗಿಯೂ ಯಶಸ್ಸು ಕಷ್ಟ ಆಗುತ್ತದೆ. ಅದರ ಮೇಲೆ ಯಾರು ನಮಗೆ ಆ ಉದ್ಯಮಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದಾರೋ, ಯಾರು ನಮಗೆ ವೃತ್ತಿಯನ್ನು ಕಲಿಸಿಕೊಟ್ಟಿದ್ದಾರೋ ಅವರ ಅನುಗ್ರಹವೂ ಬೇಕಾಗ್ತದೆ. ಆದರೆ ವೃತ್ತಿಯಲ್ಲಿ ಆ ಒಂದು ನಿಷ್ಠೆ ಇದ್ದರೆ ಖಂಡಿತವಾಗಿಯೂ ನಮ್ಮನ್ನು ನಾವು ನಂಬಿದವರು ಕೈ ಬಿಡುವುದಿಲ್ಲ, ದೇವರು ಕೈ ಬಿಡುವುದಿಲ್ಲ ಅನ್ನೋ ಜೊತೆಗೆ ಯಾವ ಉದ್ಯಮವನ್ನು ನಾವು ಆರಂಭಿಸ್ತೇವೆಯೋ ಆ ಉದ್ಯಮದ ಸರ್ವ ರೀತಿಯ ಹಿಡಿತವನ್ನು ಮತ್ತು ಚಾಕಚಕ್ಯತೆಯನ್ನು ಗಳಿಸಬೇಕು. ಮುಖ್ಯವಾಗಿ ನಮ್ಮ ಜನರ ಪ್ರೀತಿ,
ಹಣದ ವ್ಯವಹಾರದಲ್ಲೇ ತುಂಬ ಮಂದಿ ಸೋಲುವವರು. ನಾನು ಆಗಲೇ ಹೇಳಿದೆ, ಪತ್ರಿಕೆಯದ್ದು ಉದಾಹರಣೆ ಕೊಟ್ಟೆ. ಆರಂಭ ಮಾಡುವಾಗ ಕೆಲವರಲ್ಲಿ ನಿಜವಾಗಿಯೂ ಪ್ರಾಮಾಣಿಕ ಪ್ರಯತ್ನ ಇರ್ತದೆ, ನಾನು ಪತ್ರಿಕೆಯನ್ನು ಮಾಡಬೇಕು, ಇದನ್ನು ಯಶಸ್ಸು ಕಾಣಬೇಕು, ಆದರೆ ಹಣಕಾಸಿನ ಲೆಕ್ಕಾಚಾರ ಇರುವುದಿಲ್ಲ. ಅವರು ಲೆಕ್ಕ ಹಾಕುವುದು ಎಲ್ಲಿವರೆಗೆ ಅಂತ ಹೇಳಿದರೆ 1 ತಿಂಗಳು 2 ತಿಂಗಳು ಈ ಪತ್ರಿಕೆಯನ್ನು ನಾನು ಇಷ್ಟು ಪ್ರಿಂಟ್ ಮಾಡಿದರೆ, ಇಷ್ಟು ಸೇಲ್ ಮಾಡಿದರೆ, ಇಷ್ಟು ಜಾಹೀರಾತು ತಂದರೆ ನನಗೆ ಇಷ್ಟು ಆದಾಯ ಬರ್ತದೆ, ಅವರ ಲೆಕ್ಕ ಅದು. ಆದರೆ 2 ತಿಂಗಳಿನಲ್ಲಿ ಆ ಲೆಕ್ಕಾಚಾರದಲ್ಲಿ ಆದಾಯ ಬರ್ತದೆ ಅಂತ ಹೇಳಿದರೆ ಖಂಡಿತವಾಗಿಯೂ ಆದಾಯ ಸಾಕಾಗುವುದಿಲ್ಲ. ಯಾಕಂತ ಹೇಳಿದರೆ 2 ತಿಂಗಳು ಪಟ್ಟ ಪರಿಶ್ರಮ ಅದೆಲ್ಲವೂ ವ್ಯವಹಾರದ ಬಂಡವಾಳವಾಗಿ ಅದು ಸಮಾಜದಲ್ಲಿ ಇರ್ತದೆ, ಹೊರತಾಗಿ ನಮ್ಮ ಕೈಗೆ ಬರುವುದಿಲ್ಲ. ಉದಾಹರಣೆಗೆ ಒಂದು ಜನರಲ್ ಸ್ಟೋರ್ ಅಂಗಡಿಯನ್ನೇ ಹಾಕಲಿ, ಆ ಅಂಗಡಿಯನ್ನು ಹಾಕಿ ಅವರು 1 ಲಕ್ಷದ ಸಾಮಾನು ಹಾಕಿ ನನಗೆ 20% ಲಾಭ, 1 ತಿಂಗಳಲ್ಲಿ ಈ 1 ಲಕ್ಷದ ಅಂಗಡಿಯಲ್ಲಿ ನಾನೊಂದು 50-60 ಸಾವಿರದ ವ್ಯವಹಾರ ನಡೆಸಿದರೂ ನನಗೊಂದು 10-15 ಸಾವಿರ ಲಾಭ ಬರ್ತದೆ. ನಾನು ಲಾಭಾಂಶದಲ್ಲಿ ನಿಶ್ಚಿತವಾಗಿಯೂ ಮನೆಯನ್ನು ನಡೆಸಬಹುದು, ಉದ್ಯಮವನ್ನು ನಡೆಸಬಹುದು ಅಂತ ಹೇಳಿ ಲೆಕ್ಕಾಚಾರದ ಬಂಡವಾಳ ಹಾಕಿ ಆ ಉದ್ಯಮವನ್ನು ಆರಂಭಿಸಿದರೆ ಅವರಿಗೆ ಯಶಸ್ಸು ಸಿಕ್ಕುವುದಿಲ್ಲ. ಯಾಕೆಂದರೆ ಅವರು ಹಣಕಾಸಿನ ವ್ಯವಹಾರದಲ್ಲಿ ಸೋತಿರ್ತಾರೆ. ಯಾವುದೇ ಒಂದು ವ್ಯವಹಾರ ಮುಂದೆ ಬರಬೇಕಿದ್ರೆ ಅದರಲ್ಲಿ 3 ಹಂತಗಳಿರ್ತದೆ. ಒಂದನೆಯದಾಗಿ ಹಾಕಿದ ಬಂಡವಾಳ, ಅದು 1 ವರ್ಷಕ್ಕಾಗುವಾಗ ನಾವು ಎಷ್ಟು ನಷ್ಟದವರೆಗೆ ಆ ವ್ಯವಹಾರವನ್ನು ಇದು ಮಾಡಬಹುದು, ಸುಧಾರಿಸಿಕೊಳ್ಬಹುದು. ಅಂದರೆ 1 ವರ್ಷದವರೆಗೆ ಖಂಡಿತವಾಗಿಯೂ ಆ ವ್ಯವಹಾರದಲ್ಲಿ ಲಾಭ ಬಂದು ನಾನು ಮನೆ ನಡೆಸ್ತೇನೆ ಅಂತ ಹೇಳಿದರೆ ಖಂಡಿತ ತಪ್ಪದು. ಎಷ್ಟು ನಷ್ಟದವರೆಗೆ ಆ ವ್ಯವಹಾರವನ್ನು ನಾನು ಸುಧಾರಿಸಿಕೊಂಡು ನಡೆಸಬಹುದು. ಆ ನಂತರ 2ನೇ ಹಂತ ನೋ ಲಾಸ್ ನೋ ಪ್ರಾಫಿಟ್ ಅಂತ ಹೇಳ್ತಾರೆ. ಲಾಭಾಂಶವೂ ಇಲ್ಲದಿದ್ದರೆ ತೊಂದರೆ ಇಲ್ಲ, ಆದರೆ ನಷ್ಟ ಆಗದ ಹಂತದವರೆಗೆ ಅದನ್ನು ತಂದು ನಿಲ್ಲಿಸುವುದು, ಇದು ಬಹಳ ಮುಖ್ಯ ಹಂತ. ಈ 1ನೇ ಹಂತ ದಾಟಿ 2ನೇ ಹಂತ ಬರುವಲ್ಲಿವರೆಗೆ ವ್ಯವಹಾರನ ಆರಂಭಿಸಿದವನಿಗೆ ಕುತ್ತಿಗೆಯವರೆಗೆ ಬಂದಿರ್ತದೆ. 3ನೇ ಹಂತ ನಷ್ಟವನ್ನು ಭರಿಸಿಕೊಂಡು ಲಾಭವನ್ನು ಗಳಿಸುವ ಹಂತ. ಈ 3 ಹಂತದವರೆಗೆ ಯಾರು ಲೆಕ್ಕಾಚಾರ ಮಾಡಿ ವ್ಯವಹಾರವನ್ನು ಆರಂಭಿಸ್ತಾರೋ ಅವರು ಖಂಡಿತವಾಗಿಯೂ ಯಶಸ್ವಿಯಾಗುತ್ತಾರೆ. ಕೇವಲ ನಮ್ಮ ಪರಿಮಿತಿ, ನಮ್ಮ ಪರಿಶ್ರಮ, ನಮಗೆ ನಂಬಿದಂತಹ ಜನಗಳು ಇದರ ಒಟ್ಟಿಗೆ ಈ ರೀತಿಯ ಲೆಕ್ಕಾಚಾರಗಳಿದ್ದಾಗ ಒಂದು ವ್ಯವಹಾರ, ಒಂದು ಉದ್ಯಮ ಅದು ಖಂಡಿತವಾಗಿಯೂ ಯಶಸ್ವಿ ಆಗಲಿಕ್ಕೆ ಸಾಧ್ಯ. ಹೇಳುವಾಗಲೇ ಹೇಳಿದರು ಉದ್ಯಮಶೀಲತೆ ಅಂತ ಹೇಳಿದರೆ ಕೇವಲ ಉದ್ಯಮ ಅಲ್ಲ, ಅಲ್ಲಿ ಶೀಲತೆಯೂ ಇದೆ. ಆ ಶೀಲ ಎನ್ನುವಂತಹದ್ದು ಅದು ಎಲ್ಲ ರೀತಿಯ ವ್ಯಾಖ್ಯಾನಕ್ಕೆ ಒಳಪಡ್ತದೆ. ಅದರಲ್ಲೂ ಬಹುಮುಖ್ಯವಾಗಿ ವ್ಯವಹಾರದ ಚಾಕಚಕ್ಯತೆ, ಹಣಕಾಸಿನ ಚಾಕಚಕ್ಯತೆ. ನಮ್ಮನ್ನು ನಂಬಿಕೊಟ್ಟವರು ನಾವು ಅದನ್ನು ಬ್ಯಾಂಕಿನ ಸಾಲದಿಂದಲೋ ನಮ್ಮ ಹಿತೈಷಿ ಬಂಧುಗಳಿಂದಲೋ ಮನೆಯವರಿಂದಲೋ ಎಲ್ಲಿಂದಲೋ ತಂದಿರಬಹುದು. ಉದಾಹರಣೆಗೆ ಸುಧಾಮೂರ್ತಿಯವರೊಂದು ಯಾವಾಗಲೂ ಹೇಳುವ ಮಾತಿದೆ, ಇನ್ಫೋಸಿಸ್ ಸಂಸ್ಥಾಪಕರು ಆರಂಭಿಸುವಾಗ ಅವರ ಕೈಲಿ ಹಣ ಇರಲಿಲ್ಲ, ಬಂಗಾರ ಕೊಟ್ಟು 10,000 ಅಡವಿಟ್ಟು ಆ ಸಂಸ್ಥೆಯನ್ನು ಸ್ಥಾಪಿಸಿದ್ರು ಅಂತ ಹೇಳಿದರು. ಆ 10,000 ಬಂಗಾರದ ಮೌಲ್ಯ ಆ ಕಾಲಕ್ಕೆ ಅಷ್ಟಿದ್ರೆ ಅದನ್ನು ಅವರು ಹೇಗೆ ಹಿಂಪಡೆಯುವ ಆಲೋಚನೆ ಮಾಡಿರ್ಬೋದು. ನಮ್ಮ ರಾಷ್ಟ್ರಪತಿ ಆಗಿದ್ದಂತಹ ಅಬ್ದುಲ್ ಕಲಾಂರವರೊಂದು ಮಾತು ಹೇಳ್ತಾರೆ, ನೀವು ಕನಸು ಕಾಣುವಾಗ ಬಹಳ ದೊಡ್ಡ ಕನಸನ್ನೇ ಕಾಣ್ದಿರಿ, ಆ ಕನಸನ್ನು ಯಶಸ್ಸು ಮಾಡುವುದು ಹೇಗೆ ಎನ್ನುವಂತಹ ಚಿಂತನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಆ ರೀತಿಯಾಗಿ ನಾವು ಕನಸು ಕಾಣುವಾಗ ಖಂಡಿತವಾಗಿ ದೊಡ್ಡ ಕನಸು, ಆ ಕನಸನ್ನು ಹೇಗೆ ಯಶಸ್ಸು ಮಾಡಬಹುದು, ಹೇಗೆ ನಾವು ಅದನ್ನು ನಮ್ಮದಾದಂತಹ ಪರಿಶ್ರಮದಿಂದ ನಮ್ಮ ಆ ಒಂದು ಆಸ್ತಿಯನ್ನಾಗಿ ಮಾಡಬಹುದು ಅಂತ ಹೇಳಿಕೊಳ್ಳುತ್ತಾ ಉದ್ಯಮಶೀಲತೆಯ ಬಗ್ಗೆ ನಾನು ನನ್ನ ಇತಿಮಿತಿಯಲ್ಲಿ, ಸಮಯದ ಮಿತಿಯಲ್ಲಿ ಮಾತನಾಡಿದಂತ ಹೇಳ್ತೇನೆ. ಯಾಕೆಂದರೆ ಇದರ ಬಗ್ಗೆ ಹೇಳುವುದಿದ್ರೆ ತುಂಬ ಇದೆ. ಆದರೆ ಒಂದಂತೂ ಸ್ಪಷ್ಟ, ನಾವು ಸಮಾಜದಲ್ಲಿ ಯಾರೆಲ್ಲ ನಮ್ಮನ್ನು ನಂಬಿ ನಮ್ಮ ಹಿತೈಷಿಗಳು ಅಂತ ಹೇಳಿಕೊಂಡು ನಮ್ಮನ್ನು ಆಧರಿಸ್ತಾರೋ ಅವರ ಗೌರವಕ್ಕೆ, ಅವರ ಆ ಒಂದು ನಂಬಿಕೆಗೆ ಚ್ಯುತಿ ಬಾರದ ಹಾಗೆ, ನಮ್ಮನ್ನು ಯಾರು ನಮ್ಮ ಮನೆಯವರು ಹಿತೈಷಿ ಬಂಧುಗಳು ನಂಬಿ ವ್ಯವಹಾರದಲ್ಲಿ ಪ್ರೋತ್ಸಾಹ ಕೊಡ್ತಾರೋ ಅವರಿಗೂ ಚ್ಯುತಿ ಬರದ ಹಾಗೆ, ಮೂಢೆಯದಾಗಿ ವ್ಯವಹಾರದಲ್ಲಿ ಯಾರು ನಮ್ಮವರಾಗಿ ನಮಗೆ ಅದು ಸಿಬ್ಬಂದಿಗಳ ಹಾಗೆ ಸೇವೆ ಸಲ್ಲಿಸ್ತಾರೋ ಅವರಿಗೂ ತೊಂದರೆ ಆದ ಹಾಗೆ. ಯಾಕೆಂದರೆ ಅವರಿಗೂ ಒಂದು ನಂಬಿಕೆಗಳಿರ್ತವೆ, ಆ ನಂಬಿಕೆಗಳಿಗೂ ಚ್ಯುತಿ ಬಾರದ ಹಾಗೆ ನಾವು ನಡ್ಕೊಂಡು ಹೋದರೆ ಖಂಡಿತವಾಗಿಯೂ ದೇವರು ನಮ್ಮನ್ನು ಒಂದು ಮಟ್ಟಕ್ಕೆ ಮುಟ್ಟಿಸ್ತಾನೆ ಅಂತ ಹೇಳಿಕೊಳ್ಳುತ್ತಾ ಉದ್ಯಮಶೀಲತೆಯನ್ನು ಆರಂಭಿಸುವುದು, ಅದನ್ನು ನಡೆಸುವುದು, ಅದರಲ್ಲಿ ಯಶಸ್ಸು ಗಳಿಸುವುದು ಎಲ್ಲವೂ ನಮ್ಮ ಪರಿಶ್ರಮ, ನಮ್ಮ ನಂಬಿದವರ ಮೇಲಿನ ಆ ಒಂದು ನಂಬಿಕೆ, ಪ್ರೀತಿ, ವಿಶ್ವಾಸ, ದೇವರ ಅನುಗ್ರಹ ಎಲ್ಲವೂ ಇದೆ ಅಂತ ಹೇಳಿಕೊಳ್ಳುತ್ತಾ ಮತ್ತೊಮ್ಮೆ
JCI ಮಂಗಳ ಗಂಗೋತ್ರಿ ಇವತ್ತು ನನ್ನನ್ನು ಕರೆದು ಈ ಒಂದು ಗೌರವವನ್ನು ಕೊಟ್ಟಿದ್ದೀರಿ. ಈ ಗೌರವಕ್ಕೆ ನಾನು ಎಷ್ಟು ಅರ್ಹ ಅಂತ ನನಗೆ ಖಂಡಿತವಾಗಿ ಇನ್ನೂ ನನ್ನ ಸಾಧನೆ ಏನು ಎನ್ನುವುದನ್ನು ನಾನು ಏನು ಹೇಳಿಕೊಳ್ಳಿಕ್ಕೆ ಹೋಗುವುದಿಲ್ಲ. ಸಾಧಿಸಲಿಕ್ಕೆ ಬಹಳ ದೊಡ್ಡದು ಸಾಧನೆಯ ಗುರಿ ಇದೆ. ಏನೋ ಸ್ವಲ್ಪ ಸಾಧಿಸಿದ್ದೇನೆ. 20 ವರ್ಷ ವಿಂಶತಿಯ ಸರಣಿ ಕಾರ್ಯಕ್ರಮಗಳು ನಡೀತಾ ಇವೆ. 10 ಕಾರ್ಯಕ್ರಮಗಳು ಮೊನ್ನೆಗೆ ಆಯಿತು. ಬಹುಶಃ ನಾನದೊಂದು ವನ ಮಹೋತ್ಸವ 11ನೇದಿದೆ. ಆನಂತರ ಒಂದು ಜಲಸಾಕ್ಷರತಾ ಮಾಹಿತಿ ಕಾರ್ಯಕ್ರಮ 12, ಆನಂತರ ಮತ್ತೊಂದು ಕಾರ್ಯಕ್ರಮ, ಹೀಗೆ ಇನ್ನು 3 ಕಾರ್ಯಕ್ರಮಗಳು ಬೆನ್ನಿಗೆ ಇವೆ. 20ನೇ ವಿಂಶತಿ ಕಾರ್ಯಕ್ರಮ ಡಿಸೆಂಬರ್ನಲ್ಲಿ ನಾವು ಆಲೋಚನೆ ಮಾಡಿದ್ದೇವೆ. 2013 ಡಿಸೆಂಬರ್ನಲ್ಲಿ ದಶಮ ಸಂಭ್ರಮ. ಆಗಿನ ಕಾಲಕ್ಕೆ ಹೇಳುವುದಿದ್ರೆ ನಾಭೂತ ಎನ್ನುವ ರೀತಿಯಲ್ಲಿ ಆಗಿತ್ತು. ಭವಿಷ್ಯ ಇದುವರೆಗೆ ಅಂತಹ ಕಾರ್ಯಕ್ರಮ ಮಾಧ್ಯಮ ಕ್ಷೇತ್ರದಲ್ಲಿ ಮಾಡಿದವರನ್ನು ನಾನು ಇಲ್ಲಿ ನೋಡಲಿಲ್ಲ, ಬೇರೆ ಎಲ್ಲಿಯೂ ಗಮನಕ್ಕೆ ಬರಲಿಲ್ಲ. ಅದನ್ನು ನೋಡಿದವರು ಈಗಲೂ ಹೇಳ್ತಾರೆ ಅದೊಂದು ಧರ್ಮ ನೇಮದ ಆಗಿದೆ. ಬೆಳಗಿನಿಂದ ರಾತ್ರಿಯವರೆಗೆ ನಿರಂತರ 22 ಗಂಟೆಗಳ ಕಾರ್ಯಕ್ರಮ, ಬಂದವರಿಗೆ ಬೇಕಿದ್ದಷ್ಟು ಊಟ ತಿಂಡಿ ಎಲ್ಲವೂ ಧರ್ಮ ನೇಮದ ಸಂತರ್ಪಣೆಯಾಗಿ ನಡೆದಿದೆ ಅಂತ ಹೇಳಿಕೊಂಡು ನನ್ನ ಹಿತೈಷಿ ಬಂಧುಗಳು ಹೇಳುವವರಿದ್ದಾರೆ. ಅದೇ ರೀತಿ ಆಗಬೇಕು ಎನ್ನುವಂತಹ ಒಂದು ಚಿಂತನೆ ಇದೆ. ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಹೇಳಿಕೊಳ್ಳುತ್ತಾ 2023 ಡಿಸೆಂಬರ್ನಲ್ಲಿ ನಡೆಯುವ ವಿಂಶತಿಗೆ ನಿಮ್ಮೆಲ್ಲರ ಸಹಕಾರವನ್ನು ಕೇಳಿಕೊಳ್ಳುತ್ತಾ ಅವಕಾಶಕ್ಕಾಗಿ ವಂದಿಸ್ತಾ ಎಲ್ಲರಿಗೂ ಶುಭವಾಗಲಿ. ಎಲ್ಲರಿಗೂ ನಮಸ್ಕಾರ. ಅರ್ಥಪೂರ್ಣವಾಗಿ ತರಬೇತಿಯನ್ನು ನೀಡಿ ಮತ್ತು ಸನ್ಮಾನವನ್ನು ಸ್ವೀಕರಿಸಿ ನಮ್ಮ ಒಂದು JCಯ ಒಂದು ಮನವಿಗೆ ಒಗೊಟ್ಟು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಸನ್ಮಾನವನ್ನು ಸ್ವೀಕರಿಸಿದ್ದೀರಿ ಸರ್. ತಮಗೆ ನಮ್ಮ JC ವತಿಯಿಂದ ಬಹಳ ಆತ್ಮೀಯವಾಗಿ ಮತ್ತು ಪ್ರೀತಿಪೂರ್ವಕವಾಗಿ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಸರ್. ಧನ್ಯವಾದಗಳು ಸರ್. ಈಗ ಕಾರ್ಯಕ್ರಮದ ಕೊನೆಯ ಹಂತ ತಲುಪ್ತಾ ಇದ್ದೇವೆ. ನೆನಪಿನ ಕಾಣಿಕೆಯನ್ನು ಕೆಲವು ಗಣ್ಯರಿಗೆ ನಾವು ನೀಡೋದು ಬಾಕಿ ಇದೆ. ಈಗ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರುವಂಥ ಶ್ರೀ ಬದುರುದ್ದೀನ್ ಫರೀದ್ ನಗರ ಅಧ್ಯಕ್ಷರು ಅರೇಕಳ ಗ್ರಾಮ ಪಂಚಾಯತ್ ಇವರಿಗೆ ನೆನಪಿನ ಕಾಣಿಕೆಯನ್ನು ನೀಡಿ ನಮ್ಮ ರವೀಂದ್ರ ಮಾಸ್ಟರ್ ಅವರು ನೀಡಿ ಗೌರವಿಸಬೇಕು. ಕಾರಣ ಅವರ ಪ್ರೀತಿಯ ಶಿಷ್ಯ, ಹಾಗಾಗಿ. ಈಗ ಕಾರ್ಯಕ್ರಮ ಕೊನೆಯ ಅಂತ ಧನ್ಯವಾದಗಳ ಸಮರ್ಪಣೆ ನಮ್ಮ ಕಾರ್ಯದರ್ಶಿ ಆರಿಫ್ ಕಲ್ಕಟ್ಟ ಅವರಿಗೆ. JCI ಮಂಗಳ ಗಂಗೋತ್ರಿ ಕೋನಾಜೆ ಇವತ್ತಿನ ವಿಶೇಷ ಕಾರ್ಯಕ್ರಮ ಉದ್ಯಮಶೀಲ ಪ್ರೇರಣಾ ತರಬೇತಿ ಮತ್ತು ನನ್ನ ಮಾರ್ಗದರ್ಶಕರಾದಂತಹ ವಿದ್ಯಾಧರ್ ಸರ್ ಅವರಿಗೆ ಅವರ ಮಾತುಕೆಯಲ್ಲಿ ನಾನು ಈಗಾಗಲೇ ಭಾವುಕನಾಗಿದ್ದೇನೆ. ನಮಗೆ ಅಷ್ಟು ಏನು ಕಷ್ಟ ಆಗಲಿಲ್ಲ ಸರ್ ನಿಮ್ಮ ಹಾಗೆ, ಆದರೆ ನಿಮ್ಮ ಮಾರ್ಗದರ್ಶನ ಯಾವತ್ತು ನಮಗೆ ಬೇಕು. ಅವರಿಗೆ ಈ ಸಂದರ್ಭದಲ್ಲಿ ಅವರ ಏನು ಇಷ್ಟು ಟೈಮ್ ನಮಗೆ ಕೊಟ್ಟಿದ್ದಾರೆ, ಅವರಿಗೆ ವಿಶೇಷವಾಗಿ ನಾನು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಅರೇಕಳ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದಂತಹ ಬದುರುದ್ದೀನ್ ಫರೀದ್ ನಗರ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಸಂಸ್ಥೆಯ ಏನು ಸಲಹೆಗಾರರಾದಂತಹ ರವೀಂದ್ರ ಸರ್ ಇದ್ದಾರೆ, ಅವರಿಗೂ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವರು ನಮ್ಮ ಏನು ಅಡ್ವೈಸರ್ ಆದಂತಹ ಸಲಹೆಗಾರರಂತಹ ಆನಂದ್ ಮಾಸ್ಟರ್ ಇದ್ದಾರೆ, ಅವರಿಗೂ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ವಿಶೇಷವಾಗಿ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂತಹ ಡಾಕ್ಟರ್ ನರಸಿಂಹ ಸರ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ನಿಕಟಪುರ ಅಧ್ಯಕ್ಷರಾದಂತಹ ಕಮಲಾಕ್ಷ ಸರ್ ಅವರಿಗೂ ಕೂಡ ಅಭಿನಂದನೆ ನಾನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಸಂಸ್ಥೆಯ ಸ್ಥಾಪಕರಾದಂತಹ ನಮ್ಮ ಮಾರ್ಗದರ್ಶಕರಾದಂತಹ ತ್ಯಾಗಂ ಸರ್ ಅವರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕಾರ್ಯಕ್ರಮದ ನಿರ್ದೇಶಕರಾದಂತಹ ಬಾಬು ಸರ್, ವಸಂತ್ ಸರ್ ಹಾಗೂ ನಮ್ಮ ಪ್ರತಿಮಾ ಹೆಬ್ಬಾರ್ ಸರ್, ಮೇಡಮ್ ಜಯಲಕ್ಷ್ಮಿ ಮೇಡಮ್, ಎಲ್ಲರಿಗೂ ಈ ಸಂದರ್ಭದಲ್ಲಿ ಧನ್ಯವಾದನ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.